ಅಂಬುರುಗದಳನೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳ್ ಅಂಬಿಕಾಸುತ ವಿಘ್ನರಾಜನ ಹಿರಿದು ಸಂಸ್ತುತಿಸಿ ಅಂಬುನಿಧಿಯ ಧ್ವಜೆಗೆ ಕೈ ಮುಗಿದು ಅಂಬುಜ ಭಗವಾನ್ ಯೇಸುತ ಜಗಗವತರಿಸಲು ಭಗವಾನ್ ಯೇಸುತ ಜಗಗವತರಿಸಲು ಹಗಲರಸ ಶುಭ್ರದಿ ಜಯತು ಜಯತು ಜಗದೀಶ್ವರ ಪಾವನ ಚರಿತ ಕಾರುಣ್ಯಾಂಬುಲಿ. ನಿನ್ನ ಸೃಷ್ಟಿಯ ಈ ಮಹಾಲೋಕದಲ್ಲಿ ನೀನು ನಡೆಸುತ್ತಿರುವಂತಹ ವಿಸ್ಮಯಗಳನ್ನು ಕಂಡು ಅನುಭವಿಸುವ ಭಾಗ್ಯ ಲೇಷವನ್ನು ಪಡೆದಂತಹ ಜೀವಿಗಳು ನಾವು. ಜಗತ್ತಿಗೆ ತೋರಿಕೆಗೆ ನೀನು ನನಗೆ ಹೆಂಡತಿ, ನಾನು ನಿನಗೆ ಗಂಡ. ಆದರೆ ಇವತ್ತು ಭಗವಂತನಿಗೆ ನಾವು ತಂದೆ ತಾಯಿ. ಕರುಣೆಯನ್ನು ಬೀರಿ ಮಕ್ಕಳಿಲ್ಲದ ನಮ್ಮ ಬಾಳಿನಲ್ಲಿ ಮಗುವಾಗಿ ಬಂದ ಭಗವಂತ, ಬೆಳಗುತ್ತಿರುವ ಸೂರ್ಯ ದೇವನ ಮುಖಮಂಡಲವನ್ನು ಹೊತ್ತುಕೊಂಡು ಈ ಜಗತ್ತನ್ನು ಬೆಳಗುವುದಕ್ಕಾಗಿ ನಿನ್ನ ಪುಣ್ಯ ಪಾವನ ಗರ್ಭದಲ್ಲಿ ಕನ್ಯೆಯಾಗಿದ್ದುಕೊಂಡೇ ಹುಟ್ಟಿ ಬಂದ ದೇವಾದಿ ದೇವ. ಆ ಮಗುವನ್ನು ಎಷ್ಟು ಬಾರಿ ನೋಡಿದರೂ ಸಾಲದು. ಆ ಮಗುವನ್ನು ಹೆತ್ತ ನಿನ್ನ ಮಗುವನ್ನು ಕಂಡಾಗ ಮಾತೃತ್ವದ ಚೇತನವನ್ನು ಕಂಡಷ್ಟು ನನ್ನ ಮನ ತಣಿಯಲು ನಾನೇ ಧನ್ಯ, ನಾನೇ ಭಾಗ್ಯಶಾಲಿ. ಸ್ವಾಮಿ, ನನ್ನ ಮಾತು ಆಲಿಸ್ತೀರಾ? ಕುರಿಗಳೋಡ ನಲಿಯುತ್ತ ಆಗ ಆಗ ನಲಿಯುತ್ತಿರಲು ಗೋದಲಿಯೊಳಗೆ ಮರಿಯ ಜೋಸೆಫರಿಗೆ ಕುವರನಾಗಿ ಬಂದ ಕುರಿಗಳೊಡ ನಲಿಯುತ್ತಿರಲು ಗೋದಲಿಯೊಳಗೆ
ಮರಿಯ ಜೋಸೆಫರಿಗೆ ಕುವರನಾಗಿ ಬಂದ ಆ ಆ ಜಗನ್ಮಾತೆ ಮರಿಯ ಅತ್ಯಂತ ಬಡವರಾಗಿ ಬದುಕುವ ನಾವು ಈ ಗೋದಲಿಯಲ್ಲಿ ಇಲ್ಲಿರುವಂತಹ ಕುರಿಮಂದೆಯ ಮಧ್ಯೆ ನಮಗೊಬ್ಬ ದೇವನು ಇಳಿದು ಬಂದಿದ್ದಾನೆ, ನಮ್ಮ ಬದುಕಿನ ಆಶಾ ಕಿರಣ ಸ್ವಾಮಿ. ಹಾಗಾದರೆ ನನ್ನ ಬಗ್ಗೆ ನಾನು ಯೋಚನೆ ಮಾಡು. ದೇವಗರ್ಭಳು ನಾನಾಗಿದ್ದೇನೆ ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ಭಗವಂತನಿಗೆ ಆವಾಸ ಸ್ಥಾನವಾಗಿ ಇಂದು ಲೋಕದ ಬೆಳಕನ್ನು ಕಾಣುವುದಕ್ಕೆ ನಾವಿಬ್ಬರು ಕಾರಣರಾಗಿದ್ದೇವೆ. ಯಾರಿಗುಂಟು ಯಾರಿಗಿಲ್ಲ ಈ ಭಾಗ್ಯ. ಇದನ್ನು ಪಡೆದ ನಾವೇ ಈ ಮಗುವಿನ ತಂದೆ ತಾಯಿಗಳಾಗಿ ಧನ್ಯತೆಯ ಭಾವವನ್ನು ಹೊಂದಿದ್ದೇವೆ ಎನ್ನುವ ಸಂಶಯವೇ ಇಲ್ಲ. ಆದರೆ ಮನಸ್ಸಿಗೊಂದು ಬೇಸರ. ಇಂತಹ ದಿವ್ಯವಾದ ಮಗು ಹುಟ್ಟುವ ಕಾಲಕ್ಕೆ ನಾವಿರಬೇಕಾದದ್ದು ಈ ಗೋದಲೆಯಲ್ಲಿ ಕುರಿಮಂದೆಗಳ ಮಧ್ಯೆ ಇಂತಹ ಸ್ಥಿತಿಯಲ್ಲಿ ಇಂಥ ಮನಸ್ಸಿಗೆ ಬೇಸರ ಆಗುತ್ತಾ ಇದೆ ಅಂತೆ. ಇಲ್ಲದಿದ್ದರೆ ಇಂತಹ ವೈಭವಪೇತವಾದಂತಹ ಅರಮನೆಯಲ್ಲಿ ನಾವು ಇರಬೇಕಾಗಿತ್ತು. ಈ ದೇವನನ್ನು ಪಡೆದ ನಾವು ಇನ್ಯಾವ ಸ್ಥಿತಿ ತಲುಪಬೇಕಾಗಿತ್ತು. ಇರಲಿ, ಇದರಲ್ಲಿಯೂ ಸಂತೋಷವನ್ನು ಕಾಣುವವರು ನಾವಿದ್ದೇವೆ. ಈ ಮಗುವಿಗೆ ಹೆಸರನ್ನಿಟ್ಟು ತೃಪ್ತಿಯಿಂದ ಬದುಕನ್ನು ಬಾಳುತ್ತಾ ಇದ್ದೇವೆ. ಯಾರು ಮಲ್ದರಾಗ ಕುರು ಬರಲ್ದೋ ಬೇಗಾಗ ಆ ಬಲ್ದರಾಗ ಕುರು ಬರಲ್ದೋ ಬೇಗ ಕಂದನಲ್ನೋ ಕಾಂಬ ತವಗದಿಲ್ದ ಕಂದನಲ್ನೋ ಕಾಂಬ ತವಗದಿಲ್ದ ದಾವಿದ ನರೆದಿರಲು ಚಂದದಿಲ್ದ ಹಟ್ಟಿ ಸೇರಿ ಚಂದದಿಲ್ದ ಗಡ್ಡಿ ಸೇರಿ ನಿಲ್ದರ ಬರು ಕರವ ಮುಗಿಯೇ ಬಂದರಾಗ ಕುರು ಬರದು ನಾವು ಕುರುಬರು ಕುರುಬರು ನಿಮ್ಮನ್ನು ಈ ಹಿಂದೆ ಕಂಡ ಹಾಗಿಲ್ಲ, ಆಗಂತುಕರಾಗಿ ಗೋಚರಿಸುತ್ತಾ ಇದ್ದೀರಿ. ಏನು ಬಂದ್ರೋ ಏನೋ ಅರ್ಥ ಆಗಲಿಲ್ಲ. ಕುರಿ ಮಂದೆಯನ್ನು ಮೇಯಿಸ್ತಾ ಇದ್ದವರು ಒಮ್ಮೆಗೆ ನಮಗೆ ಸಂತೋಷ ಆಗೈತೆ. ಹೇಗದು? ಆ ಮಗು 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 ಸಂತೋಷ ಆಗೈತೆ ನಮ್ಗೆ. ಅಯ್ಯೋ, ಒಮ್ಮೆ ನೋಡುವ ಅವಕಾಶದಿಂದ ಬಂದೇವಮ್ಮ ಇಲ್ಲಿವರೆಗೆ. ಈ ಮಗುವಿನ ಬಗ್ಗೆ ಕೇಳಿ ತಿಳಿದು ಹೌದಮ್ಮ, ಕರ್ಣಿಕೆಯ ವಾರ್ತೆಯಿಂದ ನೀವೆಲ್ಲ ಬಂದವರಿದ್ದೀರಿ. ಹೌದಮ್ಮ, ನಮ್ಮ ಮಗುವಿನ ಬಗ್ಗೆ ಇಂಥ ವದಂತಿ ಎಲ್ಲೆಡೆ ಹರಡಿದೆ, ಎಲ್ಲ ಕಡೆ ಪ್ರಚಾರ ಆಗಿದೆ ಆ ಮಗುವಿನ ಬಗ್ಗೆ. ದೇವದೂತನೇ ಒಂದು ಕಾಲಕ್ಕೆ ಇಳಿದು ಬಂದು ದೇವ ಗರ್ಭವನ್ನು ತಾನು ಹೊತ್ತುಕೊಳ್ಳುತ್ತಿ ಅಂತ ಹೇಳಿದ. ಹಾಗಾಗಿ ಈ ದೇವರ ವಾಣಿ ಎಲ್ಲ ಕಡೆಯೂ ಪ್ರಚಾರವಾದ ಸಾಮಾನ್ಯರಾದ ಕುರುಬರಿಗೂ ಇದು ತಿಳಿಯುತ್ತೆ. ಅಮ್ಮ, ಏಸು ಸಂತೋಷವಾಗಿದೆ ಗೊತ್ತಿದೆ. ಏಸು ಸಂತೋಷ ಹೌದಾ? ಹಾಸಿ ಕೈಯೋಳ್ ಎತ್ತಿ ಬುದದಿ ಏಸು ದೇವ ನನ್ನು ಪಿಡಿಯೇ ಆ ಆ ಹಾಸಿ ಕೈಯೋಳೆತ್ತಿ ಮುದದಿ ಹಾಸಿ ಕೈಯೋಳೆತ್ತಿ ಮುದದಿ ಏಸು ದೇವನನ್ನು ಪಿಡಿಯೇ ತೋಷವೇರಿ ನಲಿದರಾಗ ತೋಷವೇರಿ ನಲಿದರಾಗ ಭಾಸುರಾಂಗ
ಮುದದಿ ಏಸುದೇವನಲ್ಲೋ ಪಿಡಿಯೇ ಆ ಆ ಮಗುವನ್ನು ಕಂಡಾಗ ನಮ್ಗೆ ಇಲ್ಲಲ್ಲದ ಸಂತೋಷ ಆಗಿ ಹೋಗಿದೆ. ಹೌದಮ್ಮ. ಎಷ್ಟು ಸಂತೋಷ ಗೊತ್ತಮ್ಮ. ಅಮ್ಮ ಎತ್ತಿ ಮುದ್ದಾಡುವ ಏಸು ಸಂತೋಷವಾಯ್ತು ಗೊತ್ತೇ ಅಮ್ಮ. ಹೌದಮ್ಮ. ಯೇಸು ದೇವ ಈ ಮಗುವಿಗೆ ಹಾಗೆ ಹೆಸರು. ಈಶ್ವರ ಹಾಗಾದ್ರೆ ಏಸು ಸಂತೋಷವಾದ ಕಾರಣ, ಮಿತಿ ಇಲ್ಲದ ಸಂತೋಷವಾದ ಕಾರಣ ದೇವ ನಮಗೆ ಈ ದೇವನಾಗೆ ಕಂಡಿತು. ಕುರಿಗಳು ಮೇಯಿಸುವ ಆಡುಗಳನ್ನು ಮೇಯಿಸುತ್ತಿರುವಂತ ಈ ಮಧ್ಯೆಯಲ್ಲಿ ನಾವು ಮಕ್ಕಳನ್ನು ಕಾಣದಂತ ನಮ್ಮ ಈ ಹೊತ್ತಿನಲ್ಲಿ ಸಮಯ ಆಯ್ತಮ್ಮ. ನೋಡಿದೆ. ಹೌದು ನೋಡು, ಹೊತ್ತಿನಲ್ಲಿ ಈ ಮಗುವನ್ನು ಕಂಡಾಗ ಇಲ್ಲ ಸಲ್ಲದ ಸಂತೋಷವಾಗಿದೆ ಅಮ್ಮ. ಎತ್ತಿ ಮುದ್ದಾಡಿದಂತಾಯ್ತು, ಸಂತೋಷವಾಯಿತು. ಇದನ್ನು ಚಂದವಾಗಿ ಸಾಕಿ ಏನೋ ಒಂದು ಪ್ರಕಾಶ ಕಾಣ್ತದೆ ಅಮ್ಮ. ಮಗುವಿನಲ್ಲಿ ವಿಶೇಷ ಪ್ರಕಾಶ ಇದೆ. ಪ್ರಕಾಶ ಇದು ವಿಶೇಷವಾದ ಮಗು. ಇದನ್ನು ನೀವು ಕಂಡಿದ್ದೀರಿ. ಸಂತೋಷವನ್ನು ಜಗಕ್ಕೆಲ್ಲ ಸಾರಿ ಪ್ರಸಾರ ಮಾಡ್ತೇವೆ. ದೇವನೊಬ್ಬ ಹುಟ್ಟಿದ, ದೇವನಾಗಿ ಕಾಣಿಸಿದ ಎಂಬ ಈ ಘೋಷವಾಕ್ಯವನ್ನು ಎಲ್ಲೆಡೆಗೆ ಪಸರಿಸಿ ಎಲ್ಲರಿಗೂ ದೇವರ ಸಂದೇಶ ತಲುಪಲಿ. ಅಮ್ಮ ಈ ಮಗುವನ್ನು ಕಂಡಾಗ ಚಮಾರ್ಣದ ಪ್ರಕಾಶ ಅಲ್ಲಮ್ಮ, ರವಿ ಪ್ರಕಾಶ ಕಂಡಿತು. ಇಳಿದು ಬಂದ ಹಾಗೆ ಅಮ್ಮ ರವಿ ಪ್ರಕಾಶ ಒಂದು ಕಡೆಯಿಂದ ಅಮ್ಮ ಆಗಲಿ. ಸಂತೋಷ ಪಟ್ಟಿದ್ದೀರಿ. ಹೌದು. ಈ ಮಗುವನ್ನು ನೋಟ ಮಾತ್ರದಲ್ಲೇ ನಿಮ್ಮನ್ನು ಇಟ್ಟು ಸೆಳೆದಿದೆ ಅಂತ ಆದ್ರೆ ಮಗುವಿನ ದಿವ್ಯತೆ ಏನು ಅಂತ ಯಾರು ಅರ್ಥ ಮಾಡಿ. ಅಮ್ಮ ನಮಗೊಂದು ಅವಕಾಶ ಅಮ್ಮ. ಈ ಮಕ್ಕಳು ಮಗುವಿನ ನೋಡಿ ಆಡುವುದಕ್ಕೆ ಒಂದು ಅವಕಾಶ ಕೊಡ್ಬೇಕಮ್ಮ. ನೀವೆಲ್ಲೇ ಇರಿ, ಆಟ ಆಡ್ಲಿಕ್ಕೆ ನಾವೇ ಇದ್ದೇವೆ. ಹೊತ್ತಿಗೆ ಬರ್ತೇವೆ ಅಮ್ಮ. ನಮಗೆ ನೋಡ್ಲಿಕ್ಕೆ ಅವಕಾಶ ಕೊಡ್ಬೇಕು. ಆದಿತ್ತಲ್ಲ ಅಮ್ಮ. ಅಮ್ಮ ಅಮ್ಮ ಬರ್ತೇವೆ ನೋಡಿ. ದಿವ್ಯ ಮಗುವಿನ ಬಗ್ಗಾಗಿ ಈಗಲೇ ಎಲ್ಲರೂ ತಿಳಿದುಕೊಂಡವರಿದ್ದಾರೆ. ಈ ಮಗುವಿನಲ್ಲಿರುವಂತಹ ವಿಶೇಷತೆಯನ್ನು ಅವರೆಲ್ಲ ಗೊತ್ತಿದ್ದಾರೆ. ಉದ್ಯೋಗದಲ್ಲಿ ಕುರುಬರುವಾದರು, ಹೃದಯದಲ್ಲಿ ಶುದ್ಧರಾದ್ದರಿಂದ ಮೊದಲ ಭಗವಂತನ ಅನುಗ್ರಹ ಅವರಿಗೆ. ಬುದ್ಧಿಗಿಂತಲೂ ಮಿಗಿಲಾಗಿ ಬೇಕಾದದ್ದು ಮನುಷ್ಯನ ಹೃದಯ. ಇದನ್ನೇ ಜಗತ್ತಿಗೆ ಸಾರ ಬನ್ನಿ. ದೇವಮಾತೆ, ರಾತ್ರಿಯೇ ಹೊತ್ತಾಯಿತು. ಜಗರಗಲಕ್ಕೂ ಈ ಸುದ್ದಿ ಹರಡಿದೆ. ಜನ ಸಾಲು ಕಟ್ಟಿ ಬರ್ತಾ ಇದ್ದಾರೆ, ಮಾಡುತ್ತಾರೆ. ಆದರೆ ಜಗತ್ತಿನ ನಿಯಮದ ಹಾಗೆ ನಮಗೂ ಬಳಲಿಕೆ ಇದೆ. ವಿಶ್ರಾಂತಿಯ ಸಮಯ. ಭಗವಂತನನ್ನು ನೆನೆಯುತ್ತ ನಿದ್ರಾಭಂಗಕ್ಕೂ ಘನ ಹರುಷದಲ್ಲಿ ರಾತ್ರಿಯ ನಿದ್ರಿಸಿ ಅನಿತರೊಳಗ ದೇವದೂತನು ದರ್ಶನವಿತ್ತು. ಅನಿತರೊಳಗ ದೇವದೂತನು ದರ್ಶನವಿತ್ತು. ಸನುಮತದಿ ಕೇಳಿಗ ನಿಮ್ಮಯ ತನು ಜನಾಗಿಗ ಏಸು ದೇವನಾಗ ಹನನ ಮಾಡುವ ತಂತ್ರಗೈವ ಹೆರೋದನ ಕದದಿ ಸನುಮತದಿ ಕೇಳಿಗ ಮರಿಯ ಜೋಸೆಫರೇ, ಹೇಳಿ, ನಿದ್ದೆಯಿಂದ ಎದ್ದೇಳಿರಿ. ದುರುಳನಾಗಿರ್ತಕ್ಕಂತಹ ಹೆರೋದನು ಬಾಲ ಯೇಸುವನನ್ನು ಕೊಲ್ಲುವುದಕ್ಕಾಗಿ ಸಂಚೊಂದನ್ನು ರೂಪಿಸಿದ್ದಾನೆ. ಹಾಗಾಗಿ ನೀವೀಗಲೇ ಈ ಐಗುಪ್ತವನ್ನು ಸೇರಿಕೊಳ್ಳಿ. ಮುಂದೊಂದು ದಿನ ನೀವು ಕಾಲಕ್ರಮೇಣ ಈ ಪ್ರದೇಶವನ್ನು ಬರುವುದಕ್ಕಾಗಿ ನಾನು ಸೂಚನೆಯನ್ನು ನೀಡಲಿದ್ದೇನೆ. ಹಾಗಾಗಿ ಈಗಲೇ ಐಗುಪ್ತಕ್ಕೆ ತೆರಳಿ. ಶುಭವಾಗಲಿ, ಶುಭವಾಗಲಿ. ಗಳಿಲನಂತರ್ಧವಾಗಲು ಪುಳಕಗಳು ದೊಡ್ಡೊಡನೆ ನೋಡಲು ಕಳವಳಿಸಿ ಬಿಡುದವರು ಹೊರಟರು ಈಗುಪ್ತದ ಕಡೆಗೆ. ಗಳಿಲ
ಗಗನಂತರ್ಧಾನವಾಗಲು ಸ್ವಾಮಿ ಕೇಳಿಸಿದ್ರ ನನಗೂ ಹಾಗಾಯಿತು. ನಿದ್ರೆಯ ಭಾವ ಭರವಸೆಗೆ ಬಿದ್ದಂತಹ ಕಾಲಕ್ಕೆ ಪಕ್ಕನೆ ದೇವವಾಣಿಯೊಂದು ಕೇಳಿಸಿತು. ಏನು ಸ್ವಾಮಿ, ಬಡವರಾದ ನಮ್ಮ ಮಗುವನ್ನು ಕೊಲ್ಲುವುದಕ್ಕೂ ವೈರಿಗಳು ಸಿದ್ಧರಾಗಿದ್ದಾರಲ್ಲ. ಅಯ್ಯಯ್ಯೋ, ಹಾಗಾಗಬಾರದು. ಈ ಮಗುವನ್ನು ನಾವು ಕಾಯ್ದುಕೊಳ್ಳಬೇಕು. ನಾಳಿನ ಒಳಿತಿಗಾಗಿ ಇವತ್ತು ಈ ಮಗುವನ್ನು ನಾವು ಕಾಯಬೇಕು. ಹೋಗೋಣ, ದೇವವಾಣಿಯಂತೆ ಆದಷ್ಟು ಬೇಗನೆ ಐಗುಪ್ತವನ್ನು ಸೇರಿಕೊಳ್ಳೋಣ. ಮೂಢ ದುಷ್ಕರ್ಮದ ಹೆರೋದ ಕ್ರೋಧದಲ್ಲಿ ದುರ್ಮಾರ್ಗದ ಪದದಿ ಯೇಸು ದೇವನ ತರಿಯೇ ಮಾರ್ಮಲೆದು ಸಭೆಯೊಳಗೆ ನುಡಿದ ಕಾರ್ಮುಗಿಲ ಗುಣದೊಲಗದಂತನಾಗೀಗ ಮೂಢ ದುಷ್ಕರ್ಮದ ಹೆರೋದ ಕ್ರೋಧದಲ್ಲಿ ಸಾಧಿಸಿಕೊಳ್ಳಬೇಕಾದ್ರೆ ಎಲ್ಲವರು ತಲೆ ತಗ್ಗಿಸಿ ಹೆರೋದನ ಪದದ್ವಯಗಳಿಗೆ ಬೀಳುತ್ತಾರೆ. ಯಾಕೆ? ಸಲಗಗಳ ಹಾಗೆ ಮೆರೆದಾಡಿದ್ದೇನೆ. ರೋಮಿನ ಚಕ್ರವರ್ತಿ ಅನಿಸಿಕೊಂಡಂತಹ ಅಗಸ್ತ್ಯಸರಿಗೆ ನನ್ನ ಮೇಲಿರುವಂತಹ ಅಭಿಮಾನವಾಗಲಿ ಪ್ರೀತಿಯಾಗಲಿ ಎಳ್ಳಿನಿತು ಕೊರತೆಯಾಗದ ಹಾಗೆ, ಅದಕ್ಕೆ ಕುಂದು ಬರದ ಹಾಗೆ ನಂಬಿಕೆಯನ್ನು ಉಳಿಸಿಕೊಂಡು ಬಂದಿದ್ದೇನೆ. ಇವತ್ತಿನ ಹೊತ್ತಿಗೆ ಜೆರುಸಲೇಂನ ಅಧಿಪತ್ಯ 4 ಲೋಕಕ್ಕೂ ಸುತ್ತಲಿನ ಎಲ್ಲಾ ಊರುಗಳಿಗೂ ಕೂಡ ಪರಿಚಿತರಾಗುವ ಹಾಗೆ ಮಾಡಿಸಿ ಬಿಟ್ಟಿದ್ದೇನೆ. ಹಾಗಂದುಕೊಂಡು ಇಷ್ಟು ಆವೇಶದಿಂದ ಹೆರೋದ ಸಭಾಸ್ಥಾನವನ್ನು ಪ್ರವೇಶಿಸಿದ್ದು ಯಾಕೆ? ಘಟಿಸಬಾರದ ಘಟನೆಯೇ ಘಟಿಸಿ ಹೋಯಿತಲ್ಲ. ನಮ್ಮ ಅರಮನೆಯ ಮುಂದಿನಿಂದ ಸಾಗುತ್ತಿದ್ದಂತಹ ಜ್ಯೋತಿಷಿಗಳ ಸಾಲು ಕರೆಸಿದೆ ಅರಮನೆಗೆ. ಎಲ್ಲಿಗೆ ಪೋಪಿರಿ ಅಂತ ಕೇಳಿದೆ. ಹೇಳಿದ್ದೇನವರು ದೇವಪುತ್ರನೊಬ್ಬನ ಜನನವಾಗಿದೆ ಬೆತ್ಲಹೇಮ್ನಲ್ಲಿ. ಒಡಗಿಯಾದಂತಹ ಜೋಸೆಫ ಎನ್ನುವ ತನಿಗೆ ಮಗನೊಬ್ಬ ಹುಟ್ಟಿದ್ದಾನೆ. ಲೋಕದ ಕಲ್ಯಾಣ ಆತನಿಂದ ಆಗುತ್ತದೆ ಎನ್ನುವ ಹಾಗೆ ನಿರ್ಧರಿಸಿ ಎಲ್ಲರೂ ಭಾವಿಸಿದ್ದಾರೆ. ಹಾಗಾಗಿ ಆ ಕಡೆಗೆ ಹೋಗುವ ನಿರ್ಧಾರವನ್ನು ಮಾಡಿದ್ದೇವೆ ಎನ್ನುವ ಹಾಗೆ ಅವರಲ್ಲಿ ಹೇಳಿದ್ದೇನು. ಹಿಂತಿರುಗಿ ಬರುವಾಗ ಮಗು ಎಲ್ಲಿದೆ ಅಂತ ಹೇಳಬೇಕು ಅಂತ. ಆದ್ರೆ ಬಂದು ದೇವಭದ್ರನ ಭಟ್ಟಿ ದೇವ
ಸಾವಿಗಿಕ್ಕುವೆ ಎನ್ನುದ ಜಮದಿ ಸವಿಚರ ಕರೆಸೆ ಅವತರಿಸಿದಾಗ ಮೋಹನ ನಿರೀಕ್ಷೆಯಲ್ಲಿ ಜ್ಯೋತಿಷಿಗಳಿಗಾಗಿ ಕಾದು ಕುಳಿತೆ ಯಾವ ಮರ್ಮವನ್ನಿಟ್ಟುಕೊಂಡು ಬರಲಿಲ್ವೋ ಏನೋ ದೇವಪತ್ರನನ್ನು ರಕ್ಷಿಸುವಂತಹ ಹುನ್ನಾರವೋ ಏನೋ ಯಾವುದೇ ಒಂದು ಸುದ್ದಿಯನ್ನು ಜೆರುಸಲೇಮಿನ ಅರಮನೆಗೆ ಬಂದು ತಿಳಿಸಿದವರಲ್ಲ. ಹಾಗಾದ್ರೆ ನನ್ನ ಉದ್ದೇಶ ಒಂದೇ, ಹೆರೋದನ ಮುಂದೆ ಆ ದೇವಪುತ್ರ ಬೆಳೀತಾನಂತಾದ್ರೆ ನಾಳೆ ಜೆರುಸಲೇಮಿನ ಜನಗಳು ಯಾರು ನನ್ನನ್ನು ನೋಡುವುದಕ್ಕಿಲ್ಲ. ಹಾಗಾಗಿ ಮಗು ಸಾಯ್ಬೇಕು. ಎಲ್ಲಿದ್ದಾರೆ ಮಂತ್ರಿ ಸೇನಾಧಿಪತಿಗಳು ಬರಲಿ. ಶುಭವಾಗಲಿ ಅಂತ ಹೇಳಿ ಮಂತ್ರಿ ವಿಷಯಗಳು ಈ ಕಡೆಗೆ ಬಾರೆಂಬುದಾಗಿ ಕರೆಯಾಯಿತಲ್ಲ. ಕರೆಸಿದಕ್ಕೆ ಕಾರಣವೇನು? ನನ್ನಲ್ಲಿ ಕಿರಣದಲಾಗಲ ರೀತಿಯ ಗಾಂಭ್ಯವು ಮಾಡ್ಬೇವು. ನಮ್ಮವರು ಇತ್ತ ಕಡೆ ಬರೀ ಎಂಬುದಾಗಿ ಕರೆದಿದ್ದೀರಲ್ಲ. ಹೌದು, ಒಂದು ನೋಡಿದ್ರೆ ನಿಮ್ಮ ಮುಖಾರವಿಂದರದಲ್ಲಿ ಏನೋ ಒಂದು ರೀತಿಯಾದಂತಹ ಬದಲಾವಣೆ, ಕ್ರೋಧವು ಎದ್ದು ಕಾಣುತ್ತಾ ಇದೆ. ವೈರಿಗಳು ನಮ್ಮ ರಾಜ್ಯಕ್ಕೆ ದಾಳಿ ಮಾಡಿದ್ರೆ ದೇವಪುತ್ರ ಏಸು ಬುಟ್ಟಿ ಭಾವ ಕೆರಳಿ ದೇವಪುತ್ರ ಏಸು ಪುಟ್ಟಿ
ಏದು ಬುಡ್ಡಿ ಭಾವಗೆರಳಿದೆ ಚಕ್ರವರ್ತಿ ಹೊರಡಿಸಿದಂತಹ ಆಜ್ಞೆ ರೋಮ್ನ ಚಕ್ರಾಧಿಪತ್ಯಕ್ಕೆ ಒಳಪಡುವಂತಹ ಎಲ್ಲಾ ಪ್ರಜೆಗಳು ಬಂದು ತಮ್ಮ ಹೆಸರನ್ನು ನೋಂದಾವಣೆ ಮಾಡಿಕೊಳ್ಳಬೇಕು ಅನ್ನುವ ಹಾಗೆ ಬರುವ ದಾರಿಯಲ್ಲೇ ಬೆತ್ಲೆಹೆಮ್ನಲ್ಲಿ ಮಗುವಿನ ಜನನ. ಒಡಗಿಯಾದಂತಹ ಜೋಸೆಫನಿಗೆ ಹುಟ್ಟಿದ ಮಗು ದೇವಪುತ್ರನಂತೆ ಯೇಸು ಎನ್ನುವಂತಹ ನಾಮಕರಣವೂ ಕೂಡ ನಡೆದು ಹೋಗಿದೆಯಂತೆ. ಆದರೆ ಆತ ಬೆಳೀತಾ ಬಂದ್ರೆ ಮುಂದೊಂದು ದಿವಸ ನಮ್ಮ ಜೆರುಸಲೇಮ್ನ ಚಕ್ರ ಅಧಿಪತ್ಯಕ್ಕೆ ಸಮಸ್ಯೆಯನ್ನು ಉಂಟಾಗುವಂತಹ ಸಾಧ್ಯತೆಗಳಿದೆ. ಆತನನ್ನು ವಧಿಸಬೇಕು ಅಂತ ನಿರ್ಧರಿಸಿದ್ದೇನೆ. ಎಲ್ಲಿದ್ದಾನೆ ಹೇಗಿದ್ದಾನೆ ಎನ್ನುವಂತಹ ಸುಳುಹು ನಮಗಿಲ್ಲ. ಹಾಗಾಗಿ ಈಗಿಂದೀಗಲೇ ಬೆತ್ಲೆಹೆಮ್ಗೆ ಹೋಗಿ ಕಣ್ಣಿಗೆ ಕಾಣುವ ಗಂಡು ಮಕ್ಕಳನ್ನೆಲ್ಲ ಬಿಡ ಬಿಡ ವೀಕ್ಷಣ ಹೊರಡದ ಬಾಲರ ಹಸನವಾದದು ಇತ್ನಾಂಜೆಯ ತಪ್ಪದೇ ಹಸನಾದದು ಇತ್ತಾಂಜೆಗೆ ದಪ್ಪದ ಎಸಗುವ ಗೊಲಗೊಲದ ಮಸದಿಹ ಖಡ್ಗವ ಬೀಸುತ್ತಲೆ ಗಡಿ ಸದರಳರ ತರಿವೆ ನಿಮ್ಮ ಕೀರ್ತಿ ಬೆಳಬೇಕು ಅಂತ ಆದ್ರೆ ನಮಗೆ ಹುಟ್ಟಿಕೊಂಡಿರುವಂತಹ ಆ ಶತ್ರುವನ ತಲೆಯನ್ನು ಹೊಡೆಯಲೇಬೇಕು. ಹಾಗಾಗಿ ನೀವು ಹೋಗಬೇಕಾದಂತಹ ಅಗತ್ಯವಿಲ್ಲ. ಊರಲ್ಲಿ ಕಾಣುವಂತಹ ಗಂಡು ಮಕ್ಕಳ ತಲೆಯ ಕಡೆ ಸೇನಾಧಿಪತಿಗಳೇ, ಶತ್ರುವನ್ನು ಬಾಲ ಎನ್ನುವ ಹಾಗೆ ಭಾವಿಸುವ ಹಾಗಿಲ್ಲ. ಮುಂದೊಂದು ದಿವಸ ಬೆಳೆದು ನಿಂತರೆ ನಮಗೆ ಕಾಡುತ್ತಾನೆ ಅವನು. ಹೌದು, ಹೋಗಿ ಜಯಶೀಲರಾಗಿ ಬನ್ನಿ ಎಲ್ಲರನ್ನು.
ಎಂತಾಯ್ತು ಗೆಳೆಯ? ಎಂತಾಯ್ತು? ಎಂತಾಯ್ತು ಅಂತ ನೀವು ನಾಗಾಡುದ ಮಾರ್ರೆ? ಮತ್ತೆ ನೀವು ಬಿದ್ದರೆ ನಾನು ಅಷ್ಟು ರಭಸದಲ್ಲಿ ಬರುವಾಗ ನೀವು ನಾಗಾಡುದಲ್ವಾ? ನಾವೊಂದು ಉರುಸಿನಲ್ಲಿ ಹೊರಟದ್ದೀಗ ಆಡುವುದಕ್ಕೆ ಅಂತ. ನಿಮ್ಗೆ ಆಟ ಬರ್ತದ? ಯಾವ ಆಟ ಬರ್ತದೆ ನಿಮಗೆ? ಕುಟ್ಟಿದೊಣ್ಣೆ ಬರ್ತದ? ದುಬುಲಿ ಬರ್ತದ? ದುಬುಲಿ ಇಲ್ವಾ? ಮತ್ತೆ ಯಾವ ಆಟ ಬರ್ತದ? ಕುಟ್ಟಿದೊಣ್ಣೆ ಬರುದಿಲ್ವಾ? ಈ ಆಟ ಚೆಂಡಾಟ ಬರುದಿಲ್ವಾ? ಚೆಂಡಾಟ ಬರುದಿಲ್ಲ. ಎಂತ ಮಕ್ಕಳು ಮಾರಾಯ, ಸರಿ ಊಟ ಮಾಡಬೇಕು, ಗದ್ದೆಗೆ ಹೋಗಬೇಕು, ಆಡಬೇಕು. ನೀವು ಆಟ ಇದ್ರೆ ಮಕ್ಕಳು ಒಳ್ಳೇದಾಗುದಿಲ್ಲ. ಆಟ ಆಡ್ಬೇಕು ಸರಿಯಾಗಿ. ಇಲ್ಲ ಇದ್ರೆ ಎಂತ ಮಾಡ್ತಾರೆ ಮಕ್ಕಳು? ಹೀಗೆ ಸುಣ್ಣ ಒರೆಸಿಕೊಂಡಿರ್ತಾರೆ ಎಷ್ಟೊತ್ತಿಗೂ. ಇಂತ ಹಾಗೆ ಆಗಬಾರ್ದು. ನಾವು ಯಾವಾಗಲೂ ಎಂತ ಆಗ್ಬೇಕು? ಸೋಮಾರಿತನ ಬಿಡಬೇಕು. ಸರಿ ಆಟ ಆಡಿ ಎಂತ ಆಗ್ಬೇಕು? ಹೆಸರು ಬರಬೇಕು. ಈಗ ನಾವು ಈ ಬೆತ್ತಲಮ್ಮ ನಗರದಲ್ಲಿ ಇದ್ದೇವಲ್ಲ, ನಾವೀಗ ಆಟ ಆಡ್ಬೇಕು. ಈಗ ಆಟ ಆಡ್ಬೇಕು. ಚೆಂಡಾಟ ಆಯ್ತಾ? ಚೆಂಡಿನಾಟ ಹೋಗೋ ಹೋಯ್ ಚೆಂಡಿನಾಟ 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 ಹೋಯ್ ಚೆಂಡಿನಾಟ ಹೋಗೈ ಚೆಂಡಿನಾಟ ಚೆಂಡಿನಾಟ ಗಂಡು ಮಕ್ಕಳಾಟ ಬಲ್ಲಿರೈ ನೀವು ಬಲ್ಲಿರೈ ಬಲ್ಲಿರೈ ಕಂಡರೀಗ ಬರುವರೆಲ್ಲ ಬೇಗ ಬಲ್ಲಿರಿ ಕಂಡರೀಗ ಬರುವರೆಲ್ಲ ಬರುವರೆಲ್ಲ ಬೇಗ ಬನ್ನಿರೈ ಮುಲ್ದೆ ಮುಲ್ದೆ ಹೊಡೆದು ನಾವು ಮುಲ್ದೆ ಮುಲ್ದೆ ಹೊಡೆದು ನಾವು ಜಯವ ಪಡೆಯುವುದು ಮುಲ್ದೆ ಮುಲ್ದೆ ಹೊಡೆದು ನಾವು ಮುಲ್ದೆ ಮುಲ್ದೆ ಹೊಡೆದು ನಾವು ಜಯವ ಪಡೆಯುವುದು ಚೆಂಡಿನಾಟ ಹೋಯ್ ಚೆಂಡಿನಾಟ ಹೋಗೈ ಚೆಂಡಿನಾಟ ತಗಿಡ ತಗದಿವಿ ತಗಿಡ ತಗದಿವಿ ತಗಿಡ ತಿಲ್ದತ್ತೈ ತಗಿಡ ತಗದಿವಿ ತಗಿಡ ತಗದಿವಿ ತಗಿಡ ತಿಲ್ದತ್ತೈ ದಿತ್ತಗಿಡ ತತ್ತಗಿಡ ತತ್ತಗಿಡದಿಲ್ಲದೈ ತತ್ತಗಿಡ ತತ್ತಗಿಡ ತತ್ತಗಿಡದಿಲ್ಲದೈ ಧೀಂ 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 ದನ ತಯ್ಯತ್ತ ತೋಂ 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 ದನ ತಯ್ಯತ್ತ ಧೀಂ ದನ ಧೀಂ ದನ ಧೀಂ ದನ ತಯ್ಯತ್ತ ಧೀಂ ದನ ತಯ್ಯತ್ತ ತಯ್ಯತ್ತ ತ ತೈ ತ ತೈ ಧೀಂ ದನ ತಯ್ಯತ್ತ ತೊಂ ದನ ತಯ್ಯತ್ತ ಧೀಂ ದನ ತಯ್ಯತ್ತ ತೊಂ ದನ ತಯ್ಯತ್ತ ತೈ ದಿನ ದೈ ತೈ ದಿನ ದೈ ತೈ ದಿನದ ದಿನ ದೈ ದಿನದ ದಿನ ದೈ ದಿನದ ದಿನ ದೈ ದತ್ತ ಸಿಕ್ಕಿದರೆ ಕ್ಷಣವೇ ತಲೆಯರು ಸಿಕ್ಕಿದರೆ
ಫಲಗಳಾಗಿದ್ದೇವೆ. ನಿಲ್ಲುವುದಕ್ಕೆ ಅವರು ಹೊಡೆದು ಮುಗಿಸಲಿಲ್ಲ. ಅವರು ಮುಗಿಸಿ ಆಗಿದೆ, ಇನ್ನು ನಿನ್ನನ್ನು ಮುಗಿಸಲಿಕ್ಕೆ ಮಾತ್ರ ಮೈ ಮೇಲೆ ಕೈ ಹಾಕಲ್ಲ. ಮೈ ಮೇಲೆ ನೀವು ಮನೆಗಳಿಗುದು ನೋಡಿರಿ ಗರ್ವದ ನುಡಿಯನು ನುಡಿಯದೆ ಪೋಗಿರಿ. ಕ್ಷಣದಲ್ಲಿ ಕರೆದರೆ ಬಾಂಧವರೆಲ್ಲರೂ ತನುವನು ಸೀಳುವರು. ಮನೆಗಳಿಗುದು ನೋಡಿರಿ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ, ಈ ಮೈದಾನಕ್ಕೆ ಬಂದು ನಿಮ್ಮದು ಭಾರಿ ಜೋರು ಗಲಾಟೆ ಮಾಡುದಾ? ನಿಮಗೆ ಇದುವೇ ಗಲಾಟೆ ಮಾಡುದು ಅಂತ ನಿಮ್ಮದು ಇದುವೇ ಕಾಯಕವಾ? ಹೌದು. ನಿಮ್ಮಲ್ಲಿ ಒಂದು ವಿಷಯ ಹೇಳ್ತೇನೆ, ನಾವು ಇಷ್ಟೇ ಮಂದಿ ಅಲ್ಲ, 4 ಮಂದಿ ಅಲ್ಲ, ನಮ್ದು ಬಿಡಾರ ಇಲ್ಲಿ ಸುಮಾರು ಉಂಟು. ಕರೆದುಕೊಂಡು ಬರೋದಲ್ಲ, ನಾನು ಒಮ್ಮೆ ಹೂ ಹಾಕಿದ್ರೆ ಸಾಕು, ಎಲ್ಲ ಬರ್ತಾರೆ ಇಲ್ಲಿಗೆ. ಹೂ ಹಾಕಲ್ಲ ಒಮ್ಮೆ. ಯಾಕೆ? ಈಗ ಕರೆದ್ರೆ ಬರ್ತಾರೆ ಅವರು. ನಮ್ಮ ಸುದ್ದಿಗೆ ಬಂದ್ರೆ ನಮ್ಮಲ್ಲಿ ಯೇಸು ಎಂಬ ಬೈತಾನಂತಲ್ಲ. ನಮ್ಮಲ್ಲಿ ಯೇಸು ಎಲ್ಲರೂ ಒಂದೇ ಲೆಕ್ಕ ಆಯ್ತವೆ. ಯೇಸು ಹೇಗೆ ನಿಮಗೆ ಇಕೋ ನಿಮ್ಮಲ್ಲಿ ಹೇಳ್ತೇನೆ, ನೀವು ಬಂದ ದಾರಿಗೆ ಹೋದರೆ ಲೇಸು, ಇಲ್ಲಂತಾರೆ ಇವರನ್ನೆಲ್ಲ ಎಬ್ಬಿಸಿ ಹೊಡೆದಾಟ ಮಾಡಿ. ಅಮ್ಮಮ್ಮ ಏನಿದೇನುವೆ ಸೊಗು ಅಮ್ಮಮ್ಮ ಏನಿದುವೆ ಸೊಕ್ಕು ಭಾನಗರದಡು ಕಮರದು ಚಳಕ ಸಿಕ್ಕು ಅಮರದ ಕಲ್ಗಳ ಬಿಡಿಯುವುದ ಬಂದಿದ್ದ ಕ್ರಮದಲ್ಲಿ ತಲೆಗಡಿವೆ. ಸೊಕ್ಕ ನಿಮಗೆ ಮತ್ತೆ ಸೊಕ್ಕಲ್ಲ ನಿಮಗೆ. ಅಧಿಕ ಪ್ರಸಂಗ ಮಾತಾಡ್ತೀಯಲ್ಲ. ಮತ್ತೆ ಏನು ಮಾತಾಡ್ತೀವಿ? ಮಾತಾಡ್ತೀಯ ನೀನು. ಮತ್ತೆ ಮಾತಾಡುವುದಕ್ಕೆ ನಾವು ಬಿಡುವುದಿಲ್ಲ. ಜನ ಇಲ್ಲ ಅಂತ ನೋಡುವ ಗೊತ್ತಾಗ್ತದೆ. ಇನ್ನು ಜನ ಅವರವರ ಮನೆಗೆ ಹೋಗಿ ಹೇಳ್ಕೊಂಡು ಬಂದೇವೆ ಈಗ. ಒಳ್ಳೆಯ ಮಾತಿನಲ್ಲಿ ನಿಮ್ಮಲ್ಲಿ ಯಾರು ಯೇಸು ಎಂಬುದಾಗಿ ಹೇಳಿದ್ರೆ ಹೇಳುದಿಲ್ಲ. ಯೋಗಮಾಯೆಯ ಸತ್ಯ ಶೋಧನೆ ಆ ಆ ಆ ಯೋಗಮಾಯೆಯ ಸತ್ಯ ಶೋಧನೆ ತ್ಯಾಗ ಭಾವದೊಳದಾಗಿ ಚಿಂತಿಸೆ ತ್ಯಾಗ ಭಾವದೊಳದಾಗಿ ಚಿಂತಿಸೆ ಭೋಗ ದೊರೆಯುತ್ತ ಬಾಲವೇ
ಭೋಗ ದೊರೆಯುತ್ತ ಬಾಲ ಯೇಸುವಿರಾಗಿಯಾಗೆ ಯೋಗ ಮಾಯೆಯ ಸತ್ಯ ಶೋಧನೆಯೇ ಆ ಪರಲೋಕದಲ್ಲಿರುವ ತಂದೆ ಈ ಲೋಕಗಳನ್ನು ಸಂರಕ್ಷಿಸುವ ದೇವ. ಹಾಗಿರುವಾಗ ಆ ದೇವನಿಗೆ ಸರ್ವರು ಸಂತೋಷವನ್ನುಂಟು ಮಾಡುವ ಹಾಗೆ ಆ ದೇವನ ಮನಸ್ಸು ನೋಯದಂತೆ ಸರ್ವರು ಈ ಲೋಕದಲ್ಲಿ ಒಳ್ಳೆಯ ಕರ್ತವ್ಯಗಳನ್ನು ಕಾರ್ಯಗಳನ್ನೆಲ್ಲ ನಿರ್ವಹಿಸುತ್ತಾ ಬದುಕಬೇಕು. ಆದರೆ ಈ ಲೋಕದಲ್ಲಿ ದ್ವಂದ್ವವಾದಂತಹ ಚಿತ್ರಣವನ್ನು ನಾವು ಕಾಣುತ್ತಾ ಇದ್ದೇವೆ. ಹಗಲಿದೆ, ಹಗಲಿನ ನಂತರ ಕತ್ತಲೆ ಬರುತ್ತದೆ. ಒಂದು ಕಡೆಯಲ್ಲಿ ನೀತಿ ಇದೆ, ಇನ್ನೊಂದು ಕಡೆಯಲ್ಲಿ ಅನೀತಿ ಇದೆ. ಸತ್ಯ ಅಸತ್ಯ, ನ್ಯಾಯ ಅನ್ಯಾಯಗಳು, ಹೀಗೆ ಎರಡು ತೆರನಾದಂತಹ ಈ ಲೋಕದ ಪ್ರಕ್ರಿಯೆಯಿಂದಾಗಿ ನೊಂದವರು ಅದೆಷ್ಟು ಮಂದಿಗಳು. ಹಾಗೆಯೇ ಈ ಲೋಕದ ವಿಪರೀತವಾದಂತಹ ಪ್ರಕೋಪಗಳಿಗೆ ಬಲಿಯಾಗಿ ರೋಗ ರುಜಿನಗಳಿಗೆ ಸಿಕ್ಕಿಕೊಂಡವರು ಅದೆಷ್ಟು ಮಂದಿಗಳು. ಮಾನಸಿಕ ನೆಮ್ಮದಿ ಇಲ್ಲದೆ ತೊಳಲುತ್ತಾ ಬಳಲುತ್ತಾ ಕಾಲವನ್ನು ಕಳೆಯುತ್ತಿರುವವರು ಅದೆಷ್ಟು ಮಂದಿಗಳು. ಎಳೆಯವನಾಗಿದ್ದಂತಹ ನಾನು ಬಾಲ ಯೇಸುವಾಗಿ ಬೆಳೆಯುತ್ತಾ ಬೆಳೆಯುತ್ತಾ ಇದನ್ನೆಲ್ಲ ಕಂಡವನಿದ್ದೇನೆ. ಲೋಕದವರ ನೋವು ನಿವಾರಣೆಯಾಗಬೇಕು, ಲೋಕದವರೆಲ್ಲ ಸಂತೋಷದಿಂದ ಬದುಕಬೇಕು, ಲೋಕದವರ ಕಷ್ಟಕ್ಕೆ ಸದಾ ಸ್ಪಂದಿಸಬೇಕು. ಹೌದು, ಹೀಗೆ ಸ್ಪಂದಿಸಬೇಕಿದ್ರೆ ನಿಸ್ವಾರ್ಥವಾದಂತಹ ಮನೋಧರ್ಮ ಇರಬೇಕು, ತ್ಯಾಗ ಜೀವನ ಇರಬೇಕು, ಭೋಗವನ್ನು ಕಳೆದು ದೂರ ಮಾಡಿ ಸರ್ವರ ಸುಖಕ್ಕಾಗಿ ಸ್ಪಂದಿಸುವಂತಹ ಗುಣಧರ್ಮ ಬೇಕು. ಹಾಗಾಗಿ ನಾನೊಂದು ನಿರ್ಧಾರವನ್ನು ಕೈಗೊಂಡಿದ್ದೇನೆ. ಕಷ್ಟದಲ್ಲಿ ಬದುಕುತ್ತಿರುವವರ ಆರೈಕೆಯನ್ನು ಮಾಡಬೇಕು, ಅವರ ಕಷ್ಟಕ್ಕೆ ಸ್ಪಂದಿಸಬೇಕು, ಶ್ರಮಿಸಬೇಕು. ಹಾಗೆಯೇ ನೊಂದವರ ಬೆಂದವರ ಮನಕ್ಕೆ ಸಾಂತ್ವನವನ್ನು ನೀಡಬೇಕು. ಸರಿ, ಬೆಳೆಯುತ್ತಿರುವ ಕಾಲ ಹಂತದಲ್ಲಿ ಇರುವಾತ ನಾನು ನೇರವಾಗಿ ಹೋಗುವುದೇ ಅಮ್ಮ ಮರಿಯಳ ಒಪ್ಪಿಗೆ ಬೇಕು. ತಂದೆ ಜೋಸಫರವರು ನನ್ನನ್ನು ಕಳುಹಿಸಿಕೊಡಬೇಕು. ಸರಿ, ನೇರವಾಗಿ ಅಮ್ಮನ ಬಳಿಗೆ ಹೋಗುತ್ತೇನೆ, ಅಮ್ಮನ ಹತ್ರ ಈ ವಿಚಾರವನ್ನು ಕೇಳುತ್ತೇನೆ. ಆಗ ಅಮ್ಮ ನನ್ನನ್ನು ಒಪ್ಪಿ ಸಂತೋಷದಿಂದ ಕಳುಹಿಕೊಟ್ಟರೆ ಮತ್ತೆ ನನ್ನ ಲೋಕ ಸೇವೆ ಅದು ಸುಸಾಂಗತ್ಯವಾಗಿ ನಡೆಯುತ್ತದೆ. ಹಾಗಾಗಿ ತಡ ಮಾಡುವುದಿಲ್ಲ, ಆ ಕಡೆಗೆ ಅಮ್ಮ ಕೇಳೀಗ ಮಾತೊಂದ ಪೇಳುವಿನು, ಅಮ್ಮ ಅಮ್ಮ ಮಾತೊಂದ ಪೇಳುವಿನು, ಜನ್ಮ ಸಾರ್ಥಕವಾಗಿ ದಯದಿ ಬಾಳುವಿನು, ಜನ್ಮ ಸಾರ್ಥಕವಾಗಿ ದಯದಿ ಬಾಳುವೆನು.
ಸುತ್ತಿ ಬಡವರಿಗೆ ಧರ್ಮ ಪದದಿ ನಡೆವೆನು ಕಳುಹಿಸಿಗ ಕರ್ಮ ಭೂಮಿಯ ಸುತ್ತಿ ಬಡವರಿಗೆ ಧರ್ಮ ಪದದಿ ನಡೆವೆನು ಕಳುಹಿಸಿಗ ಅಮ್ಮ ಕೇಳಿಗ ಮಾತದ ಪೇಳುವೆನು ಅಮ್ಮ ಮಾದೊಂದ ಬೀಳುವೆನು ಅಮ್ಮ ಆ ನಿಮ್ಮ ಬಳಿಗೆ ಬಂದಿದ್ದೇನೆ. ನಿಂದೆಯಾ ಮಗನೇ? ಹೌದಮ್ಮ. ಸಂತುಷ್ಟಳಾದ. ನಿಮ್ಮ ಪದಕ್ಕೆ ನಮಿಸಿದ್ದೇನೆ. ನೆರೆಗಳಿಗೆ ನಿನ್ನನ್ನು ಖಂಡಿತ ತಪ್ಪಿದ್ರು ನನಗೇನು ಕಳ್ಕೊಂಡಾದಾಗ ಆಗುದು ಮಗನೇ. ಹೌದಮ್ಮ, ಅಷ್ಟು ಪ್ರೀತಿಯಿಂದ ನನ್ನನ್ನು ಬೆಳೆಸಿದ್ದೀರಲ್ಲವೇ, ಹಾಗಾಗಿ ನಿಮ್ಮ ಸಾಮೀಪ್ಯದಲ್ಲಿ ನಿಮ್ಮ ಮಾತುಗಳನ್ನು ಕೇಳುತ್ತಾ ನಿಮ್ಮ ಮಾರ್ಗದರ್ಶನವನ್ನು ಆಲಿಸುತ್ತಾ ಬೆಳೆದವನು ಅಲ್ವೇ ನಾನು. ತಂದೆ ತಾಯಿಗಳ ಮಾತು ಗುರು ಹಿರಿಯರ ಮಾತು ಕೇಳುತ್ತಾ ಯಾರು ಬೆಳಗುತ್ತಾನೋ ಅವನ ಲೋಕಕ್ಕೆ ಒಳ್ಳೆಯ ಕಾರ್ಯವನ್ನೇ ಮಾಡುವನಾಗುತ್ತಾನೆ ಕಂದ. ಹೌದಮ್ಮ, ತಂದೆ ತಾಯಿಗಳು ಮಾತನ್ನು ಕೇಳದೆ ಹೇಗೋ ಬೆಳೆದವರು ಅವರ ಬದುಕು ದುರಂತಮಯವಾಗುತ್ತದೆ, ಉಂಡಾಡಿಗಳಾಗುತ್ತಾರೆ ಅಲ್ಲವೇ. ಅಜ್ಞಾನದಿಂದ ಸಾಗುತ್ತಾರೆ, ಅನರ್ಥವನ್ನು ಮಾಡುತ್ತಾರೆ. ಹೌದು ಮಗನು, ಕೊನೆಗೆ ನರಕಕ್ಕೆ ಬೀಳುತ್ತಾರೆ. ಹೌದು, ಭೂಮಿಗೆ ಬಾರ ಅನ್ನಕ್ಕೆ ದಂಡ ಎನ್ನುವ ಹಾಗೆ ಅಲ್ವೇ ಅಮ್ಮ. ನಮ್ಮ ಭೂಲೋಕದಲ್ಲಿ ನೋಡಿದ್ರೆ ಗೊತ್ತಾಗುವುದಿಲ್ವೇ, ಅದೆಷ್ಟೋ ಮಂದಿಗಳು ಕಷ್ಟದಿಂದ ಬಳಲುತ್ತಾ ಇದ್ದಾರೆ. ಹೌದು ಮಗನೇ, ರೋಗದಿಂದ ಸಿಕ್ಕಿ ತೊಳಲಾಡುತ್ತಾ ಇದ್ದಾರೆ. ರೋಗ ರುಜಿನಗಳಿಗೆ ಬಾಧ್ಯಸ್ಥರಾಗುತ್ತಾರೆ ಅಲ್ವೇ. ಯಾರ್ಯಾರು ಅಹಂಭಾವದಿಂದ ಹಾರಾಡಿದ್ರೆ ಯಾರ್ಯಾರು ಕಷ್ಟದಿಂದ ಕೊರಗುತ್ತಾ ಇದ್ದಾರೆ. ಅಮ್ಮ, ಅಹಂಕಾರದವರ ಜ್ಞಾನದ ಕಣ್ಣನ್ನು ತೆರೆಯಿಸಬೇಕು, ಅವರಿಗೆ ಬೋಧನೆಯಾಗಬೇಕು. ಅವರೆಲ್ಲರೂ ಸದ್ಗುಣವಾದಂತಹ ರೀತಿ ನೀತಿಗಳಲ್ಲಿ ಬಾಳಬೇಕು. ಇದಕ್ಕೆ ಅವರಿಗೆ ಒಳ್ಳೆಯ ಉಪದೇಶ ಬೇಕಲ್ವೇ ಅಮ್ಮ. ಅಷ್ಟು ಮಾತ್ರವಲ್ಲ, ಕಷ್ಟದಲ್ಲಿ ಸಿಕ್ಕಿಕೊಂಡವರು ನಾವೇನು ಮಾಡಲಿ, ಹೇಗೆ ಈ ಕಷ್ಟದಿಂದ ನಾವು ಮೇಲಕ್ಕೆ ಬರಲಿ, ಯಾವಾಗ ನಮ್ಮ ಪಾಲಿಗೆ ಸುಖ ಸಿಗುತ್ತದೆ, ಹೀಗೆಂದು ದಾರಿ ಕಾಣದೆ ನೊಂದುಕೊಳ್ಳುತ್ತಾ ಇದ್ದಾರಲ್ಲ. ನಾವು ಕಷ್ಟದಲ್ಲಿ ಬದುಕಿದವರು ಮಗನೇ. ಯಾರು ಕಷ್ಟದಿಂದ ಮೇಲೆ ಬರ್ತಾರೆ ಅವರಿಗೆ ಅಳಲಿಗರ, ನೊಂದವರ, ಬೆಂದವರ ನೋವು ಅರ್ಥ ಆಗುತ್ತದೆ ಕಂದ. ಸರಿ, ನಿನಗೂ ಹಾಗೆ ನಾವು ಕೊಟ್ಟಂತ ಬದುಕಿನ ಜೀವನ ಈ ರೀತಿ ನಿನ್ನ ಆಡಿಸುತ್ತಿದೆ. ಕಷ್ಟದಿಂದ ಯಾರು ಬೆಳೆದು ಬರುತ್ತಾರೋ ಅವರು ಕಷ್ಟಕ್ಕೆ ಸ್ಪಂದಿಸುತ್ತಾರೆ. ಕಷ್ಟದಲ್ಲಿ ಇದ್ದವರನ್ನು ಮೇಲೆತ್ತುವುದಕ್ಕಾಗಿ ಪ್ರಯತ್ನವನ್ನು ಪಡೆಯುತ್ತಾರೆ. ಸರಿ ಅಮ್ಮ, ನಿಮ್ಮ ಮಡಿಲಲ್ಲಿ ಬೆಳೆದವನು ನಾನಲ್ಲವೇ. ಸತ್ಯ. ಈ ಲೋಕದಲ್ಲಿ ಹುಟ್ಟಿದ ಮೇಲೆ ಈ ಲೋಕದಲ್ಲಿ ಬದುಕು ಚರಿತ್ರೆಯಾಗಿ ಉಳಿಯುವಂತೆ ಏನಾದರೂ ಲೋಕಕ್ಕೆ ಒಳಿತನ್ನು ಮಾಡಬೇಕು. ಮರ ಹುಟ್ಟಿ ಮರ ಬದುಕಿ ಮರ ಸತ್ತಾಗಬಾರದು ಮಾನವನ ಬದುಕು ಅಲ್ವೇ. ಏನೋ ಸಾಧಿಸಬೇಕು, ನಿನಗೆ ಆಸೆ ಹುಟ್ಟುಕೊಂಡಿದೆ. ಪರಲೋಕದಲ್ಲಿರುವಂತಹ ತಂದೆಯ ಆ ಮನೋಧರ್ಮಕ್ಕಾಗಿ, ತಂದೆಯ ಅಭಿಲಾಷೆಯಂತೆ, ತಂದೆಯ ಅನುಗ್ರಹದಂತೆ ನಡೆಯಬೇಕಿದ್ರೆ ಈ ಲೋಕದಲ್ಲಿ ದೀನ ದಲಿತರ ಬಗ್ಗೆ ಚಿಂತನೆಯನ್ನು ಮಾಡಬೇಕಮ್ಮ. ಅವರ ಬಳಿಗೆ ಹೋಗಬೇಕಮ್ಮ. ಕಷ್ಟದಲ್ಲಿ ನೊಂದವರ ಬಳಿಗೆ ಹೋಗುತ್ತಾ ಅವರ ಕಷ್ಟವನ್ನು ಪರಿಹರಿಸುತ್ತಾ, ಹಾಗೆಯೇ ರೋಗಕ್ಕೆ ತುತ್ತಾದವರ ಆರೈಕೆಯನ್ನು ಮಾಡುತ್ತಾ ಸೇವೆಯನ್ನು ಮಾಡಬೇಕೆನ್ನುವಂತಹ ಹಂಬಲದಿಂದ ನಾನಿದ್ದೇನೆ. ಹಾಗಾಗಿ ನಮ್ಮೀ ಮನೆಯನ್ನು ತೊರೆದು ನಮ್ಮೀ ಸಂಸಾರದ ಬಾಂಧವ್ಯವನ್ನು ಮುರಿದು ಈ ಮೋಹವನ್ನು ಹಿಡಿತದಲ್ಲಿರಿಸಿಕೊಂಡು ಕಳೆದುಕೊಂಡು ಲೋಕದ ಒಳಿತಿಗಾಗಿ ನಾನು ಹೋಗುವುದಕ್ಕಾಗಿ ಮನ ಮಾಡಿದ್ದೇನೆ. ಅಮ್ಮ, ಕಳುಹಿಸಿಕೊಡ್ಬೇಕಮ್ಮ, ಕಳುಹಿಸಿಕೊಡ್ಬೇಕಮ್ಮ. ತರಳ ನೀನೇ ತಗೆಗಿ ಪೇಳುವೆ ಕಡು ಮಾತಾ, ತರಳ ನೀನೇ ತಗೆ ಪೇಳುವೆ ಕಡು ಮಾತಾ, ಇರುತ್ತಲೆಮ್ಮೊಡನೆ ಸತ್ಕಾರ್ಯ
ಇರುತ್ತಲೆಮ್ಮೊಡನೆ ಸತ್ಕಾರ್ಯ ಹರುಷದಿ ಗೈಯಲು ಮನದಿ ಮುದವ ತಾಳಿ ಹರುಷದಿ ಗೈಯಲು ಮನದಿ ಮುದವ ತಾಳಿ ನಿರುತ ಕೀರ್ತಿಯ ಕೊಳ್ಳಾಡುವೇನೋ ನಿರುತ ಕೀರ್ತಿಯ ಕೊಳ್ಳಾಡುವೇನೋ ತರಳ ನೀನೇ ತಗೆ ಬೇಳುವೆ ಕಡು ಮಾತ ತರಳ ಈ ಎಳೆಯ ಪ್ರಾಯದಲ್ಲೇ ಲೋಕದ ಅನುಭವವನ್ನು ಪಡೆದುಕೊಂಡವನಿದ್ದೀಯ ನೀನು. ಎಳೆಯ ಪ್ರಾಯ ಎಂದೇನು? ನೀನು ಹುಟ್ಟುವುದಕ್ಕೆ ಮೊದಲೇ ನಮಗೆ ದೇವನ ಸಂದೇಶ ತಲುಪಿದೆ. ಈ ಲೋಕವನ್ನು ಕಾಯುವ ಕಾಯಕಕ್ಕಾಗಿಯೇ ನೀನು ಕಾಣಿಸಿಕೊಳ್ಳುತ್ತೀ. ಹಾಗಾಗಿ ನಾನು ನಿನ್ನನ್ನು ಗರ್ಭದಲ್ಲಿ ಮೋದದಿಂದ ಹೊತ್ತುಕೊಂಡೆ ಮಗನೇ. ಹೌದಲ್ವೇ? ಗೋದಲಿಯಲ್ಲಿ ಪಡೆದಾಗ ನನ್ನ ಜೀವನ ಸಾರ್ಥಕವಾಯಿತು ಅಂತ ತಿಳಿದುಕೊಂಡೆ. ನಾನಾಗಲಿ ನಿನ್ನ ತಂದೆಯವರಾಗಲಿ ನಿನ್ನ ಮೇಲೆ ಅತ್ಯಂತ ಎತ್ತರದ ಆಸೆಯನ್ನು ಇರಿಸಿಕೊಂಡಿದ್ದೇವೆ ಮಗನೇ. ತಂದೆ ತಾಯಿಗಳು ಮಕ್ಕಳನ್ನು ಪಡೆಯುವುದು ತಮ್ಮ ದೇಹದ ತೀಟೆಯನ್ನು ತೀರಿಸಿಕೊಳ್ಳುವುದಕ್ಕಾಗಿ ಅಲ್ಲ ಮಗನೇ. ತಮ್ಮ ವಂಶದ ಕುಡಿ ಬೆಳೆದು ಲೋಕ ಪ್ರಸಿದ್ಧವಾಗಬೇಕು, ನಮ್ಮ ಮನೆಯ ಹೆಸರನ್ನು ಉಳಿಸಬೇಕು, ಮನೆತನವನ್ನು ಕಾಯಬೇಕೆನ್ನುವ ಕಾರಣಕ್ಕಾಗಿ ಸಾಕುತ್ತಾರೆ, ಪಡೆಯುತ್ತಾರೆ, ಹಡೆಯುತ್ತಾರೆ. ಎಲ್ಲ ತಂದೆ ತಾಯಿಗಳ ಆಸೆ ಅದೇ ರೀತಿ ಇರ್ತದೆ. ಮಕ್ಕಳು ಅದನ್ನು ಚಿಂತಿಸಬೇಕು. ನಾವು ಒಳ್ಳೆಯ ಕೆಲಸವನ್ನು ಮಾಡಿದರೆ ನಮ್ಮ ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರು ಬರ್ತದೆ, ನಾವು ಕೆಟ್ಟ ಕೆಲಸವನ್ನು ಮಾಡಿದರೆ ನಮ್ಮ ತಂದೆ ತಾಯಿಗಳಿಗೆ ಕೆಟ್ಟ ಹೆಸರು ಬರ್ತದೆ. ಹಾಗಾಗಿ ತಂದೆ ತಾಯಿಗಳ ಪ್ರೀತಿಗೆ ತಕ್ಕಂತೆ ನಾವು ನಡೆಯಬೇಕು ಎನ್ನುವುದನ್ನು ಅವರಿಗೆ ವಿವೇಚಿಸಬೇಕಮ್ಮ. ನಿನಗ ಮನಸ್ಸಿದೆ, ನಮ್ಮದು ಬಡಗಿ ವಂಶವನ್ನು ಬೆಳಗುವಂತ ಆ ಬದುಕನ್ನು ತಿದ್ದಿ ತೀಡಿ ಕೆತ್ತಿ ಮೆತ್ತಿ ಜನರ ಬದುಕಿನ ಬೆಡಗಿಯಾಗಬೇಕು ನೀನು ಅನ್ನುವುದು ನನಗೂ ಆಶೆ ಇದೆ ಮಗನೇ. ಆದರೆ ಸಂಸಾರವನ್ನು ತೊರೆದು ತಂದೆ ತಾಯಿಯರನ್ನು ನೋಡಿದ ದೂರವೇ ನಿಂತು ಜನರ ಕಷ್ಟಕ್ಕೆ ಸ್ಪಂದಿಸುತ್ತಿ ಹೋಗುತ್ತೆ ಅಂತ ಆದರೆ ಮಗನೇ ನಮ್ಮ ಮನೆ ಕತ್ತಲೆಯ ಸ್ಥಳವಾಗುತ್ತದೆ ಮಗನೇ. ಕರುಣಾಳು ಬಾ ಬೆಳಕೆ ಮಸುಕಿದಿ ಮಬ್ಬಿನಲ್ಲಿ ಎನ್ನುವ ಆ ಕಾಲಕ್ಕೆ ನಾವೆಲ್ಲ ಹೃದಯ ತೆರೆದು ಕುಳಿತವರು. ಅದಕ್ಕೆ ಬೆಳಕಾಗಿ ಬಂದೆ ಕಂದ. ಇಂದು ನೀನು ಹೊರಟು ಹೋಗುತ್ತೇನೆ ಎನ್ನುವಾಗ ಅದನ್ನು ತಾಳಿಕೊಳ್ಳುವ ಶಕ್ತಿ ನನಗಿಲ್ಲ ಮಗನೇ. ಇಲ್ಲ, ನೀನು ಹೋಗಬಾರದು, ಇಲ್ಲಿಯೇ ಇದ್ದು ಲೋಕ ಕಲ್ಯಾಣದ ಕಾಯಕವನ್ನು ಮಾಡಬಹುದಲ್ಲ. ಅಮ್ಮ ಅಮ್ಮ ಹೀಗೆ ಹೇಳುತ್ತಾ ಇರುವೆಯಲ್ಲ, ಇದು ಸಾಧುವೆ? ಯೋಚಿಸಬೇಕು. ನಿಲ್ಲ ನುಡಿಯೇ ಕೇಳ್ತಾಯೇ ಮಧುರ ಬಂಧನವ ಮುರಿಯೇ ಹದವಾಗಿ ನಾಡ ತಿರುಗೇಳಿಗೆಯ ಹದವಾಗಿ ನಾಡ ತಿರುಗಿ ಏಳಿಗೆಯ ಹದನವನು ಕಾಂಬೆ ಮಾಗಿ ಹದನವನು ಕಾಂಬೆ ಮಾಗಿಯೇ ಮುದವಾಯ್ತು ನಿನ್ನ ನುಡಿಯಕ್ಕೆ ನಿಮ್ಮ ಮಾತುಗಳನ್ನು ಕೇಳುವಾಗ ನನಗೆ ಮನಸ್ಸು ಮುದವಾಯಿ. ನನ್ನ ಹುಟ್ಟಿರುವ ಉದ್ದೇಶವನ್ನು ನೀವು ಹೇಳಿದ್ದೀರಲ್ಲ, ಲೋಕ ಕಲ್ಯಾಣವನ್ನು ಮಾಡುವುದಂದ್ರೆ ಏನು? ಲೋಕಕ್ಕೆ ಒಳಿತನ್ನು ಎಸಗುವುದು, ಲೋಕದಲ್ಲಿ ಕಷ್ಟದಲ್ಲಿ ಇರುವವರನ್ನು ಉದ್ಧರಿಸುವುದು ತಾನೆ ದೀನ ದಲಿತೋದ್ಧಾರ ಅಲ್ಲವೇ? ಅದಕ್ಕಾಗಿಯೇ ನನ್ನ ಸೃಷ್ಟಿಯಾಗಿದೆ ಎನ್ನುವುದನ್ನು ನೀವೇ ಹೇಳಿದ್ದೀರಿ. ಅದರ ಮೇಲೆ ಮತ್ತೊಂದು ಮಾತನ್ನು ಹೇಳಿದ್ದೀರಿ, ನೀನು ಇಲ್ಲಿಯೇ ಇದ್ದು ಆ ಕಾಯಕವನ್ನು ಮಾಡಬಹುದಲ್ಲ. ಹೌದಮ್ಮ, ನೀನು ಹೇಳಿದಂತಹ ಮಾತುಗಳನ್ನು ಒಪ್ಪಿಕೊಳ್ಳಬಹುದು. ಆದ್ರೆ ನೀನಾಡುತ್ತಿರುವಂತಹ ಮಾತೇನು? ಮಗನೆನ್ನುವ ಮೋಹದಿಂದ ಇಂತಹ ಮಾತುಗಳನ್ನು ಆಡುತ್ತಾ ಇರುವೆ. ನಿನ್ನ ಮಗನಾಗಿರುವಂತಹ ನಾನು ನಿನ್ನ ಬಳಿಯಲ್ಲಿಯೇ ಇರಬೇಕು ಎಂದು ಹೇಳುತ್ತಾ ಇರುವೆ. ಇಲ್ಲಿಯೇ ಇದ್ದು ಲೋಕ ಕಲ್ಯಾಣವನ್ನು ಲೋಕಕ್ಕೆ ಒಳಿತು ಮಾಡುವುದಕ್ಕೆ ಆಗುತ್ತದೆ. ಆದ್ರೆ ಅಮ್ಮ, ಪ್ರಪಂಚ ಎಷ್ಟೋ ವಿಸ್ತಾರವಾಗಿದೆ. ಯಾವ್ಯಾವ ಕಡೆಗಳಲ್ಲಿ ಎಷ್ಟೆಷ್ಟು ಮಂದಿಗಳು ಕಷ್ಟದಿಂದ ಬಳಲುತ್ತಾ ಇದ್ದಾರೆ ಎನ್ನುವಂತಹ ಸತ್ಯವನ್ನು ತಿಳಿದು ಅವರ ಕಷ್ಟಕ್ಕೆ ಸ್ಪಂದಿಸಬೇಕಿದ್ರೆ ನಾನು ಈ ಮನೆಯಲ್ಲೇ ಉಳಿದರೆ ಅದು ಸಾಧ್ಯವಾಗುತ್ತದೆಯೇ ಅಮ್ಮ? ಹಾಗಾಗಿ ಈ ಮನೆಯನ್ನು ತೊರೆಯಲೇಬೇಕು.
ತಂದೆ ತಾಯಿಗಳೆನ್ನುವಂತಹ ಪ್ರೀತಿಯ ಬಾಂಧವ್ಯದ ಬಂಧನವನ್ನು ನಾನು ಮುರಿಯುತ್ತೇನೆ ಎಂದು ನೀನು ಭಾವಿಸಬೇಡವಮ್ಮ. ನಿನ್ನ ತಾಯಿಯ ಮಮತೆ ಅದು ನನ್ನ ಹೃದಯದಲ್ಲಿ ಮೋಹದ ಬಂಧನವಾಗಿಲ್ಲ, ನನ್ನನ್ನು ಮುನ್ನಡೆಸುವ ಮಾರ್ಗದರ್ಶನದ ಬಂಧನವಾಗಿದೆ. ನನ್ನಮ್ಮನನ್ನು ಹೀಗೆ ಮುನ್ನಡೆಸಿದ್ದಾಳೆ, ಹಾಗಾಗಿ ನಾನು ಹೀಗೆ ಬೆಳೆದಿದ್ದೇನೆ. ನಾನು ಮಾಡಬೇಕಾದಂತಹ ಕರ್ತವ್ಯವೇನು? ಲೋಕಕ್ಕೆ ಒಳಿತನ್ನು ಮಾಡುವುದು, ನಿನ್ನ ಮಾರ್ಗದರ್ಶನವಮ್ಮ. ಹಾಗೆಯೇ ನನ್ನ ತಂದೆ ಜೋಸಫರು ನನ್ನನ್ನು ತಿದ್ದಿದ್ದಾರೆ. ಲೋಕಕ್ಕೆ ಒಳ್ಳೆಯವನಾಗಿ ಬೆಳಗಬೇಕೆನ್ನುವಂತಹ ಉದ್ದೇಶದಿಂದಲೇ ಸಕಾಲಿಕವಾದಂತಹ ಮಾತುಗಳನ್ನಾಡಿದ್ದಾರೆ. ಹಾಗಿರುವಾಗ ನೀವು ನನ್ನನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸಿದ್ದೀರಿ, ಒಳ್ಳೆಯ ಗುಣಗಳನ್ನು ಕಲಿಸಿದ್ದೀರಿ ಎಂದಾಗ ಆ ಗುಣದ ಪ್ರತಿಫಲವನ್ನು ಲೋಕಕ್ಕೆ ತೋರಿಸುವುದರ ಮುಖೇನ ಈ ಲೋಕಕ್ಕೆ ನಾನು ಬಂದದಕ್ಕೆ ನಾನೇನು ಮಾಡಬೇಕು ಎನ್ನುವುದನ್ನು ನಾನು ಮಾಡಲೇಬೇಕಲ್ಲಮ್ಮ. ಆ ದಿಸೆಯಲ್ಲಿ ನಾನು ಶ್ರಮಿಸಲೇಬೇಕಾಗುತ್ತದೆ ಅಮ್ಮ. ಸೂರ್ಯ ಚಂದ್ರರಿರುವ ತನಕ ಈ ಆಕಾಶದಲ್ಲಿ ನಕ್ಷತ್ರಗಳು ಹೇಗೆ ಕಂಗೊಳಿಸುತ್ತವೋ ಆ ನಕ್ಷತ್ರಗಳು ಕಂಗೊಳಿಸುವಂತೆ, ಸಮುದ್ರವಿರುವಂತೆ ನಮ್ಮ ಚರಿತ್ರೆ ಅದು ಉಳಿಯಬೇಕಿದ್ರೆ ನಾವು ಲೋಕ ಸೇವೆಯನ್ನು ಮಾಡಬೇಕಮ್ಮ, ನಾವು ಜನಸೇವೆಯನ್ನು ಮಾಡಬೇಕಮ್ಮ, ದೀನರನ್ನು ಉದ್ಧರಿಸಬೇಕಮ್ಮ. ಹಾಗಾಗಿ ನಮ್ಮ ಮೋಹ, ನಮ್ಮ ಆತ್ಮೀಯತೆ, ನಮ್ಮ ಸಂಬಂಧ ಅದನ್ನೇ ನಾವು ಇರಿಸಿಕೊಂಡು ಅದರ ಬಂಧನಕ್ಕೆ ಉಳಿದೆವು ಎಂದಾದರೆ ನಾವು ತ್ಯಾಗ ಜೀವನವನ್ನು ನಡೆಸುವುದಕ್ಕಾಗುವುದಿಲ್ಲ, ತ್ಯಾಗದ ಸೇವೆಯನ್ನು ಮಾಡುವುದಕ್ಕಾಗುವುದಿಲ್ಲ. ಹಾಗಾಗಿ ಯೋಚಿಸಮ್ಮ, ಲೋಕಕ್ಕಾಗಿ ಬಂದವನು ನಾನು, ಲೋಕ ಸೇವೆಗೆ ನಾನು ನಿಯುಕ್ತನಲ್ವೇ? ಎಚ್ಚರಿಸಿ ಕಳುಹಿಸಮ್ಮ. ಹಸನಾದಿ ಭಾಗ್ಯದ ಗಳಿಗೆ, ಹಸನಾದಿ ಭಾಗ್ಯದ ಗಣಿಯೇ, ನೀ ಪೋಗುದ ವಸುದೆಯ ಬಡವರುದ್ಧಾರ, ನೀ ಪೋಗುದ ವಸುದೆಯ ಬಡವರುದ್ಧಾರ. ಸರಿಯಮ್ಮ. ವ್ಯಸಗುವೆನೆಂಬುದ ಮೊದಲೇ ನಾನರಿವಿನು, ವ್ಯಸಗುವೆನೆಂಬುದ ಮೊದಲೇ ನಾನರಿವಿನು, ಮುಸುಕಿದ ಪೊರೆಯು ಹರಿದು, ಮುಸುಕಿದ ಪೊರೆಯು ಹರಿದು, ಹಸನಾದೆ ಭಾಗ್ಯದ ಗಣಿಯೇ, ಮಗನೇ ಕಂದ. ಇದ್ದೊಬ್ಬ ಮಗನನ್ನು ಕಳೆದುಕೊಳ್ಳುತ್ತೇನೋ ಎನ್ನುವ ಭಯದಲ್ಲಿ ನನ್ನ ಹೃದಯ ಈ ಮಾತುಗಳನ್ನಾಡಿ. ಆದರೆ ನೀನು ಕೇವಲ ಒಬ್ಬ ಜೋಸೆಫನಿಗೋ ಒಬ್ಬ ಮೇರಿಗೋ ಆ ತಂದೆ ತಾಯಿಗಳ ಮಾತೃತ್ವ ಪಿತೃತ್ವವನ್ನು ಬಯಸಿ ಹುಟ್ಟುಕೊಂಡವನನ್ನು, ಲೋಕಕ್ಕಾಗಿ ಹುಟ್ಟುಕೊಂಡ ದೇವನ ಪಿತೃತ್ವ ಮಾನವ ಭ್ರಾತೃತ್ವವನ್ನು ಸಾರುವುದಕ್ಕಾಗಿ ನನ್ನ ಕಂದನೇ ಆಗಬೇಕೆನ್ನುವುದು ನನಗೂ ತಿಳಿದಿದೆ ಮಗನೇ. ಯಾರು ರೋಗ ರುಜಿನಗಳಿಂದ ರುಗ್ಣ ಶಯ್ಯೆಯಲ್ಲಿರ್ತಾರೋ ಅವರ ಬಳಿ ಸಾರಿ ಅವರಿಗೆ ನಿನ್ನದಾಗಿರುವಂತ ಈ ತ್ಯಾಗದ ವೃತ್ತಿಯನ್ನು ಕೊಟ್ಟೆ ಎಂದಾದರೆ ಅವರು ಬೆಳಗುವುದಕ್ಕೆ ಸಾಧ್ಯವಿಲ್ಲ. ನನ್ನ ಮಗನಲ್ಲ, ಲೋಕದ ಶಿಶುವಾಗಿ ನೀನು ಕಾಣಿಸಿಕೊಳ್ತೀಯ. ನನಗದು ಹೆಮ್ಮೆ ಇದೆ ಮಗನೇ. ಆದರೂ ಒಂದೊಂದು ಅಪೇಕ್ಷೆ. ಹೋಗು, ದೇಶ ತಿರುಗು, ಕೋಶ ಓದು, ಬಲ್ಲಿದನಾಗು. ನಮಗದು ನೀನೆಲ್ಲಿದ್ದರೂ ಚೆನ್ನಾಗಿದ್ದಿ ಎನ್ನುವಂತ ಮಾತು ನಮ್ಮ ಕಿವಿಗಳಿಗೆ ಬಿದ್ದರೆ ಸಾಕು ಕಂದ. ಆದರೆ ಏನಾದರೂ ಈ ಕುಟುಂಬಕ್ಕೆ ತಂದೆ ತಾಯಿಗಳಿಗೆ ಕಷ್ಟ ಬಂತು ಅಂತಂದ್ರೆ ನಮಗೆ ಯಾರಿದ್ದಾರೆ ಮಗನೇ? ನೀನು ಬರ್ತೀಯ? ಬರ್ತೇನಮ್ಮ. ನಿಮ್ಮ ಮಗನಲ್ವೇ ನಾನು. ತಂದೆ ತಾಯಿಗಳ ಕಷ್ಟಕ್ಕೆ ಸ್ಪಂದಿಸದ ಮಗನಿದ್ದೇನು ಪ್ರಯೋಜನ? ಬರ್ತೇನಮ್ಮ ಮಗನೇ. ಅದನ್ನೇ ಯೋಚನೆ ಮಾಡಿ. ಕೆಟ್ಟ ಮಕ್ಕಳಾದ್ರೂ ಹುಟ್ಟಿಕೊಳ್ಳುತ್ತಾರೆ, ಕೆಟ್ಟ ತಾಯಿಯೊಬ್ಬಳು ಇರ್ಲಿಕ್ಕೆ ಸಾಧ್ಯ ಇಲ್ಲ ಮಗನೇ. ಇಲ್ಲವಮ್ಮ. ಅಂತ ತಾಯಿಯ ಸೇವೆಗಿಂತ ಮಿಗಿಲಾದದ್ದು ಬೇರೆ ಯಾವುದೂ ಇಲ್ಲ. ನನಗೇನಾದ್ರೂ ಕಷ್ಟ ಬಂದು ಒಂದು ಬಾರಿ ಮಗು ಏಸು ಬಾ ಅಂತ ಕರೆದರೆ ಖಂಡಿತ ಬರ್ತೀಯಲ್ಲ? ಹೌದಮ್ಮ, ಬರ್ತೀಯಲ್ಲ. ಹಾಗಾದ್ರೆ ಕಳಿಸಿಕೊಡ್ತೇನೆ. ಸರಿಯಮ್ಮ. ನನ್ನ ಮಗನಲ್ಲ, ಲೋಕದ ಶಿಶು ನೀನು ಕುಮಾರ.
ಅಮ್ಮ ಒಮ್ಮೆ ಅಪ್ಪಿ ಕೊಡ್ತೇನೆ. ಆಗಲಿ आमचे मोगाचे पूत. ಅಮ್ಮನಿಂದ ಹರಕೆಯನ್ನು ಪಡೆದುಕೊಂಡೆ. ತಡ ಮಾಡುವುದಲ್ಲ, ಲೋಕೋದ್ಧಾರ ಲೋಕೋದ್ಧಾರ ಲೋಕೋದ್ಧಾರ. ಬೇಳು ಬಂದ ಕಾರಣ ಪೆಸರದೇನು ಮಗುವೆ, ಬೇಳು ಬಂದ ಕಾರಣ ಶಶಿಯ ಕಳೆಯ ಪೊಳೆವೆ ವದನ ಕಾಂತಿ ಪೂರಣ, ಶಶಿಯ ಕಳೆಯ ಪೊಳೆವೆ ವದನ ಕಾಂತಿ ಪೂರಣ. ವಸುದೆಯೊಳಗೆ ಬೆಳೆದೆಯಲ್ಲಿ ಜನನಿ ಜನಕರು, ಬಿಸಗೆ ಇಲ್ದರಿರ್ಪರೇನು ಬಂದು ಸುಜನರು. ಬೆಸರದೇನು ಮಗುವೆ ಬೇಳು ಬಂದ ಕಾರಣ. ಮಗು, ಗುರುಗಳೇ, ಅಪಾರವಾದಂತಹ ಶಿಷ್ಯವರ್ಗವನ್ನು ಜೊತೆಯಲ್ಲಿ ಸೇರಿಸಿಕೊಂಡು ಅವರಿಗೆಲ್ಲರಿಗೂ ಬೋಧನೆಯನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಒಮ್ಮಿಂದೊಮ್ಮೆಲೆ ಇಲ್ಲಿಗೆ ಬಂದೆ ನನ್ನ ಕಾಲಿಗೆರಗಿದೆ. ಸೂರ್ಯ ಕಿರಣಗಳನ್ನೇ ನಾಚಿಸುವಂತಹ ನಿನ್ನ ಮುಖಾರ, ಸೂರ್ಯಚಂದ್ರರು ಮೇಲಿನಿಂದ ಇಳಿದು ಬಂದರೋ ಎನ್ನುವ ಹಾಗೆ ನನಗನಿಸಿತ್ತು. ನಿನ್ನ ಪರಿಚಯ ನನಗಾಗ್ಲಿಲ್ಲ. ಒಬ್ಬ ರಾಜನಾದವನಿಗೆ ಪ್ರಜೆಗಳ ಪರಿಚಯ ಸಿಗುವುದಿಲ್ಲ, ಆದ್ರೆ ಪ್ರಜೆಗಳಿಗೆ ರಾಜನಾದವನ ಎಲ್ಲಾ ಪರಿಚಯಗಳು ಇರುತ್ತದೆ. ನಿನ್ನನ್ನು ಕಾಣುತ್ತಾ ಇರುವುದು ಈ ಪ್ರದೇಶದಲ್ಲಿ ನಾನು ಹೊಸತು, ಈ ಹಿಂದೆ ಕಂಡವನಲ್ಲ. ಹಾಗಾಗಿ ನೀನು ಎಲ್ಲಿಂದ ಬಂದೆ, ನಿನ್ನ ಹೆಸರೇನು, ನಿನ್ನ ತಂದೆ ತಾಯಿಗಳು ಯಾರು, ಯಾವ ಪ್ರದೇಶದಲ್ಲಿ ನಿನ್ನ ಜನನವಾಯಿತು ಎಂಬಿತ್ಯಾದಿ ವಿಚಾರಗಳನ್ನೆಲ್ಲವನ್ನು ಕೇಳಬೇಕು ಎನ್ನುವಂತಹ ಮನಸ್ಸು ನನಗಾಗುತ್ತಾ ಉಂಟು. ನಿನ್ನನ್ನು ಕಾಣುವಾಗ ಮನಸ್ಸಿಗೆ ಬಹಳಷ್ಟು ಸಂತೋಷ ಆಗುತ್ತದೆ. ಮಗು, ನಿನ್ನ ಪರಿಚಯವನ್ನು ಹೇಳಬಹುದು? ಗುರುಗಳೇ, ಕೇಳಬೇಕು ತನ್ನ ವಿಚಾರವನ್ನು. ದೀಕ್ಷಾ ಸ್ನಾನವ ಮಾಡಲೆಂದು ಬಂದೆನು ತಾನು, ಆ ಆ ಆ ದೀಕ್ಷಾ ಸ್ನಾನವ ಮಾಡಲೆಂದು ಬಂದೆನು ತಾನು, ಅಕ್ಷಯ ಸೌಭಾಗ್ಯವೇ ಅಕ್ಷಯ ಸೌಭಾಗ್ಯವೇ. ಈಕ್ಷಿಸು ಜನರ ಉದ್ಧಾರಕ್ಕೆ ಬದ್ಧನಾಗಿಯೇ, ಈಕ್ಷಿಸು ಜನರುದ್ಧಾರಕ್ಕೆ ಬದ್ಧನಾಗಿಯೇ ರಕ್ಷೆಯ ನೀಡದನು. ಆ ದೀಕ್ಷಾ ಸ್ನಾನವ ಮಾಡಲೆಂದು ಬಂದೆನು ತಾನು, ಅಕ್ಷಯ ಸೌಭಾಗ್ಯವೇ ಆ ಮಗು, ಲೋಕವನ್ನು ಉದ್ಧಾರ ಮಾಡಬೇಕೆನ್ನುವಂತಹ ಉದ್ದೇಶದಿಂದ ಲೋಕಕ್ಕೆ ಸೇವೆಯನ್ನು ಮಾಡುವುದರ ಮೂಲಕ ಈ ಜೀವನವನ್ನು ಸಾರ್ಥಕಗೊಳಿಸಬೇಕೆನ್ನುವಂತಹ ಮಹತ್ವಾಕಾಂಕ್ಷೆಯಿಂದ ಹೊರಟವನು ನಾನು. ಬರುತ್ತಾ ಬರುತ್ತಾ ತಮ್ಮಲ್ಲಿಗೆ ಬಂದೆ. ತಮ್ಮ ತೇಜಸ್ಸನ್ನು ಕಂಡೆ, ತಮ್ಮ ವ್ಯಕ್ತಿತ್ವದ ವರ್ಚಸ್ಸನ್ನು ಕಂಡೆ. ಅದೆಷ್ಟೋ ಮಂದಿಗಳಿಗೆ ಉಪದೇಶವನ್ನು ಮಾಡುತ್ತಾ ಮಾಡುತ್ತಾ
ಉತ್ತರಿಸುವ ರೀತಿಯಲ್ಲಿ ನೀವು ಸದಾ ಈ ಲೋಕದ ಸೇವೆಯನ್ನು ಗೈಯುತ್ತಾ ಇದ್ದೀರಾ. ನಿಮ್ಮ ಬಳಿಗೆ ಬಂದು ನಾನು ದೀಕ್ಷಾ ಸ್ನಾನವನ್ನು ಮಾಡಿದರೆ ನಾನು ಲೋಕದ ಒಳಿತಿಗಾಗಿ ಹೇಗೆ ಮುನ್ನಡೆಯಬೇಕು ಎನ್ನುವುದರ ಬಗ್ಗೆ ಮಾರ್ಗದರ್ಶನವಾಗಿ ನಿಮ್ಮಿಂದ ಉಪದೇಶವನ್ನು ಪಡೆದೆನು ಎಂದಾದರೆ ನಾನು ಮಾಡುವಂತಹ ಸೇವೆಯ ಉದ್ದೇಶಕ್ಕೆ ನಿಮ್ಮ ಉಪದೇಶವೇ ನನಗೆ ರಕ್ಷೆಯಾಗಿ ನನ್ನನ್ನು ಮುಂದಕ್ಕೆ ಮುನ್ನಡೆಸುತ್ತದೆ ಎನ್ನುವಂತಹ ನಿರ್ಧಾರವನ್ನು ಕೈಗೊಂಡೆ. ಹಾಗಾಗಿಯೇ ನಾನು ಇತ್ತ ಕಡೆಗೆ ಬಂದೆ. ಪೂಜ್ಯರೇ, ನನ್ನ ತಂದೆ ಜೋಸಫರು, ತಾಯಿ ಮರಿಯಮ್ಮ, ನಾನು ಯೇಸು. ಹಾಗಾಗಿ ಲೋಕವನ್ನು ಉದ್ಧರಿಸುವುದಕ್ಕಾಗಿ ಹೇಗೆ ಮುನ್ನಡೆಯುವುದು, ಹೇಗೆ ಜನರ ಕಷ್ಟಕ್ಕೆ ಸ್ಪಂದಿಸುವುದು ಹೀಗೆನ್ನುವ ಚಿಂತನೆಯಲ್ಲಿ ನಾನು ಬರುತ್ತಾ ಬರುತ್ತಾ ಈ ಕಡೆಗೆ ಬಂದಿದ್ದೇನೆ. ಇದೆಲ್ಲವೂ ಪರಲೋಕದಲ್ಲಿರುವಂತಹ ತಂದೆಯ ಇಚ್ಛೆಯೇ ಆಗಿರಬೇಕು. ಹಾಗಾಗಿ ನನಗೆ ದೀಕ್ಷಾ ಸ್ನಾನವನ್ನು ಮಾಡಿ ನನಗೆ ಉಪದೇಶವನ್ನು ನೀಡಿ ಉತ್ತರಿಸಬೇಕು ಗುರುಗಳೇ, ಉತ್ತರಿಸಬೇಕು. ಮದವಾಯಿದು ಕೇಳು ನಿನ್ನಿಚ್ಛೆ ಮನ್ನಿಸಿ ಆದರಣೆಯ ತೋರಿ ಪೊರೆವೇ ಮೇದಿರಿಗಿಳಿದು ಬಂದಿಗ ವಿಭೂ ತಿಳಿದೆನು ಭೇದವಿಲ್ಲವು ಶುಭ ಸಮಯ ಮೋದವಾಯಿತು ಕೇಳು. ನಿನ್ನ ಕುರಿತಾಗಿ ನಾವು ಕೇಳಿದವರು ಕಾಣುತ್ತಾ ಇರುವುದು ಇದು ಹೊಸತು. ಮಹಾಮಾತೆ ಮರಿಯರ ಗರ್ಭವನ್ನು ಪಾವನಗೊಳಿಸಿ ಈ ಧರೆಯಲ್ಲಿ ಉದಿಸಿ ಬಂದವನು ನೀನು. ನಮ್ಮ ಬಳಿಗೆ ಬರುತ್ತಿ ಎನ್ನುವಂತ ಒಂದು ಆಶಾವಾದವನ್ನು ನಾವು ಇರಿಸಿಕೊಂಡವರು. ಆದರೆ ಯಾವಾಗ ಬರುತ್ತಿ ಆ ನಿರೀಕ್ಷೆ ನಮಗಿರ್ಲಿಲ್ಲ. ಈ ಹೊತ್ತಿಗಾಗುವಾಗ ನೀನು ಬಂದಾವಾಗ ಸಂತೋಷವಾಯಿತು ನಿನ್ನ ಮಾತನ್ನು ಕೇಳಿದವಾಗ. ಹಾಗಂತ ನನಗೆ ದೀಕ್ಷಾ ಸ್ನಾನವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದೀಯಲ್ಲ, ಯಾರಪ್ಪ ನಾನು ನಿನಗೆ ದೀಕ್ಷಾ ಸ್ನಾನವನ್ನು ಮಾಡುವುದಕ್ಕೆ? ಅಂದ್ರೆ ಯಾವ ತಾಯಿಯ ಹೊಟ್ಟೆಯಿಂದ ಹುಟ್ಟಿ ಬಂದು ಈ ಜಗತ್ತಿನಲ್ಲಿ ಯಾರು ಆಪಾತ್ಮರಿದ್ದಾರೋ ಅಂತವರಿಗೆ ಪವಿತ್ರವಾದಂತಹ ದೀಕ್ಷೆಯನ್ನು ಬೋಧನೆಯನ್ನು ಕೊಡುವುದಕ್ಕೆ ಬೇಕಾಗಿ ದರಿದ್ರಲ್ಲಿ ಹುಟ್ಟಿ ಬಂದಂತಹ ನಿನಗೆ ನಾನು ದೀಕ್ಷಾ ಸ್ನಾನವನ್ನು ಮಾಡಿ ಬೋಧನೆಯನ್ನು ಕೊಡುವುದಕ್ಕೆ ನಾನೆಂತವ ಅಂತ ನಾನು ಯೋಚಿಸಬೇಕೋ ಬೇಡವೋ? ಅನೇಕ ಮಂದಿ ಶಿಷ್ಯರಿದ್ದಾರೆ ನನ್ನಲ್ಲಿ, ಅವರಿಗೆಲ್ಲರಿಗೂ ನನ್ನಿಂದಾದಂತಹ ಬೋಧನೆಯನ್ನು ನಾನು ಕೊಡುತ್ತಾ ಬಂದವನು. ಹಾಗಂತ ನಿನಗೆ ನೀನು ಸಕಲವನ್ನೂ ತಿಳಿದವನು. ಯಾರು ಕಷ್ಟದಲ್ಲಿದ್ದಾರೋ, ಯಾರು ತೊಂದರೆಯಲ್ಲಿದ್ದಾರೋ ಅಂತವರ ತೊಂದರೆಯನ್ನು ಕಷ್ಟವನ್ನು ನಿವಾರಣೆ ಮಾಡುವುದಕ್ಕೆ ಬೇಕಾಗಿ ಧರೆಗೆ ಬಂದವನಲ್ವೇ ನೀನು? ಮಗು, ದೀಕ್ಷಾ ಸ್ನಾನವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಿ. ನನಗೆ ಯಾಕೋ ಅದು ಸರಿ ಅಂತ ಕಾಣುತ್ತಾ ಇಲ್ಲ. ನಿನಗೆ ದೀಕ್ಷಾ ಸ್ನಾನವನ್ನು ಮಾಡುವಷ್ಟು ನಾನು ದೊಡ್ಡವನಲ್ಲ. ನನ್ನಲ್ಲಿದ್ದಂತಹ ವಿದ್ಯೆಯನ್ನೇನೋ ನಾನು ನಿನಗೆ ಕೊಡಬಹುದು. ಹಾಗಂತ ನೀನೇರಿದಂತಹ ಎತ್ತರ ಇದನ್ನೆಲ್ಲವನ್ನು ಗಮನಿಸುವಾಗ ಆದರೂ ಬಳಿಗೆ ಬಂದಂತಹ ನಿನ್ನನ್ನು ಬರಿಗೈಯಲ್ಲೇ ಕಳುಹಿಸಬೇಕಾದಂತಹ ಮನಸ್ಸು ನನಗೆ ಬರುವುದಿಲ್ಲ. ಆಸೆಗೆ ತಣ್ಣೀರು ಎರಚಬಾರದಲ್ಲ. ಸರಿ, ಸಮುದ್ರದಲ್ಲಿ ನೀರಿರುತ್ತದೆ, ನಮ್ಮಿಂದ ಎಷ್ಟು ಸಾಧ್ಯ ಆಗುತ್ತದೋ ಅಷ್ಟು ನೀರನ್ನು ಮಾತ್ರ ನಾವು ಸಮುದ್ರದಿಂದ ತರಬಹುದು. ಹಾಗಂತ ಸಮುದ್ರ ಬರಿದಾಗುವುದಿಲ್ಲ, ಅದು ಮತ್ತೆ ತುಂಬಿಕೊಳ್ಳುತ್ತದೆ. ನನ್ನಲ್ಲಿದ್ದಂತಹ ಗುರುವಾಗಿ ನನ್ನಲ್ಲಿದ್ದಂತಹ ವಿದ್ಯೆಯನ್ನು ನಾನು ನಿನಗೆ ಬೋಧನೆಯನ್ನು ನನಗೆ ಮಾಡಬಹುದು. ಗುರುವಿಗೆ ಗುರುತರವಾದಂತಹ ಒಂದು ಗುರುತ್ವ ಇರುತ್ತದೆ. ಶಿಷ್ಯರನ್ನು ತಾನು ತಯಾರು ಮಾಡಬೇಕು, ಅವರು ಮುಂದೆ ಲೋಕಕ್ಕೆ ಗುರುವಾಗಬೇಕು ಎಂಬಂತಹ ಗುರುತರವಾದಂತಹ ಉದ್ದೇಶವೂ ಇರುತ್ತದೆ. ಹಾಗಾಗಿ ಬಳಿಗೆ ಬಂದಂತಹ ನಿನ್ನನ್ನು ಬರಿಗೈಯಲ್ಲಿ ಕಳುಹಿಸುವುದಿಲ್ಲ. ನನ್ನಿಂದ ಬೋಧನೆಯನ್ನು ಪಡುವುದಕ್ಕೆ ಬೇಕಾಗಿ ಬಂದೆಯಲ್ಲ, ದೀಕ್ಷಾ ಸ್ನಾನವನ್ನು ಮಾಡಬೇಕು ಎನ್ನುವ ಹಾಗೆ ಒಳ್ಳೆಯದು ಮಗು. ಪುಣ್ಯವಾದಂತಹ ಜೋರ್ದಾನ್ ನದಿ ಇದೆ, ಅಲ್ಲಿ ಮಿಂದೆದ್ದು ಶುಚಿರ್ಭೂತನಾಗಿ ಮುಂದಿನ ಕಾರ್ಯಕ್ಕೆ ನೋಡೋಣ. ದೇವಪುತ್ರನ ಕೇಳು ದೀಕ್ಷಾ ಸ್ನಾನವಗೈದೆ ಭಾವಿಸೈ ಪವಿತ್ರಾತ್ಮ ಆಗಬೋಧದ ತೆರದಿ ಧಾವಿಸಿದು ನಿನ್ನೆಡೆಗೆ ಶುಭಬಹುದು ಕೇಳಿದೆಯ ದೇವವಾಣಿಯನಿಗಲೇ ಧಾವಿಸಿತು ನಿನ್ನೆಡೆಗೆ ಶುಭಬಹುದು ಕೇಳಿದೆಯ ದೇವವಾಣಿಯನಿಗಲೇ ದೇವಪುತ್ರ
ಕೀಳು ಆ ಆ ದೇವಪುತ್ರ ನೀನು ಈ ಲೋಕದಲ್ಲಿದ್ದಂತಹ ಕಷ್ಟವನ್ನು ಅಲ್ಲಿದ್ದಂಥವರಿಗೆ ನೀನು ಸುಖದ ದಾರಿಯನ್ನು ತೋರಿಸುವುದಕ್ಕೆ ಬಂದವನು. ನಿನಗೆ ಜೋರ್ದಾನ್ ನದಿಯಲ್ಲಿ ದೀಕ್ಷಾ ಸ್ನಾನವನ್ನು ಮಾಡಿ ಮೇಲೆದ್ದಂತಹ ಹೊತ್ತಿಗೆ ಮೇಲಿನಿಂದ ಹರಿವಾಳ ಬಂದು ನಿನ್ನನ್ನು ಸೋಕಿಸಿ ನಿನ್ನ ಹೃದಯಾಂತರಾಳವನ್ನೇ ಅದು ಹೊಕ್ಕಿತೋ ಎನ್ನುವ ಹಾಗೆ ನನಗನಿಸಿತ್ತು. ನಾನು ಪುಳಕಗೊಂಡೆ. ಆವಾಗಲೇ ನೋಡು ದೇವವಾಣಿ ಆಯ್ತಲ್ಲ. ಹೌದಲ್ಲ, ಸಂತೋಷವಾಯಿತು ಮಗು. ಲೋಕದ ಉದ್ಧಾರಕ್ಕಾಗಿ ನನ್ನ ಸೇವೆ ಭಕ್ತ ಎನ್ನುವುದನ್ನು ಅರ್ಥ ಮಾಡಿಕೊಂಡೇ ಗುರುಗಳೇ. ದೇವವಾಣಿಯನ್ನು ಅನುಸರಿಸಿ ಲೋಕಕ್ಕೆ ಒಳಿತನ್ನು ಮಾಡುವುದಕ್ಕೆ ಬೇಕಾಗಿ ಧರೆಯಲ್ಲಿ ಇಳಿದು ಬಂದಂತಹ ನಿನ್ನ ಕಾರ್ಯ ಲೋಕಕ್ಕೆ ಮಹತ್ತರವಾಗಿ ಆಗುವುದಕ್ಕುಂಟು. ಹಾಗಾಗಿ ಮಗು, ದೀಕ್ಷಾ ಸ್ನಾನವನ್ನು ನಿನಗೆ ಮಾಡಿದ್ದೇನೆ. ಜೊತೆಗೆ ಸರ್ವಶಕ್ತನಾದಂತ ಕಾವ ಸರ್ವೇಶ್ವರನೆರೆದನು ಪುತ್ರ ನಿನ ನನಗೆ ಆ ವಿಶಾಲತೆಯ ಲೋಕದಿ ಪರಮ ಪ್ರಿಯನಹುದು. ಜೀವನದಿ ನೊಂದವರಿಗೆ ಜಳ್ಳುಗಾರಿಸಿ ಕಾಳುಗಳ ನೀಡು ಕಣಜ ತುಂಬುವ ಮಹಿಮನೆ ಕಾವ ಸರ್ವೇಶ್ವರನೆರೆದನು. ಸರ್ವಶಕ್ತನು ನಿನಗೆ ಒಳ್ಳೆಯದನ್ನು ಮಾಡಲಿ. ಈ ಲೋಕದಲ್ಲಿ ರೋಗ ರುಜಿನಗಳಿಂದ ಬಳಲುತ್ತಾ ಇರುವಂತವರಿಗೆ ನೀನು ಸುಖದ ದಾರಿಯನ್ನು ತೋರಿಸು. ಹೇಗೆ ನಾವು ಭತ್ತವನ್ನು ಸಂಗ್ರಹಿಸಿ ಭತ್ತದಲ್ಲಿದ್ದಂತಹ ಭತ್ತವನ್ನು ಬೇರೆ ಮಾಡಿ ಕಣಜದಲ್ಲಿ ನಾವು ತುಂಬಿಸುತ್ತೇವೋ, ಹಾಗೆ ನಮ್ಮಲ್ಲಿದ್ದಂತಹ ಕಷ್ಟವನ್ನು ದೂರ ಮಾಡಿ ಕಷ್ಟದಲ್ಲಿದ್ದವರಿಗೆಲ್ಲರಿಗೂ ಸುಖದ ದಾರಿಯನ್ನು ತೋರಿಸುವಂತಹ ಒಂದು ಮಹತ್ತರವಾದಂತಹ ಕಾರ್ಯ ನಿನ್ನಿಂದ ಆಗಬೇಕು. ಆ ಕಾರ್ಯಕ್ಕೆ ನಿನಗೆ ಸರ್ವಶಕ್ತನು ಅನುಗ್ರಹಿಸಲಿ. ಲೋಕದಲ್ಲಿರುವಂತಹ ತಂದೆಯು ನಿನ್ನನ್ನು ಅನುಗ್ರಹಿಸಲಿ. ಒಳ್ಳೆಯದಾಗಲಿ ನಿನಗೆ. ಹೋಗಿ ಬರ್ತೇನೆ. ಲೋಕಕ್ಕೆ ಒಳಿತನ್ನು ಮಾಡ್ತೇನೆ. ಕೊಲೆ ಪಾತಕವಗೈದೆ ಉಳಿಗಾಲ ತನಗೆಲ್ಲ ಇಳೆಯಲ್ಲಿ ಕಡುಪಾಬೀರಾನು ಇಳೆಯಲ್ಲಿ ಕಡುಪಾಬೀರಾನು ಎಳೆಯ ಬಾಲರಗೊಂದು ದೌಷ್ಟ್ಯದಿ ಬಾಳಿದೆ ಎಳೆಯ ಬಾಲರ ಕೊಲ್ದು ದೌಷ್ಟ್ಯದಿ ಬಾಳಿದೆ ನೆಲೆಯಿಲ್ಲ ಸಾಯುವೆ ಬದ್ಧ ನೆಲೆಯಿಲ್ಲ ಸಾಯುವೆ ಬದ್ಧ ಕೊಲೆ ಪಾತಕವ ಗೈದಿ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟು ಮಕ್ಕಳನ್ನೆಲ್ಲ ಕೊಲ್ಲಿಸಿ ಬಿಟ್ಟೆ. ಮತ್ಸರ ದ್ವೇಷ ಎನ್ನುವಂತಹದ್ದೇ ನಮ್ಮ ಒಡಲಲ್ಲಿ ಬೇರೂರಿ ಇರಬೇಕಾದ್ರೆ ಜೆರುಸಲೆಂ, ಬೆತ್ಲೆಹೆಮ್, ರೋಮ್ನ ಸರ್ವ ರಾಜ್ಯಗಳಲ್ಲಿಯೂ ಕೂಡ ಒಬ್ಬರನ್ನು ಕಂಡರೆ ಮತ್ತೊಬ್ಬ ಮತ್ಸರದಿಂದ ವರ್ತಿಸುತ್ತಾ ಇದ್ದಾನೆ. ಕಳಂಕಿತವಾದ ಸಮಾಜದ ಮಧ್ಯದಲ್ಲಿ ಆಶಾ ಜ್ಯೋತಿಯ ಹಾಗೆ ಯೇಸು ಉದಿಸಿ ಬಂದ. ಆತನನ್ನೇ ಕೊಲ್ಲುವುದಕ್ಕೆ ನಮ್ಮವರಿಗೆ ಆಜ್ಞೆಯನ್ನು ಕೊಟ್ಟು ಬೆತ್ಲೆಹೆಮ್ನಲ್ಲಿರುವಂತಹ ಎಲ್ಲಾ ಮಕ್ಕಳನ್ನ ಕೊಂದು ಬನ್ನಿ. ಪಶ್ಚಾತ್ತಾಪ ಪಡ್ತಾ ಇದ್ದೇನೆ. ಗಂಡು ಮಕ್ಕಳನ್ನೆಲ್ಲ ಕೊಂದು ಹಾಕಿದ್ವಿ. ರಾಜ ಬೀದಿಯಲ್ಲಿ ನಡೆದುಕೊಂಡು ಹೋಗಬೇಕಿದ್ರೆ ಒಂದೊಂದು ಮನೆಯಿಂದ ಹೆಣವನ್ನು ಹೊತ್ತು ಹೊರಗಿಡ್ತಾ ಇದ್ದ. ಆದರೂ ಯೇಸು ಮಾತ್ರ ವಿಚಲಿತನಾಗದೆ ತನ್ನ ಉದ್ದೇಶ ಏನಿದೆಯೋ ಅದನ್ನೇ ಈಡೇರಿಸಿಕೊಂಡು ಶಾಂತಿಯನ್ನು ಸ್ಥಾಪಿಸುತ್ತಾ ಇದ್ದಾನಲ್ಲ. ನಾನು ಪಾಪಿ, ಯೇಸುವಿನ ಮುಂದೆ ಮೇಲೆ ಏರಬೇಕಂತ ಬಯಸಿದ್ದನು. ಹೌದು, ಏನು ಮಾಡು? ಯೇಸುವನ್ನು ಕಂಡೇ ನನ್ನ ಬದುಕು ಧನ್ಯವಾಯಿತು. ಇನ್ನು ಬೇಕಾಗಿಲ್ಲ. ಮಾಡಿದ ಪಾಪಕ್ಕಾಗಿ ಪ್ರಾಯಶ್ಚಿತ್ತ ದೇಹವನ್ನು ಮಬ್ಬ ಕವಿದಿರ್ಪ ದುರ್ಮಾಗಿ ಸೈತಾನನದ ಅಬ್ಬರದ ರೌದ್ರದಲ್ಲಿ ಹೊರಟ ಒಬ್ಬದ ದೇಗೋದ ಲಡಗಡಿ ಗತ್ತಿರಲಿ ತುಂಬಿರ್ತಲು ಕ್ರೋಧ ಮತ್ತೇರಿ
ಮಿಗಿಲಾದ ಸರ್ವ ಸುಖಗಳನ್ನು ಎಲ್ಲ ಹಾಳು ಆ ನಾಶವಾಗಲಿ, ಆ ಅಂತ್ಯವಾಗಲಿ ಈ ಜಗ. ಬಹಳ ಸಾಹಸದಿಂದ, ಬಹಳ ಶಕ್ತಿಯಿಂದ ಎಲ್ಲವನ್ನೂ ಮೈಗೂಡಿಸಿಕೊಂಡು ಸ್ವರ್ಗಕ್ಕೆ ಏರಿದವರು ನಾನು. ಸೈತಾನು ಹೊಡೆದೆ ಬಡಿದೆ ದೇವತೆಗಳನ್ನೆಲ್ಲ ಸ್ವರ್ಗದಲ್ಲಿ ನಾಶ ಮಾಡಿದೆ. ದೇವ ಸಮೂಹವನ್ನೇ ನಿರ್ನಾಮ ಮಾಡಿದೆ. ಆದರೆ ಏನು ಮಾಡೋಣ? ಅವರ ನೇತಾರ ಬಂದು ನನ್ನನ್ನು ಸೋಲಿಸಿ ಅಲ್ಲಿಂದ ಕೆಳಗೆ ಹಾಕಿದ. ಭುವಿಗಿಳಿದಿದ್ದೇನೆ, ಭುವಿಯ ಸೌಂದರ್ಯವನ್ನು ಕಾಣುತ್ತಾ ಇದ್ದೇನೆ. ಏನು ಬಯಸುತ್ತಿದ್ದೇನೆ ಗೊತ್ತಾ? ಎಲ್ಲರ ಹೃದಯದಲ್ಲಿ ಕಾಮವು ತಾಂಡವವಾಡಲಿ, ಎಲ್ಲರ ಮದಮುಕ್ಕಿ ಮೆರೆಯಲಿ, ಕ್ರೋಧಿಷ್ಠರಾಗಿ ಬಾಳಲಿ, ಮೋಹದ ಪಾಶಕ್ಕೆ ಬೀಳಲಿ, ಮತ್ಸರಿಗಳಾಗಿ ಮುಳುಗಿ ಏಳಲಿ, ಮುಳುಗಿ ಏಳಲಿ, ಮುಳುಗಿ ಏಳಲಿ, ಮುಳುಗಿ ಏಳಲಿ. ಹರಿಯುವ ನದಿಯೆಲ್ಲ ರಕ್ತಮಯವಾಗಲಿ, ಹೆರುವ ಹೆಣ್ಣು ಮಕ್ಕಳು ಬಂಜೆಯರಾಗಲಿ, ಹಸು ಹಾಲು ಕೊಡದೆ ವಿಷ ಕೊಡಲಿ. ಈ ಮಹಾ ಸಾಮ್ರಾಜ್ಯಗಳು ನಾನೊಬ್ಬನೇ ಸರದಾರನಾಗಿ ಮೆರೆಯುತ್ತೇನೆ. ಇದು ನನ್ನ ಕನಸು, ಇದು ಸೈತಾನನ ಕನಸು. ಅದಕ್ಕಾಗಿ ಮಾಟ, ಮಂತ್ರ, ಚಿತ್ರ, ವಿಚಿತ್ರ ಎಲ್ಲವನ್ನು ಅಭ್ಯಾಸ ಅಧ್ಯಯನ ಮಾಡುತ್ತೇನೆ. ಆದರೆ ಏನು ಮಾಡೋಣ? ಏನಾಯ್ತು? ಆದರೆ ಏನು ಮಾಡೋಣ? ಏನಾಯ್ತು? ಇಂದಿಗೆ ಬಂದ ವಾರ್ತೆ ಏನು ಗೊತ್ತಾ? ಕಾಡುಳಿರ್ಪ ಏದು ಬಲನೆ ಕಾಡುವೆನು ಬಳಿಗೈದು ಹಲನ ಮಾಲ್ಪೆನು ಕ್ಷಣದಿ ಪಾಡುಗಟ್ಟಿನಿರುತ್ತ ನಡೆದ. ಏನು ಮಾಡಲಿ? ನನ್ನ ಸೈತಾನನ ಸಾಮ್ರಾಜ್ಯದ ಮಹಾ ಕನಸಿನ ಗೋಡೆ ಕುಸಿಯುತ್ತಲ್ಲ, ಕುಸಿಯುತ್ತಿದೆಯಲ್ಲ. ಅಲ್ಲಿವೆ ಜಗದ ಉದ್ಧಾರಕ್ಕಾಗಿ, ಜಗದಗಲಕ್ಕೂ ಚಿನ್ಮಯತೆಯನ್ನು ಪ್ರಸರಿಸುವುದಕ್ಕಾಗಿ, ಜ್ಞಾನವನ್ನು ಕೊಡುವುದಕ್ಕಾಗಿ, ಧ್ಯಾನವನ್ನು ಉಣಬಡಿಸುವುದಕ್ಕಾಗಿ, ಯೋಗ ತತ್ವದೊಂದಿಗೆ ಸಾಕ್ಷಾತ್ ಭಗವಂತನೇ ಯೇಸು ಎನ್ನುವಂತ ನಾಮದಲ್ಲಿ ಪುತ್ರನೆನ್ನುತ್ತಾ ಜಗದಗ್ರಹಕ್ಕೂ ಸತ್ಯವನ್ನು ಬೆಳಗುತ್ತಾ ಇದ್ದವಂತೆ. ಯಾವುದಕ್ಕೂ ಮೊದಲಾಗಿ ನಾನು ಮಾಡಬೇಕಾದ ಕೆಲಸ ಏನು ಎಂದರೆ, ಏನು? ಆ ಹುಡುಗನಿಗೆ ಆಮಿಷ ಆಶೆ ತೋರಿಸಬೇಕು. ನನ್ನನ್ನು ನಂಬಿ ನನ್ನ ಹಿಂದೆ ಬಂದವರಿಗೆಲ್ಲ ನನ್ನಲ್ಲಿರುವ ಶಕ್ತಿಯನ್ನು ತೋರಿಸಬೇಕು. ಹೌದೌದು. ಅವನಲ್ಲಿರುವಂತಹ ಶಕ್ತಿ ಶೂನ್ಯತೆಯನ್ನು ತಿಳಿಸಬೇಕು. ಆವಾಗ ಈ ಜಗತ್ತಿಗೆ ನಾನೇ ದೇವರು, ಸರಿ, ನಾನಾಡಿದ ಮಾತೇ ಸತ್ಯ. ಅಲ್ಲಿ ಇಲ್ಲಿ ನನ್ನ ಪ್ರಯತ್ನ ಕೆಲಸಕ್ಕೆ ಬರುವುದಿಲ್ಲ. ಹಲವರನ್ನು ರೋಗದಲ್ಲಿ ನೋಯಿಸಿದೆ, ಅವನ ಕೈ ಸ್ಪರ್ಶದಿಂದ ಅವರು ಮರಳಿ ಸುಭಿಕ್ಷುಗಳಾದರು. ಹಲವು ಭೂಮಿಯನ್ನು ಸುಟ್ಟೆ, ಆ ಭೂಮಿಯ ನೀರನ್ನು ಮುಟ್ಟಿದಾಗ ದೇವಜಲವಾಯಿತು. ಹಾಗಾಗಿ ನಾನು ನಾಶಪಡಿಸುವುದನ್ನು ಉದ್ಧರಿಸುವುದಕ್ಕೋಸ್ಕರವಾಗಿಯೇ ದೇವರು ಕೆಳಗಿಳಿದು ಬಂದಿದ್ದಾನೆ ಅಂತಿದ್ದರೆ, ಭೂಮಿಯಲ್ಲಿ ಯಾವನು ಆಶಿಸುವುದಿಲ್ಲ. ಹೆಣ್ಣನ್ನು, ಹೊಣ್ಣನ್ನು, ಮಣ್ಣನ್ನು
ಆಶಿಸದೇ ಇದ್ದವನು ಯಾರು? ನೇರವಾಗಿ ಯೇಸುವನ್ನು ಇದುಗೊಳ್ತೇನಂತೆ. ನಿಲ್ಲು ನಿಲ್ಲಲೇ ಜಳ್ಳನ್ನು ರಜುವೆ ನಿಲ್ಲದೀಗ ಕಲ್ಲ ಬಿಡಿದು ಬಲ್ಬೆಗಿಲ್ದ ರೊಟ್ಟಿ ಮಾಡು. ನಿಲ್ಲು ನಿಲ್ಲದ ಜಳ್ಳು ನೊರಜುವೆ. ನಿಲ್ಲು ನಿಲ್ಲು ಅಂತ ಹೇಳುತ್ತಾ ಇರುವೆ. ಯಾಕೆ 3 ಬಾರಿ ಹೇಳಿದೆ ಗೊತ್ತಾ? ಯಾಕೆ? ನೀನು ಹುಟ್ಟಿದ್ದು ಗೊತ್ತು, ಹೇಳದದ್ದು ಗೊತ್ತು, ನೀನಿಡುತ್ತಿರುವ ಅಡ್ಡಿ ಅಡ್ಡಿ ಗೊತ್ತು ನನಗೆ. ಅಡ್ಡಿ ಅಡ್ಡಿ ಹೆಜ್ಜೆ. ಆದ್ದರಿಂದಲೇ ನಿಂತಲ್ಲೇ ನೀನು ನಿಲ್ಲು. ನೀನು ಮಾಡುತ್ತಿರುವ ಉದ್ಯೋಗ ನಿಲ್ಲಿಸು. ಓಹೋ, ನಿನ್ನ ಅಪ್ಪಣೆ. ನಡೆಯುತ್ತಿರುವ ಒಂದೊಂದು ಹೆಜ್ಜೆಯನ್ನು ನಿಲ್ಲಿಸು. ನಿನಗೆ ವಯಸ್ಸು ಸಣ್ಣದು. ಈ ಜಗತ್ತಿನಲ್ಲಿ ಹೇಗಿದೆ ಜಗತ್ತು ಅಂತ ನಿನಗೆ ಗೊತ್ತಿಲ್ಲ. ಬಿಳಿ ಇರುವುದನ್ನೆಲ್ಲ ನೀನು ಹಾಲು ಅಂತ ನಂಬುವ ಪ್ರಾಯ. ನಕ್ಕವರೆಲ್ಲ ಶುಭ್ರರು ಅಂತ ಬಯಸುವ ಪ್ರಾಯ. ನನ್ನಷ್ಟು ಲೋಕ ಅನುಭವ ಬರುವಾಗ ಗೊತ್ತಾಗ್ತದೆ, ಹಾಲು ಹಾಳಾದ್ರೆ ವಿಷ ಆಗ್ತದೆ, ವಿಷ ಸರಿಯಾಗಿ ಕುಡಿದ್ರೆ ಹಾಲಾಗ್ತದೆ. ನಿನ್ನಂತವರು ಈ ಅಡ್ಡದಾರಿಯಲ್ಲಿ ಹೋದ್ರೆ ಹೀಗೆಯೇ ಆಗುದು. ನಾವು ನೇರದಾರಿಯಲ್ಲಿ ಹೋಗುವವರು, ನಮಗೆ ಅದು ವಿಷ ಆಗ್ಲಿಕ್ಕಿಲ್ಲ. ನೀನು ಭೂಮಿಗೆ ಬಂದು 7 ದಿನ ಆಗಲಿಲ್ಲ. ಯಾವುದು ಸರಿ ಯಾವುದು ಕೆಟ್ಟದ್ದು ನನಗೆ ಗೊತ್ತಪ್ಪ. ಓಹೋ, ನಿನ್ನಲ್ಲಿ ನಾನು ತಿಳಿಬೇಕೆ? ಇಷ್ಟು ಸಣ್ಣ ಮಕ್ಕಳು ಇಷ್ಟು ದೊಡ್ಡದೆಲ್ಲ ಮಾತಾಡಬಾರ್ದು. ನಿನಗೆ ನಾನು ಚಿಕ್ಕವನಾಗಿ ಕಾಣುತ್ತಾ ಇದ್ದೇನೆ. ಯೇಸು, ಏನು? ನಾನೊಂದು ಕೆಲಸ ಹೇಳ. ಏನದು? ನೀನು ಮಾಡಬಲ್ಲೆಯ? ನೋಡು, ಕೈಯಲ್ಲಿ ಕಲ್ಲು ಕಲ್ಲು, ಒಂದಲ್ಲ ಎರಡಲ್ಲ 100 ಕಲ್ಲು. ನೋಡು, ಹಸಿದ 100 ಹೊಟ್ಟೆ. ನೋಡ, ಈ ಕಲ್ಲನ್ನು ರೊಟ್ಟಿ ಮಾಡು. ನೀನು ಮಾಡ್ತಾನೆ. ನೀನು ರೊಟ್ಟಿ ಮಾಡು. ರೊಟ್ಟಿ ಮಾಡಿ ಅವರಿಗೆ ಕೊಡು. ನೋಡಿ ಮಾಡ್ತಾನೆ. ನನ್ನನ್ನು ತಡೆದವನು ನೀನು? ನಾನು ಯಾರು? ಈ ಜಗದೇಕ ವೀರನಾದಂತ ಸೈತಾನ್. ಸೈತಾನು? ಓ ಕೆಟ್ಟವನೇ! ಕಲ್ಲ ರೊಟ್ಟಿಯ ತಿನ್ನಬಲ್ಲರೇನಯ್ಯ, ಕಲ್ಲು ರೊಟ್ಟಿಯ ತಿನ್ನಬಲ್ಲರೇನಯ್ಯ, ಪೊಳ್ಳು ಮಾತೆಗೆ ನಿನಗಿಲ್ಲ ಹಸಿವು ಧ್ಯೇಯ, ಪೊಳ್ಳು ಮಾತೆಗೆ ನಿನಗಿಲ್ಲ ಹಸಿವು ಧ್ಯೇಯ, ಸರ್ವೇಶ ಆಹಾರ ಸರ್ವರಿಗೆ ಕೊಡುವ, ಗರ್ವವಿದು ಸೊಗಸಲ್ಲ ಜೀವಗೊಡೆಯನವ, ಸರ್ವೇಶ ಆಹಾರ ಸರ್ವರಿಗೆ ಕೊಡುವ, ಗರ್ವವಿದು ಸೊಗಸಲ್ಲ ಜೀವಗೊಡೆಯನವ, ಕಲ್ಲು ರೊಟ್ಟಿಯ ತಿನ್ನಬಲ್ಲರೇನಯ್ಯ. ಅಯ್ಯ ಸೈತಾನ, ನನ್ನನ್ನು ತಡೆದು ಹೀಗೆ ಪೀಡಿಸಬೇಕು. ಹೀಗೆ ಪೀಡಿಸುವುದರ ಮೂಲಕ
ಸಂತೋಷವನ್ನು ಪಡೆಯಬೇಕೆಂದು ಭಾವಿಸ್ತಾ ಇರುವೆಯಲ್ಲ. ನನಗೆ ಹೇಗೆ ಸಂತೋಷ? ಇದು ನಿನ್ನ ದೌಷ್ಟ್ಯತನವಲ್ಲದೆ ಮತ್ತೇನು ಅಲ್ಲ. ನಿಜವಾಗಿ ನೀನು ಒಳ್ಳೆಯ ಹೃದಯವುಳ್ಳವನಾಗಿದ್ದರೆ, ಒಳ್ಳೆಯ ಮನಸ್ಸು ಉಳ್ಳವನಾಗಿದ್ದರೆ, ನನ್ನ ವಿಚಾರವನ್ನು ಅರಿತು ಈ ಲೋಕದಲ್ಲಿ ಒಳ್ಳೆಯ ಗುಣ ಹೇಗೆ, ಒಳ್ಳೆಯ ನಡತೆ ಹೇಗೆ ಎನ್ನುವುದನ್ನು ತೂಗಿ ತೂಗಿ ನೋಡಿ ಅರ್ಥವಿಸಿಕೊಳ್ಳುತ್ತಾ ನಿನ್ನ ಕೆಟ್ಟ ಗುಣಗಳನ್ನು ನೀನು ತಿದ್ದಿಕೊಳ್ಳುತ್ತಿದ್ದೆ. ಆದರೆ ನೀನು ನನ್ನನ್ನು ತಡೆಯುತ್ತಾ ನೀನು ಲೋಕದಲ್ಲಿ ಮಹಾತ್ಮನಾಗಿ ಬೆಳೆಯುತ್ತಾ ಇರುವೆಯಲ್ಲ, ನಿನ್ನ ಮಹಾತ್ಮಿಕೆಯನ್ನು ತೋರುವುದಕ್ಕಾಗಿ ಈಗಾಗಲೇ ಇದೋ ಈ ಕಲ್ಲು, ಇದನ್ನು ನೀನು ರೊಟ್ಟಿ ಮಾಡು ಹೀಗೆಂದು ನನಗೆ ಹೇಳುತ್ತಾ ಇರುವೆ. ನಾನು ಕಲ್ಲನ್ನು ರೊಟ್ಟಿ ಮಾಡುತ್ತೇನೋ ಇಲ್ಲವೋ ಆ ಪ್ರಶ್ನೆ ಬೇರೆ. ಆದರೆ ಕಲ್ಲನ್ನು ರೊಟ್ಟಿ ಮಾಡಿದರೆ ಕಲ್ಲಿನಲ್ಲಿ ಹೊಟ್ಟೆಯ ಹಸಿವೆಯನ್ನು ಇಂಗಿಸುವಂತಹ ಗುಣ ಇದೆಯೇ ಹೇಳು. ಕಲ್ಲು ಕಲ್ಲೇ, ರೊಟ್ಟಿ ರೊಟ್ಟಿಯೇ. ಹಾಗಿರುವಾಗ ಕೇವಲ ಕಲ್ಲನ್ನು ನಿನ್ನ ಕಣ್ಣಿಗೆ ತೋರುವಂತೆ ನಾನು ರೊಟ್ಟಿ ಮಾಡುವುದರಲ್ಲಿ ಏನೂ ಪ್ರಯೋಜನ ಇಲ್ಲ. ನಾನು ಹಸಿದಿದ್ದೇನೆ ಸರಿ, ನನಗೆ ಹಸಿವೆ ಇದೆ ಸರಿ, ನನಗೆ ಹಸಿವೆ ಇದೆ ಎನ್ನುವುದನ್ನು ನೀನು ಅರಿತಂತಹ ನೀನು ಕೊಂಕುತನದಿಂದ ನಿನ್ನ ಹಸಿವೆಯನ್ನು ಹಿಂಗಿಸುವುದಕ್ಕಾಗಿ ನೀನು ಕಲ್ಲನ್ನೇ ರೊಟ್ಟಿ ಮಾಡಿ ತಿನ್ನು ಅಂತ ಹೇಳುವ ಒಂದು ವ್ಯಾಪ್ತಿಗೆ ಬಂದು ಮುಟ್ಟಿದೆಯಲ್ಲ. ಇದು ಎಲ್ಲರಿಗೂ ಹಸಿವೆ ಇರುತ್ತದೆ. ಕೇವಲ ಹೊಟ್ಟೆಗೆ ತಿನ್ನುವುದು ಹಸಿವೆಯಲ್ಲ. ಸಾಧನೆಯನ್ನು ಮಾಡುವುದು, ಒಳ್ಳೆಯ ಕೆಲಸಗಳನ್ನು ಮಾಡುವುದು, ಅದಕ್ಕಾಗಿ ಚಿಂತಿಸುವುದು, ಕಾರ್ಯ ತತ್ಪರನಾಗಿ ಮುನ್ನಡೆಯುವುದು, ಇದೆಲ್ಲವೂ ಹಸಿವೆ. ಆಗಿರುವಾಗ ಕೇವಲ ಈ ಕಲ್ಲನ್ನು ರೊಟ್ಟಿ ಮಾಡಿ ನನ್ನ ಈ ಪವಾಡವನ್ನು ನಿನಗೆ ತೋರಿಸಿದೆ ಎಂದಾದರೆ ಅದರಲ್ಲಿ ಪ್ರಯೋಜನ ಇಲ್ಲ. ನೀನು ಅರ್ಥ ಮಾಡಿಕೋ, ಅರ್ಥ ಮಾಡಿಕೋ. ಬಿಡೋಣ, ರೊಟ್ಟಿಯ ಪ್ರಸಂಗ ಬಿಟ್ಟು ಬಿಡ್ತೀಯಾ? ನಾನು ನೀನು ಸೇರಿ ಕಲ್ಲಿನೊಟ್ಟಿಗೆ ರೊಟ್ಟಿ ತಟ್ಟುತ್ತಿದ್ರೆ ಈಗ ಇವರೆಲ್ಲ ತಿನ್ನುತ್ತಿದ್ರು. ಕಲ್ಲು ರೊಟ್ಟಿಯನ್ನು ಕೊಟ್ಟು ಮಾಡುವುದಕ್ಕೇನು ಹುಂಬತನವಲ್ಲವೇ ಅದು? ಅದಕ್ಕಿಂತ ಲೋಕಕ್ಕೆ ಒಳಿತು ಮಾಡುವಂತ ಅದೆಷ್ಟೋ ಕೆಲಸಗಳಿದೆ, ಅದನ್ನು ನೀನು ಮಾಡಯ್ಯ. ಬಿಟ್ಟು ಹಾ, ಒಂದು ಅರಿಕೆ, ಏನದು? ಒಂದು ಬೇಡಿಕೆ. ಏನದು? ನನ್ನೊಂದಿಗೆ ಕಾಣುವ ಬೆಟ್ಟದವರೆಗೆ ಬರಬಲ್ಲೆಯ? ಏನು? ಬೆಟ್ಟವನ್ನು ಏರಿ ನನ್ನೊಂದಿಗೆ ಬರಬಲ್ಲೆಯ? ಬೆಟ್ಟವನ್ನು ಏರುವುದು? ಬಾ ಬಾ ಬಾ, ಅಲ್ಲೊಂದು ಪ್ರಶ್ನೆ. ಎತ್ತರವಾದ ಬೆಟ್ಟಕ್ಕೆ ನಾವು ಬಂದಿದ್ದೇವೆ. ಕಣ್ಣರಳಿಸಿ ನೋಡು, ಸುತ್ತಲೂ ಪ್ರಶಾಂತ ದಿಗಂತವಾದಂತಹ ಲೋಕ ಇದೆ. ಎಷ್ಟು ವಿಸ್ತಾರಕ್ಕೆ ನಿನ್ನ ಕಣ್ಣದಷ್ಟೇ ಹರಿಯುತ್ತಲೋ ಅಷ್ಟು ದೊಡ್ಡ ಶುದ್ಧವಾದ ಜೋಡಾನಿಂದ ಇಳಿದು ಬರುವ ನೀರು ಹರಿಯುತ್ತ ಎಲ್ಲಿ ನಾನು ಏನನ್ನು ಹೇಳುತ್ತೇನೆ ಗೊತ್ತಾ? ಏನು? ನನಗಾಗಿ ಅಲ್ಲ, ನಿನಗಾಗಿ, ನಿನ್ನನ್ನು ನಂಬುವವರಿಗಾಗಿ ನೀನೊಂದು ಕೆಲಸವನ್ನು ಮಾಡಬೇಕು. ಏನು? ಈ ಎತ್ತರವಾದ ಬೆಟ್ಟದಿಂದ ಧುಮುಕಿ ಬಿಡು. ಧುಮುಕಿ ಬಿಟ್ಟರೆ ಆವಾಗ ದೇವಪುತ್ರ ಎನಿಸಿದಂತ ನಿನ್ನನ್ನು ಎತ್ತಿ ಮುದ್ದಾಡುವುದಕ್ಕೆ ದೇವರೇ ಕೆಳಗಿಳಿಯುತ್ತಾರೆ. ಆ ದೃಶ್ಯವನ್ನು ಇವರೆಲ್ಲ ನೋಡಲಿ, ಇವರು ಆನಂದಿಸಲಿ, ನಿನ್ನನ್ನು ದೇವಪುತ್ರನೆಂದು ನಿಜವಾಗಿಯೂ ಕೊಂಡಾಡೆ. ಇದನ್ನು ನಾನು ಕಣ್ತುಂಬ ನೋಡಿ ನಾನು ಆನಂದವನ್ನು ಅನುಭವಿಸುತ್ತೇನೆ. ನಿನ್ನ ಹೊಟ್ಟೆಗೆ ಬೆಂಕಿ ಬಿದ್ದಿದೆಯಾ ಅಂತ ಉರಿಯುತ್ತಾ ಇದೆ, ಉರಿಯುತ್ತಾ ಇದೆ. ಅಲ್ಲದಿದ್ದರೆ ಈ ಕೆಲಸವನ್ನು ಮಾಡಂತ ಹೇಳುತ್ತಾ ಇದ್ದೀಯಲ್ಲ. ಇಂಥ ಶಕ್ತನ ಬಗೆಗೆ ಶಂಕೆಯೇ ಆ ಆ ಆ ಆ ಸರ್ವಶಕ್ತನ ಬಗೆಗೆ ಶಂಕೆಗೆ ಗರುವದಿ ನುಡಿ ಪಥ್ಯವಾಗದು, ಗರುವದಿ ನುಡಿ ಪಥ್ಯವಾಗದು. ಉರ್ವಿಯನು ಪಾಲಿಸುತ್ತ ಸತ್ಯವ ತೋರ್ವನವನು, ಉರ್ವಿಯನು ಪಾಲಿಸುತ್ತ ಸತ್ಯವ ತೋರ್ವನವನು.
ಸರ್ವಶಕ್ತನ ಬಗೆಗೆ ಶಂಕೆಗೆ ಗರ್ವದಿ ನುಡಿ ಪಥ್ಯವಾಗದು ನೀನಾಡುವಂತಹ ಮಾತು ಬಲು ಸುಲಭ, ಸತ್ಯವು ಪ್ರಾಮಾಣಿಕ, ಹೌದು, ಸುಲಭವು. ಎಷ್ಟು ಜನ ಅಭಿಮಾನಿಗಳನ್ನು ನಿನಗೆ ಪಡೆಯಬಹುದು. ಅದನ್ನು ನೋಡಿ ನಾನೆಷ್ಟು ಆನಂದಿಸಲಾರೆ. ಹೌದಪ್ಪ, ನಿನ್ನ ಆನಂದದ ಒಳಗಿರುವಂತಹ ಈರ್ಷ್ಯೆ ಏನು, ದ್ವೇಷ ಏನು, ಆ ಹೊಟ್ಟೆಯ ಉರಿ ಏನು ಎನ್ನುವುದನ್ನು ನಾನು ಅರ್ಥವಿಸಿಕೊಂಡೆ. ಲೋಕದಲ್ಲಿ ಒಳಿತಿನ ಕೆಲಸವನ್ನು ಮಾಡುವವರನ್ನು ನೋಡುವುದಕ್ಕಾಗುವುದಿಲ್ಲ. ಒಳ್ಳೆಯ ಕೆಲಸವನ್ನು ಮಾಡುತ್ತಾ ಇದ್ದಾರೆ ಎಂದಾದರೆ ಅವರನ್ನು ಹೇಗೆ ಈ ಲೋಕದಿಂದ ಓಡಿಸುವುದು? ಇದು ಲೋಕದ ನಿಯಮ. ಲೋಕದ ನಿಯಮ ನಾನು ಮಾಡಿದ ಪಾಠ. ಹೌದಪ್ಪ, ಇದು ಲೋಕದ ನಿಯಮವೇ. ಲೋಕದ ನಿಯಮ ನೋಡು, ಅಲ್ಲಿ ಸೂರ್ಯನನ್ನು ನೋಡು, ಮತ್ತೆ ಕತ್ತಲೆಯಲ್ಲಿ ನೀನು ಚಂದ್ರನನ್ನು ನೋಡು. ಈ ಲೋಕದ ಒಳಿತಿಗಾಗಿ ಅವರು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಲೋಕದಲ್ಲಿ ಸೂರ್ಯನಿಲ್ಲದಿದ್ದರೆ, ಚಂದ್ರನಿಲ್ಲದಿದ್ದರೆ ಈ ಜೀವಿ ಬದುಕುವುದಕ್ಕೆ ಸಾಧ್ಯವಿದೆಯೇ? ಬೇಡ, ನಿನ್ನ ಅಹಂ ತೋರುವುದಕ್ಕೆ ಸಾಧ್ಯವಿದೆಯೇ? ಹಾಗಿರುವಾಗ ಲೋಕದಲ್ಲಿರುವಂತಹ ನೀರು, ಆ ನದಿಯನ್ನು ಗಮನಿಸು, ಬಾವಿ ಕೆರೆಗಳನ್ನು ಗಮನಿಸು. ನಿಸ್ವಾರ್ಥ ಸೇವೆಯಿಂದ ಈ ಜೀವಿಗಳನ್ನು ಸಂರಕ್ಷಿಸುವುದಕ್ಕಾಗಿ ಆ ಜಲವಿದೆ. ಹಾಗಿರುವಾಗ ಆ ಜಲವನ್ನು ಸಂರಕ್ಷಿಸುವುದರ ಮುಖೇನ ಜೀವಿಗಳು ಬದುಕುವುದರೊಂದಿಗೆ ಜಲ ಸಂರಕ್ಷಣೆಯೂ ಆಗಬೇಕು. ಇಂಥ ಕೆಲಸವನ್ನು ಮಾಡುವುದರಲ್ಲಿ ಅರ್ಥ ಇದೆ. 100 ಬಾರಿ ಹಾರು ಹೇಳಲಿಲ್ಲ, 100 ಬಾರಿ ಹಾರು ಅಂತ ಹೇಳಲಿಲ್ಲ, 1 ಬಾರಿ ಹಾರು. ಮಂಡೆ ಗಟ್ಟಿದೆ ಎಂದು ಬಂಡೆಗೆ ಹೊಡೆದರೆ ಪ್ರಯೋಜನವಿದೆಯೇ ಹೇಳು? ಮಂಡೆ ಗಟ್ಟಿರುವಂತಹ ಆ ಯೋಚನೆಯನ್ನು, ಆ ಜ್ಞಾನವನ್ನು ಲೋಕದ ಒಳಿತಿಗೆ ಉಪಯೋಗಿಸುತ್ತಾ ಲೋಕದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡುತ್ತಾ ಆ ಮೂಲಕ ಶ್ರೇಷ್ಠತ್ವವನ್ನು ಸಂಪಾದಿಸುವುದಲ್ಲದೆ ಈ ರೀತಿಯ ಅನಗತ್ಯವಾದಂಥ ಅನರ್ಥವಾದಂತಹ ಕೆಲಸವನ್ನು ಮಾಡುತ್ತಾ ಬದುಕನ್ನು ಅವನತಿಗೆ ಕೊಂಡೋಗುವುದರಲ್ಲಿ ಅರ್ಥವಿಲ್ಲ. ನೀನು ನನ್ನನ್ನು ವಿಚಾರಿಸುವುದಕ್ಕಾಗಿಯೋ ನನ್ನನ್ನು ಪರೀಕ್ಷಿಸುವುದಕ್ಕಾಗಿಯೋ ಹೀಗೆ ಮಾತುಗಳನ್ನು ಆಡುತ್ತಾ ಇದ್ದಿ. ಇದೇ ಒಂದು ಅಮಾಯಕ ವ್ಯಕ್ತಿಯ ಮೇಲೆ ಹೇಳಿದರೆ, ನಿನ್ನ ಮಾತನ್ನು ನಂಬಿ ಆತನು ಹಾರಿದರೆ ಪರಿಸ್ಥಿತಿ ಏನಾಗಬಹುದು? ನೀನು ಹಾರಿದರೆ, ನೀನು ಉಳಿದರೆ ಕಾಣುವ ಈ ಪ್ರಪಂಚವನ್ನೆಲ್ಲ ನಿನಗೆ ನಾನು ದಾನವಾಗಿ ಕೊಡ್ತೇನೆ. ಯಾ ಸೈತಾನ, ನೀನು ಹೇಳಿದಂತಹ ಮಾತೊಂದು ನೆನಪಿಗೆ ಬರ್ತಾ ಇದೆ. ನೀನು ಹಾರಬೇಕು, ಪರಲೋಕದಲ್ಲಿರುವಂತಹ ತಂದೆ ಬಂದು ರಕ್ಷಿಸಬೇಕು ಅನ್ನುವುದು. ರಕ್ಷಿಸ್ತಾರೆ, ನೀನು ದೇವಪುತ್ರನಲ್ಲ. ಎಲ್ಲರನ್ನೂ ಪರಲೋಕದ ತಂದೆಯೇ ರಕ್ಷಿಸುವುದು. ಹಾಗೆಂದು ಹುಂಬತನದ ಕಾರ್ಯವನ್ನು ಮಾಡುವುದಕ್ಕೆ ನೀನು ನನಗೆ ಪ್ರಚೋದಿಸಬೇಡ, ನಾನದನ್ನು ಮಾಡುವುದಿಲ್ಲ. ನಿನ್ನದೇನು ಆಮಿಷ, ಏನು ಆಸೆ? ಘನತೆ ಏನಿದೆ, ನಾನೇ ಶಕ್ತನು. ನಾನೇ ಶಕ್ತನು, ನಿನಗೆ ಕೊಡುವೆನು ಸಕಲ ರಾಜ್ಯವ. ಮಡಿಲು ಚಾರಣ ಸೈದಾನ ಹರಿದನಾಗ. ಎಳೆಯ ಮನಸ್ಸಿನಲ್ಲಿ, ತಿಳಿಯ ಹೃದಯದಲ್ಲಿ ಜಗತ್ತನ್ನೇ ತೊಳೆಯಬಲ್ಲೆ ನಾನು ಎನ್ನುವುದು ಹುಂಬತನ. ಬೆಳೆದ ಮನಸ್ಸಿನಲ್ಲಿ, ಬೆಳೆದ ಅನುಭವದಲ್ಲಿ, ಇಂದು ಈ ಎಳೆಯಲ್ಲಿ ಮನದಲ್ಲಿ ತುಂಬಿ ತುಳುಗುತ್ತಾ ಇದ್ದೇನೆ. ನಾನೇ ಸೈತಾನ. ಎಳೆಯ ಮಕ್ಕಳನ್ನು ಕೇಳು, ಹಳೆಯ ಮುದುಕರನ್ನು ಕೇಳು. ಮನಸ್ಸಿನಲ್ಲಿ ಕಾಮ ಕ್ರೋಧ ಲೋಭಾದಿಗಳೇ ತುಂಬಿದೆ ಅಲ್ಲದೆ ಸಜ್ಜನಿಕೆ ಎಲ್ಲಿದೆ? ನಿನ್ನಂತ ಸೈತಾನ ಇರುವುದರಿಂದಲೇ ಹೀಗೆ ಆಗುವುದು. ಅವರ ಹೃದಯದಲ್ಲಿ ಹೀಗಾಗಿರುವುದು ಜಗತ್ತು. ತನ್ನ ಮನೆಯಲ್ಲಿ ಎಳೆಯ ಹೆಣ್ಣಿತರು ಮತ್ತೊಂದು ಮನೆಯ ಹೆಣ್ಣಿನ ಮೇಲೆ ಕಣ್ಣು ಹಾಕುವುದಕ್ಕೆ ಕಾರಣ ಯಾರು? ದುಷ್ಟ ಬುದ್ಧಿ, ದುಷ್ಟ ಯೋಚನೆ, ದುಷ್ಟ ಪ್ರಚೋದನೆ, ಇವುಗಳೆಲ್ಲ ನಾಳೆ ಸಾಯುವ ಜೀವಕ್ಕೆ ಹಾಗೆಯ ನಂಟನ್ನು ಕಟ್ಟಿಕೊಟ್ಟವನು ಯಾರು? ನಾನು. ಉಳಿಯುವುದಿಲ್ಲ. ತನ್ನ ಮಕ್ಕಳನ್ನು ಮಾತ್ರ ಪ್ರೀತಿಸಿ ಅನ್ಯರ ಮಕ್ಕಳನ್ನು ತಿರಸ್ಕರಿಸುವ ಮನೋಭಾವವನ್ನು ಕೊಟ್ಟವನು ಯಾರು? ನೀನು. ನಾನು ಸೈತಾನ. ತನಗೆ ಪ್ರತಿಭೆ ಇಲ್ಲದಿದ್ದರೂ ಅನ್ಯರ ಪ್ರತಿಭೆಯನ್ನು ಕಂಡು ಕುರುಬ ಮನೋಭಾವವನ್ನು ಇತ್ತವನು ಯಾರು? ನಾನು. ಹಾಗಾಗಿ ನಾನೇ ಈ ಜಗದ ಒಡೆಯ, ನಾನೇ ಈ ಜಗದ ನೇತಾರ. ನಿನಗೆ ಬೇಕಾದ್ದನ್ನು ನನ್ನಿಂದ ಪಡೆ, ಆಮೇಲೆ ಇಲ್ಲಿಂದ ನಡೆ. ನನ್ನ ನಡೆಗೆ ನೀನು ಅಡ್ಡವಾದೆ ಎಂದಾದರೆ ನಿನ್ನ ನಡೆಗೆ ನಾನಾಗುವೆ ತಡೆ.
ತಿರಸ್ಕರಿಸ್ತಾ ಇದ್ದೇನೆ. ದೇವನೊಬ್ಬನೇ ಸರ್ವಶಕ್ತನು ದೇವನೊಬ್ಬನೇ ಸರ್ವಶಕ್ತನು ಭಾವಿಸುತ್ತ ನಡೆ ಭ್ರಮೆಯ ಬಿಡುತ್ತಲೆಯೇ ಭಾವಿಸುತ್ತ ನಡೆ ಭ್ರಮೆಯ ಬಿಡುತ್ತಲೇ ಜೀವದುದುರಿಗೆ ನೆಲ ಜಲಗೆ ಋಣಿಯಾಗು ಪೊರೆಮಾದ ನೋವಿನ ಧಟನು ತೋರಬೇಡೆಯೇ ನೀನು ನೋವಿನ ಧಟನು ತೋರಬೇಡಿ ಕಾವ ಸರ್ವೇಶ್ವರಗೆ ಮಣಿಯುತ್ತಾಗ ಜೀವ ಬಾಬದಿ ಶರಣು ಬಂದರೊಳಿದದು ನಿಜದೇಳ್ಗೆ ದೇವನೊಬ್ಬನೇ ಸರ್ವಶಕ್ತನು ಆಗ ನಿನ್ನ ಅಹಂಕಾರವನ್ನು ತೋರಿಸ್ತೇನೆ ಎಂದು ನೀನು ಮೇಲ್ಲೋಕದಲ್ಲಿಯೇ ನಿನ್ನ ಹಠೋಪವನ್ನು ತೋರಿದವನಲ್ಲವೇ? ನಡೆದದ್ದು ಆಗುತ್ತದೆ, ಮಾಡಿದ್ದು ಆಗುತ್ತದೆ ಎನ್ನುವ ಕಾರಣಕ್ಕಾಗಿ ಅನ್ಯಾಯವನ್ನೇ ಮೇಲ್ಲೋಕದಲ್ಲಿ ಪ್ರಚೋದಿಸಿದ್ದೀನಿ. ನೀನು ಆ ಸ್ವರ್ಗದಲ್ಲಿ ಅಲ್ಲಿಯೇ ಮೆಸ್ಸೇಯನಿಂದ ಸೋಲನ್ನು ಅನುಭವಿಸಿ ನೀನು ಇಲ್ಲಿಗೆ ಬಂದಿದ್ದಿ. ಆದರೆ ನಿನ್ನ ಈ ಅಹಂಕಾರವನ್ನು, ನಿನ್ನ ಈ ದೌಷ್ಟ್ಯವನ್ನು ನಿಗ್ರಹಿಸುವುದಕ್ಕಾಗಿ ಇಲ್ಲಿಯೂ ಪರಮಾತ್ಮ ಕಳುಹಿಕೊಟ್ಟವನಿದ್ದಾನೆ ಎನ್ನುವುದು ಮಾತ್ರ ನಿನ್ನ ಮೌಢ್ಯವಾದಂತಹ ಜ್ಞಾನಕ್ಕೆ ತಿಳಿದಿಲ್ಲ. ಇದೋ ನನಗೆ ಸಂಪತ್ತಿನ ಆಸೆಯೇ, ನನಗೆ ಬೇಕಾದ್ದನ್ನು ಕೊಡುತ್ತೇನೆ ಎಂದು ಹೇಳುತ್ತಾ ಇರುವೆಯಲ್ಲ ಸೈತಾನ. ಇದೋ ನೀನು ಹೀಗೆ ಹೇಳಿದರೆ ನಿನಗೆ ನಾನು ಶರಣಾಗುವವನಲ್ಲ. ನೀನು ಈ ಜಗತ್ತಿನಲ್ಲಿ ದೊಡ್ಡವನೇ ಅಲ್ಲ. ಜಗತ್ತಿನಲ್ಲಿ ದೊಡ್ಡವನಾಗಿರುವವನು ಪರಲೋಕದಲ್ಲಿರುವಂತಹ ತಂದೆ. ದೇವನು ಒಬ್ಬನೇ, ದೇವನು ಒಬ್ಬನೇ. ಆ ದೇವನಿಗೆ ಮಾತ್ರ ಶರಣಾಗಬೇಕು. ಅದು ಇಲ್ಲದಿದ್ದರೆ ಈ ಲೋಕದಲ್ಲಿ ನೀರಿಗೆ ಋಣಿಯಾಗಬಹುದು, ಉಸಿರಾಡುವ ಗಾಳಿಗೆ ಋಣಿಯಾಗಬಹುದು, ಬದುಕನ್ನು ಜೀವಿಸುವುದಕ್ಕಾಗಿ ಪೂರಕವಾಗುವಂತಹ ಅಗ್ನಿಗೆ ಋಣಿಯಾಗಬಹುದು, ತಂದೆ ತಾಯಿಗಳಿಗೆ ಋಣಿಯಾಗಬೇಕು, ಬಂಧು ಬಾಂಧವರಿಗೆ ಋಣಿಯಾಗಬಹುದು. ಅಲ್ಲಿ ಶರಣು ಬರುವುದಕ್ಕೆ ಅರ್ಥ ಇದೆ. ಹಾಗಾಗಿ ನಿನ್ನ ಹುಂಬತನವನ್ನು ಬಿಡು, ನಾನು ಯಾರೆನ್ನುವುದನ್ನು ತಿಳಿದುಕೋ. ಲೋಕದ ಒಳಿತು, ಲೋಕದ ಒಳಿತು, ಲೋಕದ ಒಳಿತು. ಮನ್ನಿಸು ತಪ್ಪ ಮನ್ನಿಸು, ಮಲ್ಲಿಸು ತಪ್ಪ ಮಲ್ಲಿಸು, ಮಲ್ಲಿಸು ದೇವಪುತ್ರನೇ ಗರ್ವ ಹಿಂಗಿತು. ನಿನ್ನ ಬೋಧನೆ ಕೇಳುತ್ತ ಅಜ್ಞಾನ ಹೋಯಿತು. ನಿನ್ನ ಬೋಧನೆ ಕೇಳುತ್ತ ಅಜ್ಞಾನ ಹೋಯಿತು. ಧನ್ಯನಾದೆನು ಮನ ಕ್ಲೇಶವ ಕಳೆದೆನು. ಸಲ್ಲುತಿಸುತ್ತ ಕೊಳ್ಳಾಡುವೆ ಹೊರಮೆಲ್ದ. ಮಲ್ಲಿಸೋ ನಿನ್ನ ಮಾತುಗಳನ್ನು ಯಾವ ಕರ್ಣದಿಂದ ಕೇಳಿದನು ಅದು ಎಷ್ಟು ವೇಗವಾಗಿ ನನ್ನ ಮನೋಮಂಡಲವನ್ನು ಬಾರಿಸಿಕೊಂಡು ನನ್ನ ಬುದ್ಧಿಯನ್ನು ಎಷ್ಟು ವೇಗವಾಗಿ ಅದು ತಿದ್ದಿತೋ ಹೇಳುವುದಕ್ಕೆ ಸಾಧ್ಯ. ಶರೀರದಲ್ಲಿ ತುಂಬಿದಂತಹ ಎಲ್ಲ ಕಲ್ಮಶಗಳು ಬೆಟ್ಟದ ತುದಿಯಿಂದ ಹರಿಯುವ ನದಿಯಂತೆ ನನ್ನಿಂದ ದೂರ. ನನ್ನ ಹೃದಯ ನಿರ್ಮಲವಾಗಿದೆ. ನನ್ನ ಹೃದಯ ಶಾಂತಿಯನ್ನು ಬಯಸುತ್ತಿದೆ ತಂದೆ, ಶಾಂತಿಯನ್ನು ಬಯಸುತ್ತಿದೆ. ನಾನು ಮಾಡಿದಂತಹ ಕುಕರ್ಮಕ್ಕೆ ನರಕದಲ್ಲೂ ಶಿಕ್ಷೆ ಇರುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಕಣ್ಣೆದುರಿಗೆ ಬಂದ ಕಾಮಧೇನು ನೀನು
ಕರುಣಾಸಾಗರ ನೀನು, ಜಗದ ಬಂಧು ನೀನು. ನಿನ್ನ ಪಾದದಲ್ಲಿ ನನ್ನ ತಲೆಯನ್ನಿಡುವುದಕ್ಕಿಂತ ಹೆಚ್ಚಿನ ಪಾವನ ಬದುಕು ಬೇರೆ ಇನ್ನೇನಿದೆ ನನಗೆ ಹೇಳು. ಬಿಡುವುದಿಲ್ಲ ಸ್ವಾಮಿ. ನಿನ್ನ ಪಾವನ ಪದ್ಮವನ್ನು ಹಿಡ್ಕೊಂಡೇ ಬದುಕಿನಲ್ಲಿ ಬದುಕುತ್ತೇನೆ. ನಾನು ಸೈತಾನನಾಗಿ ಮೆರೆಯುವುದಿಲ್ಲ, ಸಂತನಾಗಿ ಮೆರೆಯುತ್ತೇನೆ, ಸಂತನಾಗಿರ್ತೇನೆ. ಕತ್ತಲೆ ಇಲ್ಲದೆ ಬೆಳಕಿಲ್ಲದೆ ಇದ್ರೆ ಬೆಳಕಿನ ಬೆಲೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತಿದ್ದರೆ ಕತ್ತಲೆ, ಹಸಿವೆ ಇಲ್ಲದಿದ್ದರೆ ಅನ್ನಕ್ಕೆ ಬೆಲೆ ಇಲ್ಲ, ಅನ್ಯಾಯ ಇಲ್ಲದ್ರೆ ನ್ಯಾಯಕ್ಕೆ ಬೆಲೆ ಇಲ್ಲ, ದೌಷ್ಟ್ಯ ಇಲ್ಲದಿದ್ದರೆ ಜಗತ್ತಿನಲ್ಲಿ ಪ್ರೀತಿಗೆ ಬೆಲೆ ಇರ್ತೇನೆ. ಸೈತಾನರಾಗಿ ಇರುವುದಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಡು. ನಿನ್ನ ಸ್ವಭಾವವನ್ನು ನೀನು ಬಿಟ್ಟುಕೊಡುವುದಕ್ಕಾದರೆ ಎಂದು ಹೇಳುತ್ತಾ ಇರುವೆ. ಆದರೆ ದೇವದಾಸನಾಗಿರ್ತೇನೆ, ನಿನ್ನ ನಿರ್ದೇಶನದಂತೆ ಇರ್ತೇನೆ. ಯಾರನ್ನು ಯಾವ ಕಾಲಕ್ಕೆ ಎಲ್ಲಿ ಎಷ್ಟೆಷ್ಟು ಕಾಡಬೇಕು, ಕಾಡುವುದರ ಮೂಲಕವಾಗಿ ಅವರಿಗೆ ಜ್ಞಾನವನ್ನು ಉಣಬಡಿಸುವಂತ ನಿನ್ನ ದಾಸನಾಗಿ ಇರ್ತೇನೆ, ದಾಸನಾಗಿರ್ತೇನೆ. ಮನ್ನಿಸು ಜಗದೊಡೆಯ, ಮನ್ನಿಸು, ರಕ್ಷಿಸು ಶರಣು. ಹೋಗು, ಒಳಿತಾಗಲಿ, ಒಳಿತಾಗಲಿ. ನಾನಿದ್ದೇನೆ, ಬೇಕಾದಾಗ ಬರ್ತೇನೆ. ಮುದದಿ ಬಡ ನಡು ಬಳುಗಿ ಬಲ್ದಳು ಆ ಆ ಆ ಮುದ್ದದಿ ಬಡ ನಡು ಬಳುಗಿ ಬಲ್ದಳು ಬಳುಗಿ ಬಲ್ದಳು ಆ ಹೃದಯ ದುಡಿತ ವಿತಾಳ ರಿಂಗಡ ಮೊದದಿ ಬಡ ನಡು ಬಳುಕಿ ಬಲ್ದಳು ಹೃದಯ ದುಡಿತ ವಿತಾಳ ರಿಂಗಡ ವದನ ಪೊಟ್ಟುತ ಸರಸದಾಟಗೆ ವದನ ಪೊಟ್ಟುತ ಸರಸದಾಟಗೆ ಒದಗಿ ಬರಲು ಸರಸದಾಟಗೆ ಸರಸದಾಟಗೆ ಒದಗಿ ಬರಲು
ಒದಲವುಬ್ಬುದು ಸರಸದಾಟಕ್ಕೆ ಒದಗಿ ಬರಲು ಮುದ್ದಿ ಬಡ ನಡು ಬಳುಗಿ ಬಂದಳು ಹೃದಯ ದುಡಿದ ವಿದಾಳ ರಿಂಗಣ ನಮ್ಮ ಬಗ್ಗೆ ಕೇಳಿದ್ರ ತಿಳಿದ್ರ ಯಾರು ಗೊತ್ತಾಗಲಿಲ್ಲ ಇಲ್ಲಿಯವರಲ್ಲಪ್ಪ, ಮತ್ತೆ ದೇವಲೋಕದಿಂದ ನೇರವಾಗಿ ಇಳಿದು ಬಂದದ್ದು. ನಿಮಗೇನಾದ್ರೂ ಭೂಲೋಕದಲ್ಲಿ ಸ್ವರ್ಗ ಕಾಣಬೇಕು ಅಂತ ಆಶೆ ಉಂಟು, ನಮ್ಮಂತವರ ಹತ್ರ ಬರಬೇಕು. ನಾವೇನು ಬಹಳ ದೊಡ್ಡ ಸಂಖ್ಯೆಯಲ್ಲಿಲ್ಲ, ಮತ್ತೆ ನಾವು ಬಹು ಅಲ್ಪಸಂಖ್ಯಾತರು. ಆದರೂ ಕೂಡ ನಮ್ಮಲ್ಲಿಗೆ ಬರುವವರ ಸಂಖ್ಯೆ ಬಹುಸಂಖ್ಯಾಕರೇ ಸರಿ. ಆ ಸಂಖ್ಯೆಯನ್ನು ವೃದ್ಧಿಸುವಂತ ಗುಣ ನಮ್ಮಲ್ಲುಂಟು. ಯಾಕೆ ದೇವಲೋಕದವರು ಅಂತ ಹೇಳಿದ್ರೆ, ಯಾಕೆ ನಾವೆಲ್ಲ ಗಣಿಕಾ ಸ್ತ್ರೀಯರು. ದೇವಲೋಕದ ನಮ್ಮ ತಂಡವೇ ಉಂಟು. ಹೌದಪ್ಪ, ಅವರ ಆದೇಶವನ್ನು ಹೊತ್ತುಕೊಂಡು ಭೂಲೋಕಕ್ಕೆ ಬಂದದ್ದು. ನೋಡಿದ್ರ ಏನು ಹಬ್ಬ ಇವತ್ತು ಬಹಳ ಮಂದಿ ಸೇರಿದ್ದಾರೆ. ಇಲ್ಲಿ ಆದ್ರೆ ಸ್ವಲ್ಪ ವ್ಯಾಪಾರ ಆಗಬಹುದು, ಇದರಲ್ಲಿ ನಮ್ಮ ತಪ್ಪಿಲ್ಲ. ಮತ್ತೆ ಯಾಕೆ ಯಾರಿಗೆ ಮನೆಯಲ್ಲಿ ಸರಿಯಾದ ಸುಖ ಸೌಖ್ಯ ಸಿಗುವುದಿಲ್ವೋ ಆಗ ಅವರು ಸೌಖ್ಯ ಎಲ್ಲಿಂಟು ಅಂತ ಅರಸಿಕೊಂಡು ಬರ್ತಾರೆ. ಬೇಗುದಿಯಲ್ಲಿ ಒಣಗಿ ಬರುವವರಿಗೆ ನಮ್ಮೆದೆಯ ತಂಪನ್ನು ನೀಡುವಾಗ ಇಲ್ಲೇ ಹೊಸತು ಇಲ್ಲೇ ಹಸನು ಅಂತ ಗ್ರಹಿಸಿ ನಮ್ಮಲ್ಲಿ ಉಳಿಯುತ್ತಾರೆ. ಬರುವವರಿಗೆ ಸ್ವಾಗತ ಮಾಡುವುದಕ್ಕಾಗಿ ನಾನೀಗ ಸಂತೆಗಿಳಿದಿದ್ದೇನೆ. ಅಲ್ಲಲ್ಲಿ ವ್ಯಾಪಾರಗಳನ್ನು ಮಾಡ್ತಾ ಇದ್ದಾರೆ. ಅಲ್ಲಲ್ಲಿ ಗುಡುಗುಡಾರಗಳೆಲ್ಲ ಎದ್ದಿವೆ. ಕೆಲವರೆಲ್ಲ ನನ್ನ ಕಡೆಗೆ ಬಡುಕುವ ನಡುವನ್ನು ಕಂಡು ಆಶಾಕಂಗಳಿಂದ ನೋಡ್ತಾ ಇದ್ದಾರೆ. ನನಗಾಗುವವರು ಯಾರಿದ್ದಾರೆ, ನನಗೆ ಯಾರು ಬೇಕು, ಅವರನ್ನು ಆಯುವ ಕಾಯಕದಲ್ಲಿ ಮುಂದುವರಿಸ್ತೇನೆ. ನೋಡೋಣ. ಸರದರ ಬರುವಳು ವಾರಾಂಗನೆ ಹೊಡಿ ಬಡಿ ಸಯೋಣ ಹುಡುಗರೆ, ಯಾಕೆ ಇಷ್ಟು ಹಾರ್ತೀರಿ? ಒಂದು ಹುಡುಗಿಯ ಮುಂದೆ ಇಟ್ಟು ಹಾರಿದ ಕೂಡಲೇ ಅವಳು ಬಹಳ ಆಲೋಚನೆ ಅಂತ ನಿಮ್ಗೆ ತಿಳ್ಕೊಳ್ತಾ ಅಂತ ಯೋಚನೆ ಮಾಡಿದ್ರ? ಹಾರಬೇಡಿ, ನೀವು ಯಾಕೆ ಬಂದದ್ದು ಏನು ಅಂತ ವಿಷಯ ಹೇಳಿದ್ರೆ ಸಾಕು. ಇಟ್ಟು ಹಾರೋದು ಯಾಕೆ? ಬರುವುದಕ್ಕೆ ಕಾರಣ ಉಂಟು. ನೀನು ಏನು ಪಾಪದ ಕೆಲಸವನ್ನು ಮಾಡುವಳು ನೀನು. ಅಯ್ಯೋ, ಇದು ಪುಣ್ಯ. ದಾನದಲ್ಲಿ ಶ್ರೇಷ್ಠವಾದದ್ದು ಯಾವುದು ನೀವು ಅರ್ಥ ಮಾಡಿಕೊಡು. ನಾನು ಹೇಳುದು ಅಲ್ಲ, ನಮಗೆಲ್ಲ ಅರ್ಥ ಆಗುವುದಿಲ್ಲ. ನೀನು ಪಾಪದ ಕೆಲಸವನ್ನು ಮಾಡ್ತಾ ಇದ್ದಿ. ಏನು ವೇಷವೃತ್ತಿಯನ್ನು ಮಾಡುವಂತಹ ವಾರಾಂಗಣೆ ನೀನು. ಹಾಗಾಗಿ ನನಗೆ ನನ್ನ ವೃತ್ತಿಯ ಬಗ್ಗೆ ಹೆಮ್ಮೆ ಉಂಟು. ಯಾವನಿಗೆ ಅವನ ವೃತ್ತಿಯ ಮೇಲೆ ಹೆಮ್ಮೆ ಅಭಿಮಾನ ಇಲ್ಲವೋ ಅವ ಉದ್ಧಾರ ಆಗುವುದಿಲ್ಲ. ನಿನ್ನನ್ನು ಉದ್ಧಾರವಾಗುವುದಕ್ಕೆ ನಾನು ಬಿಡುವುದಿಲ್ಲ. ಬೇಡ ಕೇಳಿರೀಗ ಕಾಡಬೇಡಿರಿ, ಬೇಡ ಕೇಳಿರೀಗ ಕಾಡಬೇಡಿರಿ.
ನೋಡಿ ನೀವು ಪಾಪವೆಸಗದಿರಲು ಹೊಡೆಯಿರಿ. ನೋಡಿ ನೀವು ಪಾಪವೆಸಗದಿರಲು ನೀವು ಹೊಡೆಯಿರಿ. ಮಾಡಿಕೊಂಡ ಪಾಪವಿರಲು ಸಾವು ತಪ್ಪುದು. ಮಾಡಿಕೊಂಡ ಪಾಪವಿರಲು ಸಾವ ತಪ್ಪದು. ಮೂಢಾಗರಾಗ ಬೇಡಿರೆನಲು ಬಿಂದೆ ಹೋದರು. ಬೇಡ ಬೇಡ ಕೇಳಿರೀಗ ಕಾಡಬೇಡಿರಿ. ನೀಚ ಕೆಲಸವನ್ನು ಮಾಡಿದ್ದಾಳೆ. ರಕ್ಷಣೆ ಬೇಕು. ನೀಚ ಕೆಲಸವನ್ನು ಮಾಡಿದ್ದಾಳೆ ಎಂದು ನೀವು ಕಲ್ಲು ಹೊಡೆಯುವುದು. ಹೌದು. ನೀವು ಕಲ್ಲು ಹೊಡೆದು ಸಾಯಿಸುವುದೇ? ಹೌದು, ಸಾಯಿಸುವುದೇ. ಆಕೆ ನೀಚ ಕೆಲಸವನ್ನು ಮಾಡಿದ್ದಾಳೆ ಎಂದು ನೀವು ಕಲ್ಲು ಹೊಡೆಯುತ್ತಾ ಇದ್ದೀರಲ್ಲ, ಹೌದು. ನೀವು ಮಾಡುವ ಕೆಲಸ ಒಳ್ಳೆಯದೇ. ಒಬ್ಬರನ್ನು ಕೊಲ್ಲುವುದಕ್ಕೆ ಮುಂದಾಗುತ್ತಾ ಇದ್ದೀರಲ್ಲ, ಇದು ಮಹಾಪಾಪವಲ್ಲವೇ? ಅಂತೂ ನೀವೆಲ್ಲರೂ ಒಟ್ಟಾಗಿದ್ದೀರಿ. ಈಕೆಯನ್ನು ಕೊಲ್ಲುತ್ತೇನೆ ಕೊಲ್ಲುತ್ತೇನೆ ಅಂತ ಹೇಳುತ್ತೀರಿ. ಹೌದು. ಒಂದು ಮಾತು ನಿಮಗೆ ನಾನು ಹೇಳುತ್ತೇನೆ. ಏನು? ಈಕೆಯನ್ನು ನೀವು ಹೊಡೆಯುವುದಕ್ಕಾಗಿ ಸಾಯಿಸುವುದಕ್ಕಾಗಿ ಕಲ್ಲನ್ನೆತ್ತಬಹುದು, ಬೀಸಬಹುದು. ಆದ್ರೆ ನೀವು ಪಾಪ ಮಾಡದವರಾಗಿರ್ಬೇಕು. ಇಷ್ಟರ ತನಕ ಯಾವುದೇ ಪಾಪ ಮಾಡಿಲ್ವೇ? ಆ ವಿಶ್ವಾಸ ನಿನಗುಂಟು? ನೀನು ಇಷ್ಟರ ತನಕ ಒಳ್ಳೆಯ ಕೆಲಸವನ್ನೇ ಮಾಡಿದ್ದೆ. ನೀನು ಕಲ್ಲು ಹೊಡಿ, ನಾನು ಬರ್ತೇನೆ. ಇದು 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 ಎಲ್ಲಿಗೆ ಹೋಗುವುದಿಲ್ಲ. ಎಲ್ಲಿಗೆ ಹೋಗುದು? ನಿಲ್ಲಿ ನಿಲ್ಲಿ. ಇನ್ನೂ ಉಂಟು ನಿಮಗೊಂದು ಮಾತು ಹೇಳುವುದಕ್ಕೆ. ನೀವು ಏನೂ ತಪ್ಪು ಮಾಡಿಲ್ಲವೆಂದಾದ್ರೆ ನೀವು ಈಕೆಯನ್ನು ಹೊಡೆಯಬಹುದು. ಆದ್ರೆ ಒಂದು, ಎಲ್ಲಿಯಾದರೂ ನೀವು ತಪ್ಪು ಮಾಡಿದ್ರೆ ಈಕೆಗೆ ಕಲ್ಲು ಹೊಡೆದ್ರೆ ನೀವೇ ಸಾಯುತ್ತೀರಿ. ಈಗ ಹೊಡೆಯಿರಿ. ದೇವಾದಿದೇವ ನೋಡಮ್ಮ, ಏನೋ ಆಗುವುದರಲ್ಲಿತ್ತು. ನಿನ್ನ ಮಧ್ಯಪ್ರವೇಶದಿಂದಲಾಗಿ ಮಾನಿನಿಯಾದ ನನ್ನ ಮಾನ ಒಂದು ಒಳಿಯಿತು. ಈ ದೇಶದಲ್ಲಿ ನಿನ್ನಂತ ಮಹಾಪುರುಷರು ಇರುವಲ್ಲಿವರೆಗೆ ನಮ್ಮಂತ ಹೆಣ್ಣು ಮಕ್ಕಳಿಗೆ ಭದ್ರತೆ ಉಂಟು ಅಂತಾಯಿತು. ಒಳ್ಳೆಯ ಗುಣದಲ್ಲಿ ಬದುಕುವುದಕ್ಕೆ ಈ ಲೋಕದಲ್ಲಿ ಅವಕಾಶ ಇದೆ. ಆದೀತು. ಒಳ್ಳೆಯವಳಾಗಿ ಬದುಕು. ನಾನು ತಿದ್ದಿಕೊಳ್ಳುತ್ತೇನೆ. ಸರಿ, ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಇವತ್ತು ಹಬ್ಬವಲ್ಲವೇ? ಪಸ್ಕ ಹಬ್ಬವು ಇದು ಪಸ್ಕ ಹಬ್ಬವು. ಶಿಷ್ಯರೊಡನೆ ದೇವ ಮಂದಹಾಸ ತೋರುತ್ತಾ ಮಿಡಿಗಿದು ರೊಟ್ಟಿ 5 ಸಾದೆರೊಡ ಆಡುತ್ತ ತೋಜಗಳ್ದು ಭೋಜವಾಗಿ ಲೇದು ಕಾರ್ಯ ಮೆರೆದರಾಗ ಪಸ್ಕ ಹಬ್ಬವು ಪಸ್ಕ ಹಬ್ಬ ಎಲ್ಲರೂ ನೆರೆದಿದ್ದಾರೆ. ಹಸಿವೆಯಲ್ಲಿ ಎಲ್ಲರೂ ಕಾತರರಾಗಿರುವಂತಹ ಹೊತ್ತು ಅವರ ಹಸಿವೆಯನ್ನು ನಿವಾರಿಸಬೇಕಾಗಿದೆ. ಅದಕ್ಕಾಗಿ ನಾನೀ ಕ್ಷಣದಲ್ಲೇ ಇರುವಂತಹ 5 ರೊಟ್ಟಿಯಿಂದ ಮಹಿಮೆಯನ್ನು ತೋರಿಸುತ್ತಾ 5,000 ಮಂದಿಗೆ ಹಂಚುತ್ತೇನೆ. ಹಸಿವೆ ಇಂಗಿಸ್ತೇನೆ. ಸರಿ, ಸಂತೋಷವಾಯಿತಲ್ಲ? ಈ ಕಡೆಗೆ ಬಂದೆ ಏನದು ನೋಡುತ್ತಾ ಇರುವುದು? ಯಾರದು ಈ ಕಡೆಗೆ ಬರುತ್ತಾ ಇರುವುದು? ಯೇಸು ದೇವರು ಕ್ಲೇಶನಾಶಕೈವರು ಕುರುಡನೋರ್ವನು ದಿಟ್ಟಿಯಿರದೆ ಬರುವನು. ಕುರುಡನೋರ್ವನು ದಿಟ್ಟಿಯಿರದೆ ಬರುವನು. ಕರುಣೆ ದೂರಿ ಯೇಸು ದೇವಾ, ಕರುಣೆ ದೋರಿ ಯೇಸು ದೇವಾ ಹೊರೆವನಾಗಲೇ. ದೊರೆಯ ಕೈಟೆಲ್ಲೆದು ನಲಿದು ಹರುಷಗೊಂಬನು. ಯೇಸು ದೇವರು ಕ್ಲೇಶ ನಾಶಗೈವರು. ಹೇಳುತ್ತಾ ನೀನು ಇಂಥ ಕಡೆಗೆ ಬರ್ತಾ ಇದ್ದೀಯ.
ನನ್ನೆಡೆಗೆ ಬಂದದ್ದೆ. ಹೌದು, ಪರಿಹಾರ ಇಲ್ಲ. ಎಲ್ಲಿ ಹೋದರು? ಏನಾಗಿದೆ? ಹುಟ್ಟಿದ್ರೆ ಕಣ್ಣು ಕುರುಡನಾಗಿ ಕಾಣುತ್ತಾ ಇಲ್ಲ. ದಿನಗಳನ್ನು ಕಳೆದೆ ಆ ದೇವಾ, ನನ್ನ ಕಣ್ಣು ಸಮಾಧಾನ ಮಾಡು. ನಾನು ಎಲ್ಲಿದ್ದೆ? ನಿನ್ನ ಧ್ವನಿ ಮಾತ್ರ ಕೇಳುತ್ತದೆ ದೇವಾ. ಈ ಲೋಕವನ್ನು ನೋಡಬೇಕೆನ್ನುವಂತ ಆಸೆಯೇ ನಿನಗೆ? ಆಸೆ ಇದೆ. ಕಣ್ಣು ಬರಬೇಕೆನ್ನುವ ಅಪೇಕ್ಷೆ? ಹೌದು ದೇವಾ. ಇದು ನಿನಗೆ ಆರೈಕೆಯನ್ನು ಮಾಡಿದ್ದೇನೆ. ನೋಡು, ಕಣ್ಣು ನೋಡು, ಕಣ್ಣಿನಲ್ಲಿ ನೋಡು. ದೇವಾ, ಕಣ್ಣು ಬಂದ ಅಕ್ಷರದಲ್ಲೇ ನಿನ್ನ ದರ್ಶನವಾಯಿತು ದೇವಾ. ಒಳ್ಳೆಯದಾಗಲಿ. ನನ್ನ ಜೀವನವೇ ಪಾವನವಾಯಿತು ದೇವಾ. ಒಳ್ಳೆಯದಾಗಲಿ ದೇವಾ. ದೇವಾ, ಆರೋಗ್ಯವನ್ನು ಕರುಣಿಸು. ಒಳ್ಳೆಯದಾಗಲಿ. ಎಲ್ಲವನ್ನೂ ಕರುಣಿಸು. ಒಳ್ಳೆಯದಾಗಲಿ. ಅಲ್ಲಿ ನೋಡಿದರೆ ಕುಷ್ಠರೋಗಿಯೋ ಯೋಗ ಭ್ರಷ್ಟ ಪಾಪಿಯೋ ಕಷ್ಟದಿಂದ ನೊಂದು ಬರಲು ಕುಷ್ಠರೋಗಿಯೋ ಯೋಗ ಭ್ರಷ್ಟ ಪಾಪಿಯೋ ಕಷ್ಟದಿಂದ ನೊಂದು ಬರಲು ದೃಷ್ಟಿಗರಿಸುತ್ತ ಎಷ್ಟಗೊಳಿಸೆ ದೇವ ಪುತ್ರ, ಇಷ್ಟಗೊಳಿಸೆ ದೇವ ಪುತ್ರ ತುಷ್ಟಿ ತಾಳ್ದನು. ಕುಷ್ಠರೋಗಿಯೋ ಅಯ್ಯೋ ದೇವಾ, ಬಳಲುತ್ತಾ ಇರುವೆಯ? ಹೌದು ಸ್ವಾಮಿ. ಇದು ನೋಯುತ್ತಾ ಇದೆಯಲ್ಲ ಇಷ್ಟರ ತನಕ. ಇನ್ನು ನೀನು ನೋಯಬೇಡ. ಒಳ್ಳೆಯ ಜೀವನ ನಿನಗೆ. ಇದು ರೋಗವೆಲ್ಲ ನಿವಾರಣೆ ಆಗುತ್ತದೆ. ಧನ್ಯನಾದೆ ಸ್ವಾಮಿ, ಧನ್ಯನಾದೆ. ಸರಿ ಸರಿಯಪ್ಪ, ಈ ಕಡೆಗೆ ಬಾ. ಅದ್ಯಾರು ಬರ್ತೀವಿ? ಸತ್ತನನು ಜನು ಅಯ್ಯಯ್ಯೋ ಸತ್ತನನು ಜನು ಮಾರ್ತಳೊಡನೆ ಬಂದಳಾಗ ಅತ್ತ ಬೇಯುತ ಸತ್ತನನು ಜನೋ. ಏನಾಗಿದೆ? ನನ್ನ ತಮ್ಮನು ತೀರಿ ಹೋಗಿದ್ದಾನೆ. ತಮ್ಮನು ಸತ್ತಿದ್ದಾನೆ. ತಮ್ಮನು ಸಮಾಧಿಯಾಗಿದ್ದಾನೆ. ತಮ್ಮನ ಕೊರಗುವಿಕೆಯಿಂದ ನೀನು ಹೀಗೆ ನೋಯುತ್ತಾ ನನ್ನ ಬಳಿಗೆ ಬಂದೆ. ನೋಯಬೇಡ. ನಿನ್ನ ದುಃಖವು ಹೋಗುತ್ತದೆ, ದುಃಖವು ದೂರವಾಗುತ್ತದೆ. ಲಾಜರ ಲಾಜರ ಲಾಜರ. ಸರಿ, ಬನ್ನಿ ಈ ಕಡೆಗೆ ಬನ್ನಿ. ಯೇಸುದೇವನ ಸಿದ್ಧಿಸೋದನೆ ಯೇಸುದೇವನ ಸಿದ್ಧಿ ಸಾಧನೆ ದೇಸಿಗರಿಗೆ ಸುಖವ ನೀಡಲು, ದೇಸಿಗರಿಗೆ ಸುಖವ ನೀಡಲು ದೋಷಿಸುತ್ತಲೇ ಕಾಯವದನದೆ, ದೋಷಿಸುತ್ತಲೇ ಕಾಯವನದಿ ರೋಷವೇರಿಯೇ ಯೇಸುದೇವನ ಸಿದ್ಧಿ ಸಾಧನೆ. ಪ್ರತಿಯೊಬ್ಬರು ರೋಗ ರುಜಿನಗಳು ಬಂದಿತ್ತು ಅಂತಾದ್ರೆ ಕಾಯಪ್ಪನ ಪದದ್ವಯಗಳಿಗೆ ತಮ್ಮ ಶಿರವನ್ನು ಭಾಗಿಸಿ ಸ್ವಾಮಿ ನಮ್ಮನ್ನು ರಕ್ಷಿಸಿ ಅಂತ ಕೇಳಿಕೊಳ್ತಾರೆ.
ಇದುವರೆಗೆ ಬಂದ ರೋಗಿಗಳಿಗೆಲ್ಲ ಅನ್ನದಾತನ ಹಾಗೆ ಹೌದು ದೇವರ ಹಾಗೆ ಕಾಣಿಸಿಕೊಂಡದ್ದು ಯಾರು? ಸಿದ್ಧಯೋಗಿ ಆಗಿದ್ದವರು. ಸಿದ್ಧಯೋಗಿ ಯಾರು? ಮತ್ತೆ ಕಾಯಪ್ಪ ಕಾಯಪ್ಪ ಹಾಗಂದುಕೊಂಡು ನನ್ನ ಜೊತೆಗೆ ಇಷ್ಟರವರೆಗೆ ಬಾಳಿಕೊಂಡು ಬಂದು ನನ್ನ ಜೊತೆಗೆ ಹೆಸರನ್ನು ಸಂಪಾದಿಸಿಕೊಂಡವ. ಹೌದು ಮಲ್ಕ. ಮಲ್ಕ ಯಾರು? ಮಲ್ಕ ನೀನು. ಕಾಯಪ್ಪ ಮಲ್ಕ ಹಾಗಂದುಕೊಂಡು ಇಬ್ಬರು ಸೇರಿಕೊಂಡು ಜನರಿಗೆ ಬರುವಂತಹ ರೋಗ ರುಜಿನಗಳನ್ನು ದೂರೀಕರಿಸುತ್ತಾ ಬಂದಿದ್ದೇವೆ. ಇತ್ತೀಚಿನ ದಿವಸಗಳಲ್ಲಿ ನಮಗೆ ಯಾವುದೇ ರೋಗಿಗಳು ಬರ್ತಾ ಇಲ್ಲ. ಇಲ್ಲ, ಯಾಕೆ ನೋಡಿ ಬಂದವರು ಆ ಕಡೆಗೆ ಹೋಗ್ತಾ ಇದ್ದಾರೆ ಅಲ್ವೇ? ದಾರಿ ಇಲ್ಲಿಗೆ ಕಾಣಿಸುತ್ತಾ ಇಲ್ಲ ಅವರಿಗೆ. ಅವರಿಗೆ ದೇವಪುತ್ರರು ಎನಿಸಿಕೊಂಡವ ಏನಾಗಿದೆ ಅಂತ ಬೇಕಲ್ಲ, ಹೋಗ್ತಾ ಇದ್ದಾರಲ್ಲ. ದೇವಪುತ್ರ ಎನಿಸಿಕೊಂಡವನೊಬ್ಬ ಯೇಸುವಂತೆ ತಲೆ ಬಿಸಿಯಾಗಿ ಹೋಗುದಾಗಿರ್ಬೋದು. ಎಣಿಸಿಕೊಂಡಂತಹ ಬಂದವರಿಗೆಲ್ಲ ಮದ್ದನ್ನ ಕೊಡುತ್ತಾ ಅವರ ರೋಗಗಳನ್ನ ದೂರ ಮಾಡ್ತಾ ಇದ್ದ. ಆದ್ರೆ ಅಲ್ಲಿದ್ದವರಿಗೆ ಇಲ್ಲಿಗೆ ಮದ್ದಿಗೆ ಬರ್ಬೋದಲ್ಲ. ಆತನ ರೋಗವನ್ನು ದೂರೀಕರಿಸಿದ್ದವನೇ. ಹೌದು. ಈತನ ರೋಗವನ್ನು ದೂರೀಕರಿಸಿದ್ದವನೇ. ಹೌದು. ಅದೇನು ಪವಾಡಗಳನ್ನು ಮಾಡ್ತಾ ಬಂದಿದ್ದಾನಂತ. ಅದೇ 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 ಕೆಲವು ರೋಗವನ್ನು ಗುಣ ಮಾಡಿದ್ದಾನೆ. 6 ರೊಟ್ಟಿಗಳಿಂದ 6,000 ಜನರಿಗೆ ಊಟವನ್ನು ಬಡಿಸಿದ್ದಾನೆ. ಹೌದು. ಏನದು? ಯಾರ ತಲೆಗೆ ಹಿಡಿದು ಇವರೆಲ್ಲ? ಮತ್ತೆ ಇದೆಲ್ಲ ನಂಬುವಂತಹ ವಿಚಾರವೋ? ನಮ್ಮರಿಗೆ ಸಾಧ್ಯ ಇಲ್ಲ. ಅಲ್ಲವೇ ಅಲ್ಲ. ತಮ್ಮ ನಾಯಕ ಗೆಲ್ಲಬೇಕು ಅಂತ ಅನುಯಾಯಿಗಳ ಹಾಗೆ ಇದು ಸಂದರ್ಭ ಅದಕ್ಕೆ ನಿಲ್ಲುವಂತದ್ದು. ಒಬ್ಬ ನಾಯಕನ ಹಿಂದೆ ನಿಲ್ಲುವುದಕ್ಕೆ ಇದು ಕಾಲ ಸರಿಯಾದದ್ದು. ಹಾಗಂದುಕೊಂಡು ಯೇಸುವಿನ ಹಿಂದೆ ಎಲ್ಲರೂ ಸೇರಿಕೊಂಡಿದ್ದಾರೆ. ಎದ್ದು ಹೋಗ್ತಾ ಇದ್ದಾರೆ. ಬೆಳವಣಿಗೆ ಆಯಿತು ಅಂತ ಆದ್ರೆ ಬೆಳವಣಿಗೆ ನಿಲ್ಲಿಸಬೇಕು. ಮುಂದಕ್ಕೆ ನಮಗೆ ಉಳಿಗಾಲ ಇಲ್ಲ. ಇಲ್ಲ ಇಲ್ಲ. ಹೇಳ್ತೀನಿ ಅಭಿಪ್ರಾಯ. ಹೋ ಹೋ ಅಣ್ಣಯ್ಯ, ಹೋ ಹೋ ಅಳ್ಳಯ್ಯ, ಹೊಡೆಯುವುದೇ ಯಾವುದಮ್ಮಯ್ಯ, ಅಣ್ಣಯ್ಯ ಅಣ್ಣಯ್ಯ. ಹೋ ಹೋ ಅಣ್ಣಯ್ಯ, ಹೋ ಹೋ ಅಣ್ಣಯ್ಯ, ಹೊಡೆಯುವುದೇ ಯಾವುದಮ್ಮಯ್ಯ, ಹೊಡೆಯುವುದೇ ಯಾವುದಮ್ಮಯ್ಯ. ನ್ಯಾಯದ ಬದ್ಧದಲ್ಲಿ ನಡೆಯದೆ ಹಿಂಸೆಯೋ, ನ್ಯಾಯದ ಬದ್ಧದಲ್ಲಿ ನಡೆಯದೆ ಹಿಂಸೆಯ ಕಾಯಕ ನರಕ ಸದೃಶ್ಯವ ಬಿಡು ಬಿಡು. ಹೋ ಹೋ ಅಣ್ಣಯ್ಯ, ಹೋ ಹೋ ಅಣ್ಣಯ್ಯ, ಹೊಡೆಯುವುದೇ ಯಾವುದಮ್ಮಯ್ಯ, ಅಣ್ಣಯ್ಯ ದಮ್ಮಯ್ಯ ಅಣ್ಣಯ್ಯ. ಇಷ್ಟರವರೆಗೆ ನಿಮಗೆ ಎದುರು ಮಾತಾಡಿದವ ನಾನ ಇಲ್ವಲ್ಲ? ಅಲ್ವೇ ಅಲ್ಲ. ಇದು ಒಳ್ಳೆ ಸಂದರ್ಭ ಬರ್ತಾ ಉಂಟು ಈಗ. ನಾನು ಅದೇ ನೋಡುದು. ಅಣ್ಣಯ್ಯ ನಾಯಕ ಅಂತ ಹೇಳಿಕೊಂಡು ಯಾರ್ಯಾರ ಹಿಂದೆ ಹೋಗುತ್ತಾ ಇರಬೇಕಾದ್ರೆ ನನ್ನ ಹಿಂದೆ ಒಂದೇ ಒಂದು ಸ್ವರ ಕೇಳಿಸುತ್ತಾ ಇದೆ. ಹೌದಲ್ಲ? ಯಾಕೆ? ನೀನಲ್ಲದೆ ನನ್ನ ಹಿಂದೆ ಬೇರೆ ಯಾರಿಲ್ಲ. ಬೇರೆ ಯಾರಿಲ್ಲ. ಯಾಕೆ ನಮಗೆ ಬೆಂಬಲ ಕಡಿಮೆ ಆಯ್ತು? ಅವರು ಬೆಂಬಲ ಕೊಡುವುದಕ್ಕಾಗಿ ಬಂದವರಲ್ಲ, ಹಿಂದಿನಿಂದ ಚೂರಿ ಹಾಕುವವರು. ಅಲ್ವೇ ಅಲ್ಲ. ಅವರೆಲ್ಲ ಆ ಕಡೆಗೆ ದಾರಿ ನೋಡಿದವರು, ಆ ಕಡೆಗೆ ದಾರಿ ಮಾಡುವವರು. ಬಿಡಬಾರ್ದು ಯೇಸುವನ್ನು. ಏನು ನಿನ್ನ ಅಭಿಪ್ರಾಯ? ಆದ್ರೆ ಒಂದು ವಿಚಾರ, ಹೇಗೆ? ನ್ಯಾಯಯುತವಾಗಿ ಹೋಗಬೇಕು. ನಮ್ಮ ಕಾಯಕವನ್ನು ನಡೆಸಬೇಕು, ನ್ಯಾಯ ಧರ್ಮದಿಂದ ನಡಿಬೇಕು. ಕಾಯಪ್ಪನ ಕಾಯಕ ಧರ್ಮದಿಂದ ಹೋದ್ರೆ ಯೇಸುವನ್ನ ಗೆಲ್ಲುವುದಕ್ಕಾಗುವುದಿಲ್ಲ. ಮತ್ತೆ ಆತನನ್ನ ಅಧರ್ಮದಿಂದಲಾದ್ರೂ ಸೋಲಿಸುವುದು ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಯಾಕೆ? ಅವ ಸಿದ್ಧ ಯೋಗಿ, ಸಿದ್ಧ ಪುರುಷ. ಯಾವ ಯೋಗಿ ಆದ್ರೆ ನನಗೇನ ಯೋಗ ಎಲ್ಲ ಅವನಿಗೆ ಬಿಟ್ಟದ್ದು. ಈಗ ನೋಡು, ಆ ಪೆಟ್ಟು ಕಡಿಮೆ ಆದವ ಬಂದವಲ್ವಾ? ಪೆಟ್ಟು ಕಡಿಮೆ ಆದವ ಪೆಟ್ಟು ಕಡಿಮೆ ಆದವ, ಅದೇ ತಲೆ ಸರಿ ಇಲ್ಲದವ ಬಂದ ಅಲ್ವಾ? ರೋಗಿ ಅವ ಹೋಗ್ತಾ ಇದ್ದಾನಲ್ಲ ಅಲ್ಲಿ. 3 ಜನರು ಸೇರಿಸಿಕೊಂಡು ಅದು 4 ಕೂಡ ಅಂತದ್ದು. ಎಲ್ಲ ಒಂದೇ ಲೆಕ್ಕದ್ದು. ಆದ್ರೆ ಇದನ್ನ ಸರಿ ಮಾಡ್ಬೇಕಾದ್ರೆ ನಿನ್ನಿಂದ ಸಾಧ್ಯ ಇಲ್ಲ. ನ್ಯಾಯಯುತವಾಗಿ ನಡೆದರೆ ಮಾತ್ರ ಸರಿಯಾದ ನನ್ನ ಸ್ನೇಹಿತ ನುಡಿಯದೆ ಮಾತನು ನುಡಿಯದೆ ನಡೆ ಬಡಿಯುವೆನು ಯೇಸುವನು, ಒಡಲಲ್ಲಿ ಉರಿಯದ ರೋಡಾಗೆ ಬಿಡದ ದಿಕ್ಕು ಮುಕ್ಕುವೆ. ಇಷ್ಟು ದಿವಸಗಳವರೆಗೆ ನಿನ್ನನ್ನು ನನ್ನ ಜೊತೆ
ಅನುಸರಿಸಿಕೊಂಡು ಅನ್ನ ಕೊಟ್ಟು ನೀರು ಕೊಟ್ಟು ಬಟ್ಟೆ ಕೊಟ್ಟು ಸಾಕಿದ್ದಕ್ಕೆ ಬೆಂಬಲವನ್ನು ಕೊಡುವುದು ಹೀಗೇನು? ಬಟ್ಟೆ ಕೊಟ್ಟದಕ್ಕೆ ಬೆಂಬಲ ಬೇಕಾಗಿಲ್ಲ. ಯೇಸುವನ್ನು ವಧಿಸುತ್ತೇನೆ ವಧಿಸುತ್ತೇನೆ ವಧಿಸುತ್ತೇನೆ. ನೀನಲ್ಲದಿದ್ರೆ ಏನಂತೆ? ಒಬ್ಬನಾದ್ರೂ ಹೋಗಿಕೊಳ್ತೇನೆ ನಾನು. ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ನಾನೊಂದು ಉಪಾಯ ಹೇಳ್ತೇನೆ. ಒಬ್ಬ ಇದ್ದಾನೆ. ಯಾರದು? ಯಾವುದು? ಯಾವುದು? ನಿನಗೆ ಯಾರ್ಯಾರ ಹೆಸರು? ಅವನ ತಲೆ ಹಿಡುಕ ಒಬ್ಬ ಇದ್ದಾನೆ. ಅವನಿಗೆ ಕಾಂಚನ ಸಿಕ್ಕಿದ್ರೆ ಸಾಕು. ಗೊತ್ತಾಯ್ತು. ಜುದಾಸ. ಯಾರು? ಜುದಾಸ. ಸುದಾಸ ಅಲ್ಲ, ಇಲ್ಲಿ ಬರಲಿಲ್ಲ. ಇಲ್ವಾ? ಜುದಾಸ. ಆತನಿಗೆ ಹಣವನ್ನು ತೋರಿಸಿದೆ ಉಂಟಾದ್ರೆ ತೋರಿಸಿದ್ರೆ ಸಾಕು. ಆತ ನಮ್ಮ ಕೆಲಸವನ್ನು ಯಾರ ತಲೆಯನ್ನು ಬೇಕಾದ್ರೂ ತೆಗ್ದಾನ. ಯೇಸುವಿನ ಶಿಷ್ಯರಲ್ಲೊಬ್ಬನಂತೆ. ಯಾರಲ್ಲಿ ಜುದಾಸನನ್ನು ಬರಲಿ. ಅವನಿಗೆ ಕೈ ಕಂಬ ಜುದಾಸನೇನು ನೀನು? ಇವನೇ. ಹೌದು, ನಮಸ್ಕಾರ. ಬಂದಿತು. ಇನ್ನೊಂದು ಮಾತನಾಡಿಸುತ್ತಾ ಇರುವವನು ಮಹಾಯಾಜಕ ಕಾಯಪ್ಪ. ನಿನ್ನಿಂದ ಒಂದು ಕೆಲಸ ಆಗಬೇಕು. ಕೆಲಸ ಆಗಬೇಕಾ? 30 ನಾಣ್ಯಗಳನ್ನ ಕೊಡ್ತಾನೆ. 29 ವರ ಇಲ್ಲ. 30 ನಾಣ್ಯಗಳನ್ನು ಕೊಡ್ತಾನೆ. ಸ್ವಲ್ಪ ಕಡಿತ ಉಂಟಾ ಅಂತ ಅದಕ್ಕೆ? ಇಲ್ಲ, ಕಡಿತ ಇಲ್ಲ. ನಿಮಗೆ ಗುರು ಎನಿಸಿಕೊಂಡಿರುವವ ಯೇಸು ಆತ ಯಾರು ಅಂತ ನಮಗೆ ಗೊತ್ತಾಗಬೇಕು. ಮುಂದಿನ ಕೆಲಸ ಎಲ್ಲ ನಮಗೆ ಬಿಟ್ಟು 30 ನಾಣ್ಯಗಳನ್ನು ಚಿಲ್ಲರೆ ಉಂಟಲ್ಲ, ಚಿಲ್ಲರೆ ಕೈ ಹಾಕಿದಾರ. ನಾನು ಯೇಸುನ ಒಟ್ಟಿಗೆ ಇದ್ದವ ಹೌದು, ಆಚೆ ಈಚೆ ಇದ್ದವ ಹೌದು. ಸ್ವಲ್ಪ ಆಚೆ ಈಚೆ ಹೀಗೆ ಎಂತ ಇದ್ದೇನೆ ಅಂತ ನಿಮ್ಗೆ ಹೇಗೆ ಗೊತ್ತಾದ್ದು? ಅದು ಗೊತ್ತಾಗಿದೆ. ನಿನ್ನ ಸಂಗತಿ ಎಲ್ಲ ಹಿಂದಿನಿಂದ ನೀನು ಬರುವಾಗಲೇ ತಡ ಮಾಡಿ ಬಂದ ಕೆಲಸ ನೀನು ಮಾಡ್ತೀಯ. ನಮಗಷ್ಟೇ ಬೇಕು, ಹೆಚ್ಚು ಹೊತ್ತಿಲ್ಲ ನಮ್ಮಲ್ಲಿ. ನಮಗೀಗ ಕೊನೆಯ ಹಂತಕ್ಕೆ ಕಾಯ್ತಾ ಇದ್ದೇವೆ. ಯೇಸು ಕೊಲ್ಲುವುದೇ ನಮ್ಮ ತೆಗೆಯುವುದೇ, ತಲೆ ತೆಗೆಯುವುದು. ಹೌದಾ? ಹಾಗಾದ್ರೆ ನೀನು ಅದನ್ನು ಕೊಟ್ಟು ಮಾತಾಡು, ಆಗ ಸರಿ ಮಾತಾಡ್ತಾನ. ಈಗ 30 ಉಂಟು. ಪುಣ್ಯಾತ್ಮ ಹೋಗುದಲ್ಲ, ಹೇಗೆ ಅವನನ್ನು ಹಿಡಿದು ಕೊಡ್ತೀನಿ. ತಗೊಂಡದ್ದು ಯಾರಿಗೆ ಗೊತ್ತಿಲ್ಲ. ಹಾಗೆ ನಿನಗಾದ್ರೂ ಗೊತ್ತುಂಟ? ಮನೆಗೆ ಹೋಗುವಾಗ ನೆನಪಾದೀತು ತಗೊಂಡಿದ್ದೀನಿ. ಕೊಟ್ಟ ನಾಣ್ಯ ಸರಿ ಉಂಟಲ್ಲ, ನಿನಗೂ ಸಾಕು, ನಿನ್ನ ಮಗನಿಗೂ ಸಾಕು ಅದು. ಹೌದಾ? ನೀನು ಆ ಮಹಾಬಲನನ್ನು, ಆ ಮಹಾಬಲ ಇದ್ದಾನಲ್ಲ, ಅವನಿಗೆ ದೊಡ್ಡ ದೊಡ್ಡ ವಿಶೇಷಣಗಳನ್ನು ಹಾಕುವುದು ಬೇಡ. ಶಕ್ತಿಯಲ್ಲಿ ಮಹಾಬಲ ಅಂತ ಯೇಸುವಿನ ಬಲ ನಮ್ಮ ಮುಂದೆ ಏನೂ ಅಲ್ಲ. ಅದರ ಜೊತೆಗೆ ಒಟ್ಟಿಗೆ ಸುಯಿ 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 ಅಂತ ಹೋದ್ರೆ ಆಗ್ಲಿಕ್ಕಿಲ್ಲ. ಮತ್ತೆ ನಿನ್ನನ್ನು ಹರಿದು ಓಡಿಸ್ತೇನೆ. ಆದ್ರೆ ಕೇಳಿ ಸುಯಿ 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 ಕೆಲಸ ಮಾಡಿಸಿ ಕಳಿಸಬೇಕು. ಹೇಗೆ ಯೇಸುವನ್ನು ಹಿಡಿದು ಕೊಡ್ತೀನಿ? ಯೇಸುವನ್ನು ಹಿಡ್ಕೊಂಡು ಕೊಡ್ಬೇಕು ಅಂತ ಹೇಗೆ ಕೊಡ್ತೀನಿ? ಒಂದು ಸಮೂಹದಲ್ಲಿ ಮುತ್ತು ಕೊಡುವಂತ ವ್ಯಾಪಾರ ಉಂಟಲ್ಲಿ. ವ್ಯಾಪಾರ ಪುಣ್ಯಾತ್ಮದು ವ್ಯಾಪಾರ ಅಲ್ಲ. ಯೇಸು ಎಲ್ಲರನ್ನು ಪ್ರೀತಿಸ್ತೇನೆ ಅಂತ ಮುಖಕ್ಕೆ ಮುತ್ತು ಕೊಡ್ತಾನೆ, ಅದು ಮುತ್ತದು ಅಲ್ಲ. ನಿನಗೆ ವ್ಯಾಪಾರವೇ ನಿಮಗೆ ಆಗಲಿ. ವ್ಯಾಪಾರ. ಆವಾಗ ನಮ್ಮ ಒಳಗೆ ನನ್ನಲ್ಲಿ ಅಷ್ಟು ಪ್ರಿಯ ಇಲ್ಲ ಯೇಸುವಿಗೆ. ನೋಡುವಾಗ ಗೊತ್ತಾಗುತ್ತದೆ, ಯಾರು ಹತ್ರ ಬರ್ಲಿಕ್ಕಿಲ್ಲ. ಇಲ್ಲ ಇಲ್ಲ, ಆದ್ರೂ ಪ್ರಿಯನಂತೆ ವರ್ತಿಸುವ ಹಾಗೆ ಉಳಿದವರನ್ನೆಲ್ಲ ಬದಿಗೆ ಸರಿಸಿ ನಾವು ಕೆಲವು ಮಂದಿಯ ಜೊತೆಯಲ್ಲಿ ಮುಂದೆ 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 ನಾನು ಇರ್ತೇನೆ. ನೀನು ಏನು ಮಾಡ್ತೀಯೋ ನಮಗೆ ಗೊತ್ತಿಲ್ಲ. ಆವಾಗ ಆಲಿಂಗನನ್ನು ಗೈದಾಗ ಆ ಮುತ್ತನ್ನು ಕೊಡೋ ಆ ಹೊತ್ತಿನಲ್ಲಿ ನಾನು ಏನು ಸೂಚನೆ ಕೊಡಬೇಕು. ನಮ್ಮ ಕಣ್ಣ ಮುಂದೆ ಜುದಾಸನಿಗೆ ಯಾರು ಮುತ್ತಿಕ್ಕುತ್ತಾರೋ ಅವನನ್ನು ಕೊಲ್ತೇವೆ. ಕೇಳಿರಿ ತನ್ನ ಮದ ಶಿಚರಲಿದನು. ಶಿಷ್ಯರಲ್ಲಿ ದಾನ ಮೇಲಾಗಿಗೆ ನಿಶ್ಚಿತ ಅಲಗಲಗೆ ಬಗೆಯಾಗುವುದಿಲ್ಲ. ಬಾಳಿರಿ ನೀವೆಲ್ಲರೂ. ಏನು ಈ ಶಿಷ್ಯಂದಿರಲ್ಲೇ ಈಗ ಗಾಡಿ ಬಿಡಿ ಬೇಡ. ನಾವು ಯೇಸುವಿನ ಜೊತೆಯಲ್ಲಿ ಇದ್ದೇವೆ, ಹೌದಲ್ಲ? ಹೌದು. ಯಾರಲ್ಲಿ ಪ್ರೀತಿ ಏನು ಸಂಗತಿ ಅಂತ ನಿಮಗೆ ಗೊತ್ತುಂಟಾ? ನನಗೆ ಗೊತ್ತುಂಟು. ಏನು? ಗುರುಗಳಲ್ಲಿ ಹೆಚ್ಚಿನ ಪ್ರೀತಿ ನನ್ನ ಮೇಲೆ ಉಂಟು. ನನ್ನ ಮೇಲೆ ಉಂಟು. ನಿನ್ನ ಮೇಲೆ ಇಲ್ಲ. ಹಾಗಾಗಿ ನನ್ನ ಮೇಲೆ ಇಲ್ಲ, ನನ್ನ ಮೇಲೆ ಉಂಟು. ಗೊತ್ತು. ಯೋಗಬಲ ನುಡಿಗೆ ಪ್ರೇದನು ಬೆಲ್ಲ.
ಅಂತ ಗೊತ್ತುಂಟು. ನಾನು ಮೊದಲು ಯೇಸು ದೇವರನ್ನ ಹತ್ತಿರಕ್ಕೆ ಇಳಿಲಿಕ್ಕೆ ಮುಂದೆ ಹೋದಾಗ ಯಾರು ಮುಂದೆ ಬರಬಾರ್ದು, ಹಿಂದೆ ಬರಬಾರ್ದು. ನನ್ನ ಎದುರಿಗೆ ಬಂದರೆ ನಾನೇ ನುಡಿಗಳ ಕೊಂಗಿದುವೆ ಕೊಂಗಿದುವೆ ಯೆಹೋವನ ಗಡಮಲ್ಲ ನಾನಾಗಿರುವೆ ಅರದಿದ ಗರ್ವ ಬಿಡದಲು ಬೇರೆ ಬೇಗ ಕಡಗಲ್ ಬೇಡಂದ ಪರಮ ಶಿಷ್ಯ ನಾನೇ, ಹಾಗಾಗಿ ನಾನೇ ದೊಡ್ಡವ, ನಾನೇ ಹೊರನು. ಆಯೋಗವರ ನುಡಿಗೆ ದೊಡ್ಡವರಾದಿರೆ ಸಲ್ಲದಿ ನುಡಿ ಹೆಡ್ಡರದಿಡಿದು ನಿಮ್ಮ ಕಾಲನು ಒಡ್ಡಿಕೊಳ್ಳಿರಿ ಸೇವೆ ಮಾಡ್ಬೇನ ಸಡ್ಡೆ ಇಲ್ಲ ದೊಡ್ಡವರಾದಿರೆ ಈಗ ನಿಮ್ಮ ಪರಮ ಶಿಷ್ಯ ನಾನೇ ಅಲ್ವಾ? ಇಲ್ಲಿ ನೋಡಂತೆ ಗುರುಗಳೇ, ಈಗ ನಾನು ಬಂದ ನಂತರವೂ ನಿಮ್ಮ ಈ ದೊಡ್ಡತನದ ಆಟ ಇಲ್ಲ ನಿಮ್ಮ ಕಾಲ್ನಡಿಯಲ್ಲಿ ಯಾರು ದೊಡ್ಡವರಲ್ಲ, ಯಾರು ಸಣ್ಣವರಲ್ಲ. ಒಂದಂತೂ ತಿಳಿದುಕೊಳ್ಳಿ, ಏನು ಯಾರು ನಮ್ಮನ್ನು ಯಾವ ರೀತಿ ಇರಬೇಕೆಂದು ಅಪೇಕ್ಷಿಸುತ್ತಾರೋ ಅವರಿಗೆ ನಾವು ಅದೇ ರೀತಿಯ ಗೌರವವನ್ನು ತೋರಿಸಿದರೆ ನಾವು ದೊಡ್ಡವರಾಗುತ್ತೇವೆ. ಯಾರು ಇನ್ನೊಬ್ಬನ ಸೇವೆಯನ್ನು ಮೊದಲು ಮಾಡುತ್ತಾನೋ ಸೇವೆಯ ಮಾಡುವ ಮೂಲಕವಾಗಿ ಅವನು ದೊಡ್ಡವನಾಗುತ್ತಾನೆ. ಸೇವೆ ಮಾಡುವುದರಿಂದ ಯಾರು ಸಣ್ಣವರಾಗುವುದಿಲ್ಲ ಅಥವಾ ದೊಡ್ಡವನೆನಿಸಿಕೊಂಡ ಮಾತ್ರಕ್ಕೆ ಯಾರು ದೊಡ್ಡವರು ಎಂದು ಆಗುವುದಿಲ್ಲ. ನೀವೆಲ್ಲರೂ ನನ್ನ ಪರಮ ಪ್ರೀತಿಯ ಶಿಷ್ಯರಿದ್ದೀರಿ. ಪೇತ್ರ, ಸಿಮೋನ, ಯೂದ, ಆಂದ್ರೇಯ ಮೊದಲಾದ ಶಿಷ್ಯಂದಿರು. ನಿಮಗೆಲ್ಲ ನಾನು ಒಂದು ವಿಷಯವನ್ನು ಸ್ಪಷ್ಟಪಡಿಸುತ್ತೇನೆ. ಎಲ್ಲರೂ ಸಾಲಾಗಿ ಕುಳಿತುಕೊಳ್ಳುವ ಮೂಲಕವಾಗಿ ನಿಮ್ಮ ಪಾದ ಸೇವೆಯನ್ನು ನಾನು ಮಾಡುತ್ತೇನೆ. ನಿಮ್ಮ ಪಾದ ಸೇವೆಯನ್ನು ನಾನು ಮಾಡುವ ಮೂಲಕವಾಗಿ ಆದರೂ ಇದು ನನ್ನ ಕರ್ತವ್ಯ ಎಂದು ನಾನು ಮಾಡುತ್ತಾ ಇದ್ದೇನೆ. ಎಲ್ಲರೂ ನಿಮ್ಮ ಕಾಲುಗಳನ್ನು ಒಡ್ಡಿಕೊಳ್ಳಿ, ಪಾದ ಸೇವೆಯನ್ನು ತೊಳೆದುಕೊಂಡು ಬಂದಿದ್ದೇನೆ. ಗುರುಗಳಿಗೆ ಇದು ಬೇಕು. ನೀವು ಗುರುಗಳು ಎಂದು ಅಪೇಕ್ಷಿಸುವಾಗ ನಿಮ್ಮಲ್ಲಿರುವಂತಹ ಈ ದೊಡ್ಡತನದ ಕಾಲನ್ನು ಒಡ್ಡಿಕೊಳ್ಳಿ. ಶಿಷ್ಯಂದಿರೇ, ಇಲ್ಲಿ ಸೇವೆಯನ್ನು ಯಾರು ನಿಜವಾಗಿಯೂ ಮಾಡುತ್ತಾನೋ ಅವನೇ ದೊಡ್ಡವನೆನಿಸಿಕೊಳ್ಳುತ್ತಾನೆ ಹೊರತು ಕೇವಲ ಬಾಯಿ ಮಾತಿನಿಂದ ನಾನು ದೊಡ್ಡವ ಎಂದು ಹೇಳಿಕೊಂಡರೆ ಯಾರೂ ದೊಡ್ಡವರಾಗಲು ಸಾಧ್ಯವಿಲ್ಲ. ಮೊದಲಾಗಿ ಜನಸೇವೆಯನ್ನು ಮಾಡುವಂತಹ ಆ ಬುದ್ಧಿಯನ್ನು ನೀವು ಕಲಿತುಕೊಳ್ಳಿ. ನಮ್ಮ ಸೇವೆ ಮಾಡಿ ನೀವು ದೊಡ್ಡವರಾಗಿ ನಾನು ದೊಡ್ಡವನಾಗಬೇಕೆನ್ನುವಂತಹ ಅಪೇಕ್ಷೆ ನನಗೆ ಎಳ್ಳಿನಿತೂ ಇಲ್ಲ. ನನ್ನದಾದಂತಹ ವ್ಯಕ್ತಿತ್ವ ಯಾವ ರೀತಿ ಇರಬೇಕು, ಜನರು ಯಾವ ರೀತಿ ಇರಬೇಕು ಎನ್ನುವುದಕ್ಕಾಗಿ
ಹಾಗಾಗಿ ನಾನು ಇದನ್ನು ತೋರ್ಪಡಿಸಿದೆ. ನಿಮ್ಮ ಮೂಲಕವಾಗಿ ಸೇವೆಯನ್ನು ಮಾಡುವಂತಹ ಒಂದು ಯೋಗ ನನಗೆ ದೊರಕಿದಾಗ ಲೋಕದಲ್ಲಿ ಜನರು ಇಂತಹ ಸೇವೆಯನ್ನು ಮಾಡುವ ಮೂಲಕವಾಗಿ ನಾವು ದೊಡ್ಡವರೆಂದು ಎಣಿಸಿಕೊಳ್ಳಬಹುದು ಎನ್ನುವುದಕ್ಕಾಗಿ ನಿಮಗೆ ಇದನ್ನು ಹೇಳಿಕೊಡುತ್ತಾ ಇದ್ದೇನೆ, ಹೊರತು ಬೇರೆ ಯಾವುದೇ ಕಾರಣಕ್ಕಾಗಿಯೂ ಅಲ್ಲ. ನಮ್ಮ ಉಗ್ರರನ್ನು ಶಾಂತಿ ಪ್ರಿಯರನ್ನಾಗಿ ಮಾಡಿದಿರಲ್ಲ ಗುರುಗಳೇ. ನಾನು ಇದುವರೆಗೆ ಬೋಧಿಸಿದ್ದೇನೆ, ಜನರನ್ನು ಪ್ರೀತಿಸಿ, ವೈರಿಗಳನ್ನು ಪ್ರೀತಿಸಿ. ಇಂತಹ ಪ್ರೀತಿಯ ಮೂಲಕವಾಗಿ ನಾವು ಎಲ್ಲರನ್ನೂ ಗೆಲ್ಲಬಹುದು, ಹೊರತು ನಾವಾಗಿಯೇ ನಾವು ದೊಡ್ಡವರು ಎಂದ ಮಾತ್ರಕ್ಕೆ ನಾವು ಯಾರನ್ನೂ ಗೆಲ್ಲಲು ಸಾಧ್ಯವಿಲ್ಲ. ಹೌದಾ? ಹಾಗೆ ಆಲೋಚನೆ ಮಾಡ್ತಾ ಇರುವಾಗ ಜುದಾಸ ಏಕೆ ದೂರ ಸರಿವೆ ಜುದಾಸನೆ, ಕಾಗು ಗುಣಹಿತವಲ್ಲ ಮುತ್ತನು ಈ ಕ್ಷಣಕ್ಕೆ ನಾ ಕೊಡುವೆ ಬಾರೈ ಜೋಗೆ ಈಗ. ಏಕೆ ದೂರ ಸರಿವೆ ಜುದಾಸನೆ, ಗುರುಗಳೇ ನಿನ್ನ ಮನಸ್ಸಿನಲ್ಲಿ ಯಾವುದೋ ಒಂದು ಆಲೋಚನೆ ಇದೆ ಎನ್ನುವುದನ್ನು ನಾನು ಬಲ್ಲೆ. ಹಾಗಾಗಿ ನನ್ನ ಕಾಲವು ಸನ್ನಿಹಿತವಾಗಿದೆ ಎಂದು ನಾನು ತಿಳಿಸಲು ಶಿಷ್ಯರಲ್ಲಿ ಬಯಸ್ತಾ ಇದ್ದೇನೆ. ನನ್ನದಾದಂತಹ ಈ ರೂಪವನ್ನು ಮರೆಮಾಚುವಂತಹ ಸಂದರ್ಭ ಬಂದೊದಗಿದೆ. ಹಾಗಾಗಿ ಇದೆಲ್ಲವೂ ಆ ತಂದೆಯ ನಿಮಿತ್ತದಂತೆ ಆಗುತ್ತಾ ಇದೆ, ಹೊರತು ಎಲ್ಲವೂ ಆ ದೇವ ನಿಯಮಕ್ಕೆ ಒಳಪಟ್ಟಿದೆ. ಹಾಗಾಗಿ ಜುದಾಯ ಯಾವ ಆಲೋಚನೆಯನ್ನು ಮನಸ್ಸಿನಲ್ಲಿರಿಸಿಕೊಂಡು ನನಗೆ ಮುತ್ತನ್ನು ಕೊಡಬೇಕು ಎನ್ನುವಂತಹ ಆಲೋಚನೆ ನೀರಿಸಿದ್ದೀಯಲ್ಲವೇ, ಯಾಕೆ ದೂರ ಸರಿತಾ ಇದ್ದೀಯೆ? ಬಾ ಹತ್ತಿರ, ನನ್ನನ್ನು ಪ್ರೀತಿಯಿಂದ ಮುತ್ತಿಸುತ್ತೀರಾ? ಪ್ರೀತಿಯಿಂದ ಆಲಂಗಿಸಿಕೊಂಡು ಮುತ್ತನ್ನೀಯಲು ಬಾ. ನೀನು ಬಾ. ಮುತ್ತಿಸ್ತೀರಾ? 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 ಪ್ರೇತ ಕ್ರೋಧದಿ ಕತ್ತಿ ಎತ್ತುದ ಮಲ್ಕನ ಹತ್ತುಗಳಲ್ಲ ಏದು ಬರೆದರು ಮತ್ತೆ ಕ್ಷಣದಿ ನಮಗೆ ತಕ್ಕುದಾದುದಲ್ಲ, ಈ ವರ್ತನೆ ನಮಗೆ ತಕ್ಕುದಾದುದಲ್ಲ. ನಿಮ್ಮನ್ನು ಹಿಡಿಯುವುದಕ್ಕೆ ಮುಂದಾಗಿದ್ದಾರೆ. ಆಗಲೇ ನಾನು ಹೇಳಿದೆ, ವೈರಿಗಳಾದರೂ ಸರಿ ಅವರನ್ನು ಪ್ರೀತಿಸಲು ಕಲಿಯಿರಿ. ಅವರು ನಮಗೆ ಕೆಡುಕನ್ನುಂಟು ಮಾಡುತ್ತಿದ್ದಾರೆ ಎಂದು ನೀವು ಆಲೋಚಿಸಬೇಡಿ. ಅವರಿಗೆ ಒಳಿತು ಮಾಡುವಂತಹ ಬುದ್ಧಿಯನ್ನು ಕಲಿತುಕೊಳ್ಳಿ. ಇದೆಲ್ಲವೂ ದೈವನಿಯಾಮಕವಾಗಿ ಆಗಿದೆ. ಇದು ಈ ಮಲ್ಕ ಕಿವಿ ನೋವಿನಿಂದ ಮರಗುತ್ತಾ ಇದ್ದಾನೆ. ಅವನ ನೋವನ್ನು ನಾನು ಶಮನಗೊಳಿಸುತ್ತೇನೆ. ಮಲ್ಕ, ನಿನ್ನ ನೋವು ಶಮನವಾಗಲಿ. ಮಲ್ಕ, ನಿನ್ನ ಕಿವಿಯ ನೋವನ್ನು ಗುಣಪಡಿಸಿದ್ದಾನೆಂದ ಮಾತ್ರಕ್ಕೆ ನೀನು ಪಕ್ಷವನ್ನು ಬದಲಾಯಿಸುವ ಹಾಗಿಲ್ಲ. ಮತ್ತೆ ನಮ್ಮ ಉದ್ದೇಶ ಒಂದೇ, ಯೇಸುವನ್ನ ಹಿಡಿದುಕೊಂಡು ಪಿಲಾತನೆಡೆಗೆ ಒಯ್ಯಲು. ಹಿಡಿದುಕೋ ಅವನನ್ನ. ಧರ್ಮಗಳೇರಿದ ಜುದೇಯದ ಧರ್ಮ ಬೀರು ಬಿಲಾದ ನರಮನೆ ಧರ್ಮ ಸೂಕ್ಷ್ಮಗೆ ನಾಂದಿಗಾಡಿದು ಏಸು ಸೆರೆಯಾಗಿ ಧರ್ಮದಲ್ಲೆಯ ಮೀರಿ ವರ್ತಿಸೆ ಧರ್ಮ ಮೇಲೆ ಸೋಜಿಗದಿ ಸದ್ಧರ್ಮ ಮೂರುತಿ ಭೂಪ ಕೇಳಿದ ಕಾರಣವನಾಗ ಧರ್ಮ
ಕಳೆಯೇರಿದ ಜುದೇಯದ ಧರ್ಮ ಬೀರು ಬಿಲಾದ ನರಮನೆಯೇ ಆ ಸಂಪತ್ಪರಿತವಾದಂತ ಜುದೇಹ ನಗರವಿದು ಪುಲ್ಸ್ಯತ್ ಪಿಲಾತನೆಂಬ ಇಲ್ಲಿಯ ಪ್ರಾರ್ಥನಾ ಮಂದಿರದ ಧರ್ಮಾಧ್ಯಕ್ಷ. ಸಂತೋಷದಿಂದ ಇದ್ದೇನೆ. ಯಾಕೆ ಈ ಹೊತ್ತು ಪರಲೋಕದಲ್ಲಿರುವಂತಹ ಪರಮಾತ್ಮ ತನ್ನ ದೇಹದ ರಕ್ತವನ್ನು ಕ್ರಯಿಸಿ ಮಾನವ ದೇಹಧಾರಿಗಳಾಗಿ ಪ್ರಪಂಚದಲ್ಲಿ ಜನ್ಮಿಸುವಂತೆ ಅನುಗ್ರಹ ಮಾಡಿದ್ದಾರೆ. ಯಾಕೆ? ಸತ್ಯ, ಧರ್ಮ, ನ್ಯಾಯ, ನೀತಿ ಪ್ರಪಂಚದಲ್ಲಿ ಸ್ಥಿರವಾಗಿ ಉಳಿಯಬೇಕು ಎಂಬಂತ ಉದ್ದೇಶದಿಂದ. ಹಾಗಾದರೆ ಸತ್ಯವನ್ನು ಗೌರವಿಸುವುದು, ಧರ್ಮವನ್ನು ಶ್ರದ್ಧೆಯಿಂದ ಆಚರಿಸುವುದು, ನ್ಯಾಯದಲ್ಲಿ ನೈಷ್ಠುರ್ಯ ಭಾವ ತೋರುವುದು, ನೀತಿಯನ್ನು ಪ್ರೀತಿಸುವುದು, ಇದು ಪ್ರಾಪಂಚಿಕರಿಗೆ ಪರಲೋಕದಿಂದಂತ ಪರಮಾತ್ಮ ಕೊಟ್ಟಂತ ಅಧಿಕಾರ ವ್ಯಾಪ್ತಿ. ಹಾಗಾಗಿ ಅಲ್ಲವೇ ಈ ಚತುರ್ಸ್ತಂಭಗಳು ಸ್ಥಿರವಾಗಿ ಭೂಮಿಯಲ್ಲಿ ಉಳಿಯುವುದು. ತಾನು ಬದುಕಬೇಕು, ಪೆರತೋರನ್ನು ಬದುಕಗೊಡಬೇಕು. ಅಯಂ ನಿಜ ಪರೋವೇತಿ ಗಣನಾಂ ಲಘು ಚೇತಸ ಉದಾರ ಚರಿತಾನಾಂತು ವಸೈವ ಕುಟುಂಬಿಕ ಎಂಬ ಆ ಉಕ್ತಿಯಂತೆ ರೋಮ್ ನಗರದ ಚಕ್ರೇಶ್ವರನ ಈ ಶಾಖಾ ಪ್ರಭೇದವಾದಂತ ಈ ಜುದೇಹ ನಗರದ ಅರಮನೆಯಲ್ಲಿ ಧರ್ಮಾಧ್ಯಕ್ಷ ಪದವೀಧರನಾಗಿ ಮೆರೆದಾಡುತ್ತಾ ಇದ್ದೇನೆ. ಯಾವುದೇ ರೀತಿಯ ಅನ್ಯಾಯ ಅಕೃತಿ ನಡೆಯುವ ಹಾಗಿಲ್ಲ. ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ಗೌರವಿಸುತ್ತಾ ಸಂತೋಷದಿಂದ ಬಾಳ್ವೆ ನಡೆಸುವಾಗ ಧರ್ಮಾಧ್ಯಕ್ಷರಾದ ಪಿಲಾತನ ಹೃದಯ ತುಂಬಿ ಏನದು ಏನು ಬಂದಿರಿ, ಏನು ಬಂದಿರಿ, ನೀವಿವನ ಪಿಡಿದಿ ನೆಲೆಗೆ ತಂದಿರಲು ಗೈದಿಗ ಹೀನ ಕಾರ್ಯಗಳೇನು, ಬೇಳಿ ದುಮ್ಮಾನ ಬೇಡ, ಏನು ಬಂದಿರಿ, ಕಾಯಫರಲ್ಲವೇ ಪಿಲಾತನ ಪಾದಗಳಿಗೆ ವಂದಿಸಿಕೊಂಡಿದ್ದೇವೆ. ಏಳಿರಿ, ಎದ್ದೇಳಿ, ಎದ್ದೇಳಿ. ಬಹುಮಂದಿಗಳು ಒಟ್ಟಾಗಿ ಬಂದಿದ್ದೀರಿ. ನನ್ನ ಕಣ್ಣುಗಳನ್ನೇ ನಾನು ಕಾಣಲಾದ ಸ್ಥಿತಿಯನ್ನು ನೋಡುತ್ತಾ ಇದ್ದೇನೆ. ಈ ಜುದೇಹದಲ್ಲಿ ಈ ರೀತಿಯ ಕೃತ್ಯವು ನಡೆಯುತ್ತಾ ಇದೆ ಎಂಬ ಹಾಗೆ ಒಮ್ಮೆಗೆ ದಿಗ್ಭ್ರಾಂತನಾಗುವಂತಹ ಸ್ಥಿತಿ ನಿರ್ಮಾಣವಾಗಿ ಹೋಯಿತು. ಯಾರೋ ಒಬ್ಬರನ್ನು ದರನೆ ಎಳೆದು ತರುತ್ತಾ ಇದ್ದೀರಿ. ಪಥ ಮಧ್ಯದಲ್ಲಿ ಬರುವುದನ್ನು ಕಂಡೆ. ಪೀಠದಿಂದ ಇಳಿದು ಬಂದು ಮಹಾದ್ವಾರದ ತಾಯಿ ಕಿರಿದೆ. ನಿಮ್ಮ ಭರೋಡ ನನ್ನ ಅರಮನೆಯತ್ತಲೇ ಆಗುತ್ತಿದೆ ಎಂಬುದನ್ನು ತಿಳಿದಾಗ ವಿಷ್ಟರಾರೂಢರಾಗಿ ಪ್ರಶ್ನಿಸುವಂತಹ ಅಧಿಕಾರ ನನ್ನದಾಗಿಯದೆ. ಕಾಯಫರೇ, ಯಾಕೆ ಹೀಗೆ ಹಿಂಸಿಕೊಡುತ್ತಾ ಇದ್ದೀರಿ? ಯಾಕಾಗಿ ಅವರನ್ನು ದಂಡಿಸ್ತಾ ಇದ್ದೀರಿ? ಯಾಕಾಗಿ ಇಲ್ಲಿ ಎಳೆ ತಂದಿರಿ? ಹೇಳಿ ಹೇಳಿ. ದುಮ್ಮಾನ ಬೇಡ, ದುಮ್ಮಾನ ಬೇಡ. ಈತ ನೋಡಿದ ಯಾಕೋ ದಿಗರಸನೆ ಭೂತಳಕ್ಕೆ ಬಂದಿರುವ ದೇವರ, ಭೂತಳಕ್ಕೆ ಬಂದಿರುವ ದೇವರ ಪುತ್ರನೆನುವನದಕ್ಕೆ ಪಿಡಿದೆವು. ದೇವರ ಪುತ್ರ ಎನ್ನುವುದಕ್ಕೆ ಹಿಡಿದೆವು. ಖಾತೆಯಿಂದ
ಈತ ನುಡಿವ ಯಹೋದಿ ಅರಸನೇ ಮಹಾರಾಜ ಕಾಯಫರೇ, ತುಂಬಿದ ಸೊಬೆಗೆ ಈತನನ್ನು ಹಿಡಿದುಕೊಂಡದು ಬಂದಿರುವುದಕ್ಕೆ ಬಲವಾದ ಕಾರಣ ಇದೆ. ಏನು ಕಾರಣ? ಯಾಕೆ ಕಾರಣ? ಜೋಸೆಫ ಎನ್ನುವಂತಹ ಬಡಗಿಗೆ ಹುಟ್ಟಿದವ ಯೇಸು ಎನ್ನುವಂತಹ ಹೆಸರಿನಿಂದ ಮೆರೀತಾ ಇದ್ದಾನೆ. ದೇವಪುತ್ರನೆಂದೆನಿಸಿಕೊಂಡು ಲೋಕದಲ್ಲಿ ತಾನೇ ದೇವನಾಗುವತ್ತ ತನ್ನ ಚಿತ್ತವನ್ನು ಹರಿಸಿಕೊಂಡವನಿದ್ದಾನೆ. ನಮ್ಮ ಧರ್ಮಕ್ಕೆ ವಿರುದ್ಧವಾದಂತಹ ನೀತಿಗಳೆಲ್ಲವನ್ನು ಜನರು ಅನುಸರಿಸುವ ಹಾಗೆ ಮಾಡಿದ್ದಾನೆ. ಇದುವರೆಗೆ ಪುರೋಹಿತ ಶಾಹಿಗಳೆನಿಸಿಕೊಂಡಂತಹ ನಾವುಗಳು ನಿರೂಪಿಸಿದ ನಿಯಮಗಳೇನಿದೆಯೋ ಅದೆಲ್ಲವನ್ನು ಎಲ್ಲವರು ಅಲ್ಲಗಳೆಯುವ ಹಾಗೆ ಮಾಡಿ ತನ್ನನ್ನೇ ಅನುಯಾಯಿಸಿಕೊಂಡು ಬರುವಂತಹ ಹಿಂಬಾಲಕರನ್ನು ಸೃಷ್ಟಿಸಿಕೊಂಡು ಈ ಹೊತ್ತಿಗೆ ಅವರೆಲ್ಲರನ್ನೂ ಕೂಡ ಒಟ್ಟು ಸೇರಿಸಿಕೊಂಡು ದೇವರ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡುವುದಕ್ಕೆ ಹೋಗುತ್ತಾ ಇದ್ದಾನೆ. ನಾವು ಪ್ರತಿಷ್ಠಾಪಿಸಿದ ಏನೆಲ್ಲ ಸಿದ್ಧಾಂತಗಳಿದೆಯೋ ಅದಕ್ಕೆಲ್ಲ ವಿರೋಧವನ್ನು ಹೊಂದಿದ್ದಾನೆ ಇವರು. ಹಾಗಾಗಿ ಇಲ್ಲಿಗೆ ಎಳೆದುಕೊಂಡು ಬಂದಿದ್ದೀರಿ, ಹಾಗಾಗಿ ದಂಡಿಸುತ್ತಾ ಇದ್ದೀರಿ. ನಿಮಗೆ ಆಗಬೇಕಾದ್ದೇನು? ಈಗ ಈತನಿಗೆ ಶಿಕ್ಷೆಯಾಗಬೇಕು ಸ್ವಾಮಿ. ಈತನನ್ನು ಶಿಕ್ಷಿಸುವ ಬಗ್ಗೆ ನಾನು ಯೋಚಿಸುತ್ತೇನೆ. ಸ್ವಲ್ಪ ವಿಶ್ರಾಂತನಾಗಿದ್ದೀನಿ. ಯೇಸು ಕೇಳಿದೆಯ ಯೇಸು ನೀನೇನೆಂಬ ನಿಜಬಹುದೇ? ಕೂಳದನದಿಂದ ನಡೆದೆಯ ಪೇಳು ಜವದಿ ಪಾಳು ನಡತೆಯು ಜೀವಲತೆಯನ್ನು ಸುಡುವುದೈ ಮಾಳು ನಡತೆಯು ಜೀವಲತೆಯನ್ನು ಸುಡುವುದೇ ಭೂಲೋಕದೊಳಗೆ ಸತ್ಯಕ್ಕೆ ಚ್ಯುತಿ ಬರದು ಕೇಳಿದೆಯ ಯೇಸು ಕೇಳಿದೆಯ ಹೌದೇನಪ್ಪ? ಅರಸ ಪಿಲಾತ ವಂದಿಸಿಕೊಂಡಿದ್ದೇನೆ. ಯೇಸು ನಾಮಕ ನೀನೇ ತಾನೇ? ಜೋಸೆಫ ಹಾಗೂ ಮರಿಯಾ ದಂಪತಿಗಳ ತನೂಭವ ತಾನೇ? ನಜರೇತಿನ ಯೇಸು ಎಂದು ನನ್ನನ್ನು ಜನರು ಕರೆಯುತ್ತಾರೆ. ಸಂತೋಷ ಸಂತೋಷ. ಈ ಮಂದಿಗಳೆಲ್ಲ ಸೇರಿ ನಿನ್ನ ಮೇಲೆ ಆರೋಪಿಸಿದ್ದನ್ನು ನೀನು ಕೇಳಿದೆಯಷ್ಟೇ. ಹೇಳಿದೆ. ಈ ಆರೋಪವಾಗಿಯೇ ಉಳಿಯಬೇಕು ಎಂಬಾದರೆ ಪಿಲಾತನ ತೀರ್ಮಾನ ಬಹುಮುಖ್ಯವಾದ. ಹೌದಲ್ಲವೇ? ಅಪರಾಧಿ ಎಂದು ಪರಿಗಣನೆ ಆಗುವುದು ಎಲ್ಲಿ? ಈ ನ್ಯಾಯಸ್ಥಾನದಲ್ಲಿ. ಆರೋಪವೆನ್ನುವುದು ಸಾಬೀತು ಆಗಬೇಕಲ್ಲ? ಹೌದಲ್ಲ? ಈ ಬಹುಭಾರವನ್ನು ಹೊತ್ತಂತಹ ನಾನು ಧರ್ಮಾಧ್ಯಕ್ಷ ಪದವೀಧರನ ನೆಲೆಯಲ್ಲಿ ನ್ಯಾಯದಂಡ ಧರ್ಮದಂಡ ಧಾರಣೆ ಮಾಡಿಕೊಂಡು ಕೇಳುತ್ತಿರುವುದು ಇಷ್ಟೇ. ಯೋಚನೆ ಮಾಡು. ಪರಮಾತ್ಮ ಈ ದೇಹವನ್ನು ಕೊಟ್ಟಿದ್ದಾರೆ. ಪಾಂಚಭೌತಿಕವಾದಂತಹ ದೇಹ ಯಾಕೆ? ಸಚ್ಚರಿತ್ರವಂತನಾಗಿ ಸನ್ನಡತೆಯಿಂದ ರುಜುಮಾರ್ಗದಲ್ಲಿ ನಡೆಯುವ ದ್ವಾರ ಪ್ರಪಂಚದಲ್ಲಿ ಧರ್ಮ ಪ್ರವರ್ತಕನಾಗಬೇಕು ಎಂಬ ಹಾಗೆ ಪ್ರತಿಯೊಬ್ಬರನ್ನು ಭಗವಂತ ಇಚ್ಛಿಸುತ್ತಾನೆ. ಹಾಳು ನಡತೆಯು ಜೀವಲತೆಯನ್ನು ಸುಡುವುದೈ. ಜೀವಲತೆ ಎನ್ನುವುದು ಅಷ್ಟೊಂದು ಮೌಲ್ಯಾಧಾರಿತವಾದ ಕೇವಲ ಕ್ಷಣಿಕವಾದಂತಹ ದುರ್ನಡತೆಯಿಂದ ಜೀವದ ಲತೆಯನ್ನೇ ಸುಟ್ಟುಕೊಳ್ಳುತ್ತಾನೆ ಪ್ರತಿಯೊಬ್ಬನು ಎಂಬ ಹಾಗ ಅದಕ್ಕೆ ಅವಕಾಶ ಪಡಕೂಡದು. ಯಾಕೆ? ಭೂಲೋಕದಲ್ಲಿ ಸತ್ಯಕ್ಕೆ ಚ್ಯುತಿ ಬರದು. ಹಾಗಾಗಿ ನಾನು ಕೇಳುತ್ತಾ ಇದ್ದೇನೆ, ಇವರು ಹೊರಿಸಿದ ಆರೋಪದೊಂದಿಗೆ ಇನ್ನೂ ಕೆಲವು ಪ್ರಶ್ನೆಗಳು ಹೇಳುವುದುಂಟು. ಯಾವ ಪ್ರಶ್ನೆಗಳು? ವಾರಾಗರೆಗೆ ಸುಶೀಲತ್ವವನ್ನು ಅನುಗ್ರಹಿಸಿದವನೇನಂತೆ ಹೇಳು. ಕುಷ್ಠರೋಗಿಯ ರೋಗ ನಿರ್ಮೂಲನವನ್ನು ಗೈದೆಯಂತೆ ಅದನ್ನು ಬಿಟ್ಟು ಬಿಡೋಣ. ಆಮೇಲೆ ಪ್ರಾಪಂಚಿಕ ಧರ್ಮಾನುಸಾರ ಕಥಾಸುಮಾನ ಜೀವವನ್ನು ಮತ್ತೆ ಜೀವಂತ ಮಾಡಿದೆಯಂತೆ. ಬೇಕು 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 ಇಂತಹ ವಿಶೇಷವಾದಂತಹ ಯೋಗ್ಯತಾ ಸಂಪನ್ನರು ಪ್ರಪಂಚದಲ್ಲಿ ಬೇಕಾಗುತ್ತದೆ. ಆದರೆ ಇವರು ಆರೋಪಿಸಿದ ಆರೋಪ ಗುರುತರವಾದದ್ದು.
ನೀನು ಯಹೋದ್ಯರ ಅರಸನೆಂದು ಘೋಷಿಸುತ್ತಾ ಇದ್ದೀಯಂತೆ, ಹೌದೇನು? ಹೌದೋ ಇದು? ಆಮೇಲೆ ಅಷ್ಟು ಮಾತ್ರವಲ್ಲ, ಸ್ವಯಂ ದೇವಮಾನವ ದೇವಪುತ್ರ ಎಂಬ ಹಾಗೆ ಘೋಷಿಸುತ್ತಾ ಇದ್ದೀಯಂತೆ. ಪುತ್ತೂರು ಅಂತ ಹೇಳಿದವನೇ ಇವನೆಯೋ ದೇವಪುತ್ರ ಅಂತ ನೀವು ಹೇಳುತ್ತಾ ಇದ್ದೀ, ಇದು ಹೌದೇನಾ? ಹೇಳು ಸರಿಯಾಗಿ ಉತ್ತರವನ್ನು. ನಿನ್ನ ಪ್ರಶ್ನೆಗಳಿಗೆ ಉತ್ತರ ಎನ್ನ ನುಡಿ ಕೇಳರಸ, ಎಲ್ಲ ನುಡಿ ಕೇಳರಸ. ನೀರ ಪ್ರವಾಹದಲ್ಲಿ ಬಣ್ಣಗುಂದುವ ರೀತಿಯಾಯ್ತು ವಿಧಿ ಚಿತ್ತ. ನೀರ ಪ್ರವಾಹದಲ್ಲಿ ಬಣ್ಣಗುಂದುವ ರೀತಿಯಾಯ್ತು ವಿಧಿ ಚಿತ್ತ. ತನ್ನಾತ್ಮದೊಳಗೊಂದು ಹೊರಗೊಂದು ದೀಳಿಲ್ಲ, ತನ್ನಾತ್ಮದೊಳಗೊಂದು ಹೊರಗೊಂದು ದೀಳಿಲ್ಲ. ಗಲ್ಲಗಳವಾಯ್ತು ಸರ್ವೇಶ ಬಲ್ಲ. ಎನ್ನ ನುಡಿ ಕೇಳರಸ, ಅರಸ ಅರಸ. ನಿನ್ನದಾದಂತಹ ನ್ಯಾಯಸ್ಥಾನ ಇದು, ನಿನ್ನದಾದಂತಹ ರಾಜಸ್ಥಾನ ಇದು. ಸುಳ್ಳು ನುಡಿಯುವವರಿಗೆ ಇಲ್ಲಿ ಜಾಗ ಇಲ್ಲ ಎನ್ನುವುದನ್ನು ನೀನು ಬಲ್ಲೆಯು. ಅಮೃತವನ್ನು ನಾನು ಸಹಿಸಬಲ್ಲೆ, ಆದರೆ ಯಾವುದು ಸತ್ಯ ಯಾವುದು ಸುಳ್ಳು ಎನ್ನುವಷ್ಟು ವಿವೇಚನಾ ಶಕ್ತಿ ನಿನಗೆ ಖಂಡಿತವಾಗಿಯೂ ಇದೆಯಲ್ಲ. ಪರಮಾತ್ಮ ಒದಗಿಸಿದ್ದಾನೆ. ಒಬ್ಬ ಅರಸನಾದವನಿಗೆ ಇರಬೇಕಾದಂತಹ ಯೋಗ್ಯತೆ ಏನು, ಯಾವುದು ತಪ್ಪು ಯಾವುದು ಸರಿ ಎನ್ನುವುದನ್ನು ಅವ ಸರಿಯಾದ ದಾರಿಯಲ್ಲಿ ವಿಮರ್ಶಿಸಬೇಕಷ್ಟೇ. ಇಲ್ಲಿ ತಪ್ಪು ಯಾವುದು ಎಂದು ನಾನು ಮಾಡಿದ್ದನ್ನು ಆರೋಪಗಳಿಂದ ಕೇಳಿದೆ ಎಂದಾದರೆ, ವಾರಾಂಗನೆಯನ್ನು ಶಿಕ್ಷಿಸದೆ ಬಿಟ್ಟದ್ದು ತಪ್ಪು, ಅವಳು ಸುಖವಾಗಿ ಬದುಕಲು ಬಿಟ್ಟದ್ದು ತಪ್ಪು. ಯಾರೋ ಸತ್ತಿದ್ದಾರೆ ಎಂದು ಭಾವಿಸಿದ್ದ ಮಾತ್ರಕ್ಕೆ ನಿದ್ರಿಸಿದವರನ್ನು ಎಚ್ಚರಿಸಿದಂತೆ ಅವರನ್ನು ಹೆಚ್ಚಿಸದಿದ್ದು ನನ್ನ ತಪ್ಪು. ಯಾರಿಗೋ ರೋಗ ಬಡಿದು ಕಷ್ಟದಲ್ಲಿದ್ದರೆ ಆ ಕಷ್ಟದಲ್ಲಿದ್ದವರನ್ನು ಉದ್ಧರಿಸಿದ್ದು ನಾನು ಮಾಡಿದ್ದು ತಪ್ಪು. ಇದಲ್ಲವೇ ನನ್ನ ಮೇಲೆ ನೀವು ಹೊರಿಸುತ್ತಿರುವಂತಹ ಆರೋಪ. ಹಾಗಿದ್ದರೆ ಲೋಕದಲ್ಲಿ ದೀನರ ದುಃಖಿತರ ಆ ಒಂದು ಶೋಷಣೆಗೆ ಒಳಗಾದವರ ಸೇವೆಯನ್ನು ಮಾಡುವಂತಹ ಈ ಸಂದರ್ಭದಲ್ಲಿ ಇದೆಲ್ಲವನ್ನು ನಾನು ಮಾಡಿದ್ದು ತಪ್ಪು ಎಂದು ನಿನ್ನ ವಿವೇಚನೆಗೆ ತಿಳಿಯುತ್ತದೆ. ಅಂತಹ ತಪ್ಪುಗಳನ್ನು ನಾನು ಮಾಡಿದ್ದೇನೆ ಹೌದಾದರೆ ಆ ತಪ್ಪುಗಳನ್ನು ಮತ್ತಷ್ಟು ಮಾಡಲು ನಾನು ತವಕಿಸುತ್ತೇನೆ. ಯಾಕೆ ಗೊತ್ತೇ? ನನ್ನಿಂದಾಗಿ ಲೋಕದಲ್ಲಿರುವ ಒಂದಷ್ಟು ಜನರಿಗಾದರೂ ಒಳಿತಾಗುತ್ತದೆ ಎಂದಾದರೆ ಆ ಒಳಿತಿನಿಂದ ನನಗೆ ತಪ್ಪು ಎನ್ನುವಂತಹ ಆರೋಪಗಳು ಇಂತಹ ವ್ಯಕ್ತಿಗಳು ಹೊರಿಸುತ್ತಾರೆಂದಾದರೆ ಆ ಆರೋಪಗಳಿಗೆ ಸರ್ವತವೂ ನಾನು ಭಯಪಡುವುದಿಲ್ಲ, ಸರ್ವತವೂ ಭಯಪಡುವುದಿಲ್ಲ. ಇನ್ನೂ ನೀನು ಹೇಳಿದೆಯಲ್ಲವೇ, ನನ್ನದಾದಂತಹ ಈ ವ್ಯಕ್ತಿತ್ವ ಏನು ಮಾಡುವುದು ಹೇಳು. ಜೋರಾದಂತಹ ಬಿರುಗಾಳಿ ಮಳೆ ಬಂದಾಗ ಸೊಗಸಾಗಿ ಸಿಂಗರಿಸಲ್ಪಟ್ಟಂತಹ ಮನೆಯಾಗಲಿ ತೋರಣವಾಗಲಿ ಅದು ಬಣ್ಣಗುಂದಿ ಹೋಗುತ್ತದೆ. ಯಾಕೆ? ಆ ಬಿರುಗಾಳಿಯ ಮಳೆಯ ರಭಸಕ್ಕೆ ಅದರಿಂದ ಬಣ್ಣ ಕಳೆದು ಹೋಗುತ್ತದೆ. ಹಾಗೆಯೇ ಅಲ್ಲವೇ ನಾವುಗಳೆಲ್ಲರೂ ಈ ಕಾಲವೆಂಬ ಪ್ರವಾಹದ ಬಿರುಗಾಳಿಯಲ್ಲಿ ಕೊಚ್ಚಿ ಹೋಗುವಾಗ ನನ್ನದಾದಂತಹ ಈ ವರ್ತನೆಗಳೆಲ್ಲವೂ ಅದು ಬಣ್ಣಗುಂದುವ ತೆರದಿ ಕಾಣುತ್ತದೆ ಎಂದಾದರೆ ಬಣ್ಣದ ಕಣ್ಣುಗಳ ಮೂಲಕವಾಗಿ ನಿಮ್ಮ ಕಾಣುವ ಕಣ್ಣುಗಳು ತಪ್ಪಾಗಿದೆ ಎಂದು ನಾನು ಹೇಳಬೇಕಲ್ಲವೇ? ನನ್ನ ಆತ್ಮದ ಒಳಗೊಂದು ಹೊರಗೊಂದು ಖಂಡಿತವಾಗಿಯೂ ನಾನು ನುಡಿಯುವುದಿಲ್ಲ, ಅಂತಹ ಆಲೋಚನೆಯನ್ನು ನಾನು ಮಾಡುವುದಿಲ್ಲ. ನನ್ನದಾದಂತಹ ಒಳಿತು ಮಾಡುವಂತಹ ಯಾವ ಕರ್ತವ್ಯ ಇದೆಯೋ ಅದನ್ನು ಮಾಡುತ್ತಾ ಇದ್ದೇನೆ. ಇನ್ನೂ ಕೇಳಿದೆಯಲ್ಲವೇ, ಯಹೂದರಿಗೆ ಅರಸ ನೀನು ಎಂದು ಹೇಳ್ತಾ ಇದ್ದೆ. ನನ್ನ ಪ್ರಶ್ನೆಯ ಉತ್ತರಾರ್ಧ ಅದು. ಅರಸನಾಗಿ ನನಗೇನಾಗಬೇಕಾಗಿದೆ ಹೇಳು.
ಆದರೆ ನಾನು ಯಾವತ್ತೂ ಅರಸ ಎಂದು ಘೋಷಿಸಿಕೊಂಡವನಲ್ಲ. ಮತ್ತೆ ಆದರೆ ನನ್ನನ್ನು ಪ್ರೀತಿಸುವ ಜನರು, ನನ್ನಿಂದ ಒಳಿತಾದಂತಹ ಜನರು ಅವರ ಅರಸ ಎಂದು ನನ್ನನ್ನು ಕರೆದರೆ ಅದು ನನ್ನ ತಪ್ಪೆ. ದೇವಪುತ್ರ ಎಂಬಂತ ಭಾವನೆ ಯಾಕೆ ಬಂತು? ದೇವಪುತ್ರನೊಬ್ಬ ಜನಿಸಿ ಬರುತ್ತಾನೆ ಎನ್ನುವಂತಹ ಸುವಾರ್ತೆಯನ್ನು ಬಹಳ ಹಿಂದೆ ಈ ನಾಡಿಗೆ ಸಾರಲ್ಪಟ್ಟಿತು. ಅದರಲ್ಲಿ ನನ್ನನ್ನೇ ಅವರು ಕಾಣುತ್ತಾರೆ ಎಂದಾದರೆ ಆ ಕಾಣುವುದರಲ್ಲಿ ನಾನು ಮಾಡಿದಂತಹ ತಪ್ಪಾದರೂ ಏನಿದೆ? ನನ್ನ ಕೃತ್ಯಗಳ ಮೂಲಕವಾಗಿ ಅವರು ನನ್ನಲ್ಲಿ ದೇವತ್ವವನ್ನು, ದೇವಪುತ್ರನನ್ನು ಕಾಣುತ್ತಾರೆಂದಾದರೆ ಅದರಿಂದ ನಾನು ಮಾಡುವಂತಹ ತಪ್ಪೇನಿದೆ? ನನ್ನ ಮಾತುಗಳಾಗಲಿ ನನ್ನ ಕೃತಿಗಳಾಗಲಿ 4 ಮಂದಿಗೆ ಒಳ್ಳೆಯದನ್ನು ಮಾಡುತ್ತದೆ ಎನ್ನುವಾಗ ಈ ಲೋಕಕ್ಕೆ ಒಳಿತು ಮಾಡುವಂತಹ ನನ್ನ ಕಾಯಕದಲ್ಲಿ ನಾನಿದ್ದೇನೆ ಹೊರತು ಈ ಯಾವ ಆರೋಪಗಳು ಸತ್ಯವಲ್ಲ, ಸತ್ಯವಲ್ಲ, ಸತ್ಯವಲ್ಲ. ನಿನ್ನ ಅಹವಾಲು ಮುಗಿಯಿತಷ್ಟೇ, ಸರಿಯಷ್ಟೇ. ಅಚ್ಚರಿಯಾಗಿ ಬಿಲಾದನು ಸಚ್ಚರಿದನು ಧರೆಗೆ ಬಂದ ದೇವನು ಏಸು ಮೆಚ್ಚುವುದೇನಿ ಮದ್ದರ ನಿಶ್ಚಯದರಿ ನುಡಿವೆ ನ್ಯಾಯ ಬದಿಗರಿಸುತ್ತರಿ. ಅಚ್ಚರಿಯಾಗಿ ಬಿಲಾದನು ಆರೋಪ ಪ್ರತ್ಯಾರೋಪವನ್ನು ಕೇಳುತ್ತಾ ಇದ್ದ ಹಾಗೆ ಇವನು ಇತ್ತ ವಿವರಣೆಯ ಮುಖ್ಯಾಂಶಗಳನ್ನು ಅವಲೋಕಿಸುತ್ತಾ ಇದ್ದೇನೆ. ಹೌದು, ಇವನು ಭೂಲೋಕದ ಉದ್ಧಾರಕ್ಕಾಗಿ ಇಳಿದು ಬಂದಂತಹ ಭಗವಂತ ಎನ್ನುವುದರಲ್ಲಿ ಏನೇನು ಮಾತಿನಲ್ಲಿ ಕೃತಿಯಲ್ಲಿ ಪಾರದರ್ಶಕತೆ ಇದೆ ಎಂಬಾಗ ಈ ಪೀಠ ಕುಳಿತಂತಹ ನಾನು ಮಾಡಬೇಕಾದ ಕರ್ತವ್ಯ ಸರಿ. ಇವನಿಗೆ ಶಿಕ್ಷಿಸುವುದೇ ಸರ್ವತಾ ಅಲ್ಲ, ಅದು ಘೋರ ಅಪರಾಧವಾಗಿ ಪರಿಗಣಿಸಿತು. ಹೌದು, ಯಾಗಾದರೂ ಮಾಡಿ ಬಿಡುಗಡೆ ಮಾಡಬೇಕಲ್ಲ. ಒಂದು ಉಪಾಯ ನುಡಿಯನು ಕೇಳಿರಿ ಗಾಯವ ನುಡಿಯನು ಕೇಳಿ ಕಾಯವನೊಡನಾಡಿ ಮಿತ್ರ ಸಮುಚ್ಚಯವೇ ತಾನೇನೆಂಬೆ ದಡಿಗತನವು ಕಾಣದು ದಡಿಗತನವು ಕಾಣದು ಮುಂದುಡುಗಿದರೇನು ಫಲ ಫಲ ಪಾಪ ಕಾರ್ಯವು ನಮಗೆ ದಡಿಗತನವು ಕಾಣದು ಮುಂದುಡುಗಿದರೇನು ಫಲ ಪಾಪ ಕಾರ್ಯವು ನಮಗೆ ನುಡಿಯನು ಕೇಳಿರಿ ಕಾಯವ ಮಿತ್ರ ಸಂದೋಹರೇ, ಮಹಾರಾಜ, ಎಲ್ಲವರು ಗಮನವಿಟ್ಟು ಕೇಳಿ. ಇದು ಬಹು ಮುಖ್ಯವಾದಂತಹ ನಿರ್ಧಾರಿತವಾದಂತಹ ವಾಕ್ಯ ಪಿಲಾತನದ್ದು ಎಂದು ಭಾವಿಸಬೇಕು. ಏನೇ ಆಗಲಿ ಅವನ ಮಾತಿನ ಪೌರಾಪರ್ಯವನ್ನು ನಾನು ಯೋಚಿಸುತ್ತಾ ಇದ್ದ ಹಾಗೆ ಎಳ್ಳಿನ 7 ಭಾಗದಷ್ಟು ಅಪರಾಧವನ್ನು ನಾನು ಕಾಣಲಾರೆ. ಅವನು ಇನ್ನು ತಪ್ಪು ಮಾಡಿದ್ದಾನೋ ಎಂಬ ಪ್ರಶ್ನೆ ಪ್ರತ್ಯೇಕ. ಹೇಳಿ ಕೇಳಿ ಇಂದಿನ ದಿನ ಬಹು ಪುಣ್ಯತರವಾದ ಕೃತಿಯನ್ನು ಎಸಗುವಂತಹ ದಿನ ನಮ್ಮ ಪಾಲಿಗೆ. ಕಾರಣ ಪಸ್ಕ ಹಬ್ಬದ ಆಚರಣೆ ನಾವಿದ್ದೇವೆ. ಏನಾದರೂ ಸತ್ಕಾರ್ಯವನ್ನು ಮಾಡುವ ಮುಖೇನವಾಗಿ ಪರಲೋಕದ ಪರಮಾತ್ಮನಿಗೆ ಪ್ರೀತಿಪಾತ್ರರಾಗಿ ಬದುಕಬೇಕಾದ ಕರ್ತವ್ಯ ನಮ್ಮದಾಗಿದೆ. ಈ ನೆಲೆಯಲ್ಲಿ ಧರ್ಮಾಧ್ಯಕ್ಷದ ಪೀಠದಲ್ಲಿ ಕೊಡುವಂತಹ ತೀರ್ಮಾನ, ಇವರನ್ನು ಈ ದಿನ ಬಿಟ್ಟು ಬಿಡೋಣವೇ? ಬಿಟ್ಟು ಬಿಡೋಣ ಆಗದೆ ಸರಿ ಬಂತು ಸರಿ ಬಂತು ಸರಿ ಬಂತು ಸರಿ ಬಂತು ಪುಣ್ಯಾತ್ಮ ನೀತನು ಪುಣ್ಯಾತ್ಮ ನೀತನು
ಪರಿತಾಪ ಹೋಯಿತು ಭೂಪ ಸೆರೆ ಮುಕ್ತಿಗೊಳಿಸಿದ ನ್ಯಾಯವು ಮುದವಾಯ್ತು ಸೆರೆ ಮುಕ್ತಿಗೊಳಿಸಿದ ನ್ಯಾಯವು ಮುದವಾಯ್ತು ಬರಿದೆ ಕಾರ್ಯವೇ ಕಾಲ ಹೋಯ್ತು ಬರಿದೆ ಕಾರ್ಯವೇ ಕಾಲ ಹೋಯ್ತು ಸರಿ ಬಂತು ಪುಣ್ಯಾತ್ಮನೀತನೋ ಆ ಮಹಾರಾಜರೇ ಒಂದೇ ಒಂದು ಮಾತು ಹೆಚ್ಚಿಗೆ ಮಾತಾಡುವುದಿಲ್ಲ ಕೇಳೋಣ ಈತದು ದೇವಮಾನವ ಸರಿ 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 ನಾನು ಕೊಟ್ಟ ತೀರ್ಮಾನ ಸರಿಯಾದದ್ದು 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 ಸಾಗಿಲು ಮೂಢನೆ ಮಲ್ಗ ಗೊರೆಯುವೆನು ನನ್ನ ಜೊತೆಗೆ ಬಂದವನು ನೀನು ಯೇಸುವಿಗೆ ಶಿಕ್ಷೆಯನ್ನು ಕೊಡಿಸುವಲ್ಲಿ ನನಗೆ ಬೆಂಬಲಿಗನಾಗಿ ನಿರುತ್ತಿದ್ದ ದೇವಮಾನವ ದೇವಪುರುಷ ಅಂತ ಹೇಳಿದ್ರಲ್ಲ ಏನೊಂದೇ ಹೇಳಿ ಸತ್ಯಧರ್ಮದಿಂದ ನಡೆಯುವ ನಮ್ಮ ಊರಿನ ಜನಗಳನ್ನೆಲ್ಲ ಮರಳು ಮಾಡಿದ್ದಾನೆಂತ ಆದ್ಮೇಲೆ ಈ ಪಿಲಾತನನ್ನು ಕೂಡ ಆತ ಮಾಡಿದ್ದಷ್ಟೇ ಆತನ ಮಾತುಗಳು ಇಲ್ಲದಿರುವ ಇಷ್ಟು ಹೊತ್ತವ ಯಾಕೆ ಮಾತಾಡಿದ್ದು ಅವರು ಮಾತಾಡುದಿಲ್ಲ ಯಾಕೆ 3 ಮಂದಿಗಳು ಹೌದು ಎಲ್ಲರವನಿಗೆ ಮರಳಾಗಿ ಹೋಗಿದ್ದಾನೆ ಹೌದೌದೌದು ನಮ್ಮ ಅರಸನನ್ನು ಕೂಡ ಮರಳುಗೊಳಿಸಿದ್ದಾನೆ ಬಿಡು ನಿನ್ನನ್ನು ಬಿಟ್ಟಾದ್ರೂ ಶಿಕ್ಷಿಸಿ ಏನು ಪಿಲಾತ ಮಹಾರಾಜ ರಾಜನಾದವನು ಪೂರ್ವಾಪರ ಯೋಚನೆಗಳನ್ನು ಮಾಡಿ ತೀರ್ಪನ್ನ ಕೊಡಬೇಕಿತ್ತು ಆದ್ರೆ ನಾವು ತಂದಂತಹ ದೂರನ್ನ ಬಂದಂತಹ ಆರೋಪಿ ಹೇಳಿದ ಮಾತನ್ನೇ ನಂಬಿಕೊಂಡು ಆತನನ್ನು ನಿರಪರಾಧಿ ಅಂತ ಘೋಷಿಸ್ತಿಂತಾದ್ರೆ ಬೇಕಾಗಿಲ್ಲ ಪಸ್ಕ ಹಬ್ಬದಲ್ಲಿ ನೀವು ಬಿಡುಗಡೆ ಮಾಡ್ತೀರಿ ಅಂತ ಆದ್ರೆ ಬರಬ್ಬನಿದ್ದಾನೆ ಅವನನ್ನು ಬಿಡಿಸಿ ಯೇಸು ತಪ್ಪಿತಸ್ಥನೇ ಹೌದು ನೀವು ಅದಕ್ಕೆ ಸರಿಯಾದ ತೀರ್ಪನ್ನು ಕೊಟ್ಟಿಲ್ಲ ಅಂತ ಆದ್ರೆ ರೋಮನ್ನ ಸರ್ವಾಧಿಕಾರಿಯಾದಂತಹ ಚಕ್ರವರ್ತಿಯ ಕಡೆಗೆ ಹೋದೆವು ತಡೆಯಿರಿ ನಿಮಗೆ ಬೇಕಾದ್ದೇನು ಯೇಸುವಿಗೆ ಶಿಕ್ಷೆಯಾಗಬೇಕು ಯೇಸುವನ್ನು ನಿಮಗೆ ಒಪ್ಪಿಸಬೇಕು ಅಷ್ಟೇ ಅಲ್ವೇ ಶಿಕ್ಷೆಯನ್ನು ನಾವು ಕೊಡ್ತೇವೆ ನಮಗೆ ಸಿಕ್ಕಿದ್ರೆ ಸಾಕು ಒಪ್ಪಿಗೆ ಬಿಲ್ದಗೈದರ 3 ಸಲವಿದ್ದನೆಚ್ಚರಿಕೆ ಎಲ್ದು ಪಿಲ್ಜರೆಯುತ ಬಿಲಾದ ಬಾಬವು ತನಗಿಲ್ದು ಬಾರದಿರುತ್ತ ಯೇಸುವ ನರಗೊಬ್ಬಿಸುತ್ತ ಹಸ್ತಗಳನ್ನು ತೊಳೆದಾಗ ಬಿಂದಗೈದರ 3 ಸಲವಿದ್ದನೆಚ್ಚರಿಕೆಗೆ ಎರಡಲ್ಲ ಮೂರಾವಾರ ಈ ಹಿಂದೆ ನಡೆದಂತಹ ಘಟನೆ ಕೈಸರನಿಂದ ನನಗೆ ಎಚ್ಚರಿಕೆ ಬಂದದೆ ಈ ಹೊತ್ತು ಇವರೆಲ್ಲ ಹೋಗಿ ರೋಮ್ ನಗರ ಚಕ್ರೇಶ್ವರಿಗೆ ದೂರನ್ನು ಕೊಟ್ಟಲ್ಲಿ ನನ್ನನ್ನು ಪದಚ್ಯುತನಾಗಿ ಮಾಡೋದ್ರಲ್ಲಿ ಏನೂ ಸಂದೇಹವಿಲ್ಲ ಹಾಗಾಗಿ ಗತ್ಯಂತರವಿಲ್ಲದೆ ಇವರ ಮನೆಗೆ ಒಪ್ಪಿಸಿದ್ದೇನೆ ಮಾಡಿದ ಪಾಪದ ಲೇಪ ಹಾಗಾದ್ರೆ ಪಾಪದ ಲೇಪವನ್ನು ತೊಡೆದುಕೊಳ್ಬೇಕಲ್ಲ ಪ್ರತ್ಯೇನೆ ತನ್ನಿ ಆ ಪುಣ್ಯ ಸರಳವನ್ನು ಈ ಕಡೆ ಪುನೀತನಾಗುತ್ತೇನೆ ಮುಂದೆ ಏದುವೆಗೆ ಮುಳ್ಳಿನ ಕಿರೀಟ ತೊಡಿದೆ ಮಂದ ಮದಿಗಳು ಶಿಲುಬೆಯ ಬೆಲ್ಲಿಗೇರಿಸುತ್ತಾಗ ಸಂದಿಗೆ ಹೊಡೆದು ಗೊಲ್ಗದ ಬೆಟ್ಟದೆಡೆಗೆ ದೊಯ್ಟದ ಅಟ್ಟಹಾಸದಲ್ಲಿ ಸಿದ್ಧರಾಗಿ ಮುಳ್ಳಿನ ಕಿರೀಟವನ್ನು ಆತನ ಶಿರಕ್ಕೆ ಧರಿಸಿ ಅಷ್ಟು ಮಾತ್ರವಲ್ಲ ಸಂದುಗಳಿಗೂ ಕೂಡ ಮುಳ್ಳನ್ನು ಮಳೆಯನ್ನು ಬಡಿಯಿರಿ ಚಾಟಿಯನ್ನು ಕೈಗತ್ತಿಕೊಳ್ಳಿ ಆತನ ಹೆಗಲಿಗೆ ಶಿಲುಬೆಯನ್ನು ಏರಿಸಿಕೊಂಡು ಗೋಲ್ಗೊಥದ ಕಡೆಗೆ
ಸಾಗಲಿ. ಇಲ್ಲಿ ಹೊಡಿರಿ ಹೊಡಿರಿ ನೊಂದ ಮನದಲ್ಲಿ ಮರಿಗ ಪುತ್ರನ ಕಲ್ದಿದ ನವ ನೋಡಲಾಗದೆ ಬೆಳೆದು ಬೀಯುತ್ತ ನಡೆದು ಬಂದಳು ಮಲ್ದ ಗಮನೆ ನೊಂದ ಮನದಲ್ಲಿ ನಾ ಅಯ್ಯಯ್ಯೋ ಮಗನೇ ಕುಮಾರ ಕಂದ ಎಂತವಳನ್ನು ತಡೆಯುವುದಿಲ್ಲ ಮಗನೇ. ಎಂತ ವಾರ್ತೆಯನ್ನು ಕೇಳುತ್ತಾ ಇದ್ದೇನೆ. ನನ್ನ ಮಗನನ್ನು ಶಿಲುಬೆಗೆ ಏರಿಸಿದಂತೆ ಇಂಥ ದೃಶ್ಯವನ್ನು ಕಾಣುವುದಕ್ಕೆ ಮೊದಲಾಗಿ ನಾನು ದೇವರ ಪಾದವನ್ನು ಸೇರಬಾರದಿದ್ದೆ. ಕಂದ, ಯಾಕೆ ನಿನಗೆ ಈ ಶಿಕ್ಷೆ? ಇದನ್ನು ನೀನಾದರೂ ಹೇಗೆ ಭರಿಸುತ್ತಿ ಮಗನೇ? ನಾನು ಕಾಣಲಾರೆ, ನಾನಿದನ್ನು ನೋಡಲಾರೆ. ಏನ್ ಮಾಡ್ಲಿ ಕಂದ? ಯಾಕಪ್ಪ ನಿನಗಿಂತ ಶಿಕ್ಷೆ ಬಂತು? ಅಯ್ಯೋ ದೇವರೇ,
ಗೂಳತನದಲ್ಲಿ ಒಂದು ಶಿಲುಬೆ ಕೈಯಾರಿಸಿದ್ದೇವೆ, ಮುಳ್ಳಿನ ಕಿರೀಟವನ್ನು ತೊಡಿಸಿದ್ದೇವೆ, ಸಂದುಗಳಿಗೆ ಮುಳ್ಳನ್ನು ಬಡಿದಿದ್ದೇವೆ, ಬಾಯಾರಿಕೆಯಿಂದ ಬಸವಳಿದಿದ್ದಾನೆ. ಇದು ಆತನ ಹೊಟ್ಟೆಗೆ ಹುಳಿ ನೀರನ್ನು ಸೇರಿಸುವ ಬೇಡ ಬೇಡ. ಯೇಸುವನ್ನು ಶಿಲುಬೆಗೆ ಏರಿಸಿದ್ದಾಗಿದೆ. ಇನ್ನು ಈತನ ಪ್ರಾಣ ಹೋಗುವವರೆಗೆ ಕಾಯಬೇಕು. ಹಾಗಾಗಿ ನಮ್ಮದಾದಂತಹ ಕೆಲಸದಲ್ಲಿ ಮರುಗುದುಗಳಿಗ ಮಾದೆ ಮರಿಯಗೆ ಕರುಣ ಹೃದಯದಿ ಯೇಸು ಶಿಷ್ಯನ ಭರದಿ ನೀಡಲು ಸುತನ ತೆರದಿ ಯೋಗ ಬರಡು ಮರುಗುದುಗ ಮಾದೆ ಮರಿಯಾಗಿ ಆ ಏನಪ್ಪ ಇದು? ಅಮ್ಮ ಮಗನೇ, ನಾನು ಇಲ್ಲವೆಂದು ಅಳುತ್ತಾ ಇದ್ದೀಯ. ಈ ಸ್ಥಿತಿಯನ್ನು ನಾನು ಗ್ರಹಿಸಲಾರೆ ಕಂದ. ಅಮ್ಮ ಅಳದಿರು, ಅಳದಿರು. ಇನ್ನು ಮುಂದಕ್ಕೆ ನೀನು ಯೆಹೋವನೆನ್ನುವ ನನ್ನ ಶಿಷ್ಯನನ್ನು ಮಗನ ಹಾಗೆ ಸಾಕುತ್ತಾ ಬಾ. ಆಗ ಆತ ನಿನಗೆ ಒಳ್ಳೆಯ ಮಗನಾಗುತ್ತಾನೆ. ಆತನನ್ನು ಸಲಹುತ್ತಾ ಬಾ ತಾಯಿ. ಹಾಗೆ ಆಗಲಿ ಕಂದ. ಸರದಿ ದುಷ್ಟ ಕಾರ್ಯವ ಬೆರೆಸಿ ಹುಳಿರದ ಇಷ್ಟವೆಂದೊಡೆ ನೀ ಹಾರಿದು ಬಿಟ್ಟ ಪ್ರಾಣವ ನೋಡಿದಯೇನೋ ಶಿಲುಬೆಗೆ ಏರಿದಂತಹ ಯೇಸು ಪ್ರಾಣವನ್ನು ಬಿಡುತ್ತಾನೆ ಎನ್ನುವ ಹಾಗೆ ಭಾವಿಸಿದ್ರೆ ಇಲ್ಲವೇ ಇಲ್ಲ. ಆತನ ತಾಯಿಯ ಸಹಿತ ಆತನ ಹಿಂಬಾಲಕರೆಲ್ಲರೂ ಕೂಡ ಇಲ್ಲಿ ಕುಳಿತುಕೊಂಡು ಅಳ್ತಾ ಇದ್ರು. ಎಲ್ಲವನ್ನು ಓಡಿಸಿ ಬಿಟ್ಟಿದ್ದೇವೆ. ಹುಳಿ ರಸವನ್ನು ಕೊಡಿ ಎನ್ನುವ ಹಾಗೆ ನಮ್ಮವರಿಗೆ ಆಜ್ಞೆಯನ್ನ ಮಾಡಿದ್ರೆ ಮರಿಯ ಬಂದು ತಡೆದ್ಲಂತೆ. ಓಡಿಸಿದ್ದೇವೆ ಅವಳನ್ನು. ಹೌದೇನೋ ಯೇಸು, ನಿನಗಾಗಿ ಇವರೆಲ್ಲರೂ ಕಣ್ಣೀರನ್ನು ಸುರಿಸುತ್ತಾ ಇದ್ದಾರೆ. ನಿನ್ನನ್ನು ದೇವರು ಅಂತ ಒಪ್ಪಿಕೊಂಡವರಲ್ವೇ? ದೇವನು ಹೌದಂತಾದ್ರೆ ಶಿಲುಬೆಯಿಂದ ಇಳಿದು ಬಾ. ಆಗ ನಾವು ನಿನ್ನನ್ನು ಒಪ್ಪಿಕೊಳ್ತೇವೆ ದೇವರು ಅಂತ. ಇದುವರೆಗೆ ಮಾಡಿದಂತಹ ಪವಾಡಗಳೆಲ್ಲವೂ ಕೂಡ ನಿನ್ನ ಅದ್ಭುತ ಶಕ್ತಿಯಿಂದಲೇ ಸಾಧ್ಯವಾಗಿದೆ ಅಂತ ನಾವು ಒಪ್ಪಿಕೊಳ್ತೇವೆ. ಅದು ಯಾವುದು ಸಾಧ್ಯವಾಗಿಲ್ಲ ಅಂತ ಆದಾಗ ದೇವನಲ್ಲವೇ ಅಲ್ಲ, ಪ್ರಾಣ ಹೋಗುವುದಕ್ಕಾಗಿ ಕಾಯ್ತಾ ಇರುವ ನಿನಗೆ ಇದೋ ಹುಳಿ ರಸವನ್ನು ಸೇರಿಸಿ ಇನ್ನು ಆ ಯೇಸು ಬದುಕುವುದಕ್ಕೆ ಸಾಧ್ಯವಿಲ್ಲ. ಇದ್ದವರನ್ನು ಓಡಿಸಿ ಆಗಿದೆ. ಹುಳಿ ರಸ ಬಾಯಿಗೆ ಸೇರಿ ಬಾಯಾರಿಕೆಯಿಂದ ಬಸವಳಿದು ಸಾಯ್ತಾಳೆ. ಮೂರು ದಿನ ಕಳೆದು ಪುನರಸ್ತ ನದಿ ಬರುತ್ತ ನಗೆ ಬೀರಿದರು ಜನವಿತ್ತು ಮುದದಿ ಸೂರಿ ಚಿಚ್ಚರ್ಗೆ ಬೋಧನೆಯ ನೀಡುತ್ತ ತಾಯರೇ ಸ್ವರ್ಗಕ್ಕೆ ಹೋಗಲದು. ಮೂರು ದಿನ ಕಳೆದು ಶಿಷ್ಯಂದಿರೇ, ನಿಮಗೆ ನಾನು ಮೊದಲೇ ಸೂಚಿಸಿದ ಹಾಗೆ ಪವಿತ್ರ ಶುಕ್ರವಾರದಂದು ನನ್ನನ್ನು ಶಿಲುಬೆಗೆ ಏರಿಸಿದ ನಂತರ 3 ದಿನ ಕಳೆದು ಮತ್ತೆ ದರ್ಶನವನ್ನು ಇಟ್ಟಿದ್ದೇನೆ. ಮೊದಲಾಗಿ ಮಗ್ದಳದ ಮರಿಯಳ ಮೂಲಕವಾಗಿ ಕಾಣಿಸಿಕೊಂಡ ನಾನು
ಮತ್ತೆ ನಿಮಗೆ ಬೆನ್ನು ಬೆನ್ನಿಗೆ ಕಾಣಿಸಿಕೊಂಡೆ. ಮೊದಲಾಗಿ ನನ್ನನ್ನು ಸ್ವೀಕರಿಸಲಾರದೆ ನಂಬಲಾರದೆ ನೀವು ಸಂಶಯವನ್ನು ತೋರಿದಿರಿ. ಅದರಲ್ಲಿಯೂ ನಿಮ್ಮಲ್ಲಿ ಒಬ್ಬನಾದಂತಹ ತೋಮ ಯಾವ ಯೇಸುವಿನ ಕೈಗೆ ಮೊಳೆಯಲ್ಪಟ್ಟಿವೆಯೋ ಆ ಕೈಯ ತೂತಿನೊಳಗೆ ನನ್ನ ಬೆರಳನ್ನು ಸೇರಿಸಿದರೆ ಮಾತ್ರ ನಾನು ನಂಬುತ್ತೇನೆ ಎನ್ನುವ ಮೂಲಕವಾಗಿ ಸಂಶಯವನ್ನು ವ್ಯಕ್ತಪಡಿಸಿದಾಗ ಅವನ ಸಂಶಯವನ್ನು ನಿವಾರಿಸಿದೆ. ನಿಮಗೆ ಮತ್ತೆ ಮತ್ತೆ ತೋರಿಸಿಕೊಂಡರೂ ಸಹ ಬೆದರಿದಂತಹ ನೀವುಗಳು ಮತ್ತೆ ನಿಮ್ಮದಾದಂತಹ ಕಾಯಕಕ್ಕೆ ಮುಂದಾಗುವಿರಿ. ಆ ಸಂದರ್ಭದಲ್ಲಿ ಬೆಸ್ತರಾಗಿಯೋ ಬಡಗಿಯಾಗಿಯೋ ನಿಮ್ಮ ಕಾಯಕಕ್ಕೆ ಮುಂದಾದ ಸಂದರ್ಭದಲ್ಲಿ ನಿಮ್ಮನ್ನು ಮತ್ತೆ ಕರೆಸಿಕೊಂಡಿದ್ದೇನೆ. ಇದು ನನ್ನ ಅಂತಿಮವಾದಂತಹ ನಿಮಗೆ ದರ್ಶನ. ಮತ್ತೆ ನಾನು ಕಾಣಿಸಿಕೊಳ್ಳುವುದಿಲ್ಲ ಎನ್ನುವ ಕಾರಣಕ್ಕಾಗಿ ನಿಮಗೆ ಸ್ಪಷ್ಟವಾದಂತಹ ಸಂದೇಶವನ್ನು ನಾನು ನೀಡುತ್ತಾ ಇದ್ದೇನೆ. ನನಗೆ ಶಿಲುಬೆಗೆ ಏರಿಸುವ ಮೂಲಕವಾಗಿ ಹಿಂಸೆಯನ್ನು ಕೊಟ್ಟರು. ಆ ಹಿಂಸೆಯನ್ನು ನೀವು ಯಾರೂ ಸಹಿಸಲಾರದೆ ಹೋದಿರಿ. ಆದರೆ ನಾನು ಹೇಳುವುದೇನು ಗೊತ್ತೇ, ದೇವನ ಚಿತ್ತವೊಂದು ಹೀಗೆ ಇತ್ತು ಎನ್ನುವಾಗ, ನನ್ನ ಅಂತ್ಯವೆನ್ನುವುದು ಹಾಗೆಯೇ ಆಗಬೇಕು ಎನ್ನುವಾಗ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ಈ ಶಿಕ್ಷೆಯ ಮೂಲಕವಾಗಿ ಲೋಕದ ಜನರಿಗೆ ನಾನು ಕೊಡುವ ಸಂದೇಶ ಏನು ಗೊತ್ತೇ, ಯಾವ ಹಿಂಸೆ ನನಗಾಗಿ ಆಯಿತು ಅದನ್ನು ಹಿಂಸೆ ಎಂದು ನೀವು ಯಾವತ್ತೂ ತಿಳಿಯದಿರಿ. ಈ ಹಿಂಸೆಯ ಮೂಲಕವಾಗಿ ಲೋಕದಲ್ಲಿ ಪಾಪಿಗಳು ಮಾಡುವಂತಹ ಕಾರ್ಯಕ್ಕೆ ಪುಣ್ಯದ ಆ ಒಂದು ಸೆರಗನ್ನು ನಾನು ಒಡ್ಡಿದ್ದೇನೆ ಎನ್ನುವ ಮೂಲಕವಾಗಿ ಯಾರೆಲ್ಲರೂ ಪಾಪ ಕಾರ್ಯದಲ್ಲಿ ನಿರತರಾಗಿದ್ದಾರೋ, ಯಾರೆಲ್ಲರೂ ಅನೃತವನ್ನಾಡುತ್ತಾರೋ, ಅನ್ಯತವನ್ನು ಮಾಡುತ್ತಾರೋ ಅಂತಹವರೆಲ್ಲರಿಗೂ ಬದುಕಿನ ದಾರಿಯನ್ನು ತೋರಿಸಿ, ಈ ಬದುಕಿನಲ್ಲಿ ಇದಮಿತ್ತಂ ಎನ್ನುವಂತಹ ನಮ್ಮದಾದ ಬದುಕು ಕೇವಲ ಇಲ್ಲಿ ಕಾಣುವ ಬದುಕು ಮಾತ್ರವೇ ನಮ್ಮ ಬದುಕಲ್ಲ. ಇಲ್ಲಿಯ ನಂತರದ ಒಂದು ಬದುಕು ನಮಗಾಗಿ ಇದೆ. ಆ ಸ್ವರ್ಗದ ಬಾಗಿಲು ನಮಗಾಗಿ ತೆರೆದಿದೆ ಎನ್ನುವ ಮೂಲಕವಾಗಿ ಆ ಸ್ವರ್ಗದ ಬಾಗಿಲಿನ ಬದುಕಾಗಿ ಜನರನ್ನು ಪುಣ್ಯದ ಪಥದಲ್ಲಿ ಮುಂದುವರಿಸಿಕೊಂಡು ಹೋಗುವಂತಹ ಕಾರ್ಯವನ್ನು ನೀವು ಮಾಡಬೇಕಾಗಿದೆ. ಶಿಷ್ಯಂದಿರೇ, ನೀವು ಮಾಡಬೇಕಾಗಿದೆ. ಯಾವ ದೇವರ ಸಾಮ್ರಾಜ್ಯ ಬರಬೇಕು ಎನ್ನುವ ಇಚ್ಛಿತವಾಗಿಯೇ ನನ್ನದಾದಂತಹ ಈ ಭೂಲೋಕಕ್ಕೆ ಬರೋಣವಾಯಿತು. ಆ ಬರೋಣಕ್ಕಾಗಿ ದೇವರ ಸಾಮ್ರಾಜ್ಯ ಸ್ಥಾಪನೆಯಾಗಲು ಯಾವ ಶಿಲುಬೆಯನ್ನು ಇದುವರೆಗೆ ಕ್ರೂರ ಶಿಕ್ಷೆ ಎಂದು ಪರಿಗಣಿಸಲ್ಪಡುತ್ತಿದ್ದರು, ಆ ಶಿಲುಬೆ ಇನ್ನು ಮುಂದೆ ಪವಿತ್ರ ಶಿಲುಬೆಯಾಗಿ ಲೋಕಕ್ಕೆ ದಾರಿ ತೋರುವ ಬೆಳಕಾಗಲಿ. ಆ ಮೂಲಕವಾಗಿ ಜನರು ನನ್ನದಾದಂತಹ ಹಿಂಸೆಯನ್ನು ಸಹಿಸುವ ಗುಣವನ್ನು ವೃದ್ಧಿಸಿಕೊಳ್ಳಲಿ. ಆ ಹಿಂಸೆಯನ್ನು ಸಹಿಸಿಕೊಂಡು ದೇವರನ್ನು ಮೆಚ್ಚಿಸುವ ಕಾರ್ಯದಲ್ಲಿ ಯಾರು ಮುಂದುವರಿಯುತ್ತಾರೋ ಅಂತಹವರಿಗೆ ಸ್ವರ್ಗದ ಬಾಗಿಲು ಸದಾ ತೆರೆದಿದೆ. ನಮ್ಮದಾದಂತಹ ವೈರಿಗಳನ್ನು ಪ್ರೀತಿಸೋಣ, ನೆರೆಯವರನ್ನು ಪ್ರೀತಿಸೋಣ. ಶಾಶ್ವತವಾದಂತಹ ದೇವರ ಸಾಮ್ರಾಜ್ಯ ಈ ಭೂಲೋಕದಲ್ಲಿ ಸ್ಥಾಪನೆಯಾಗಲಿ. ಅಂತಹ ದೇವರ ಸಾಮ್ರಾಜ್ಯ ಸ್ಥಾಪನೆಯಾಗಲು ಯಾವೆಲ್ಲ ಸ್ವಾರ್ಥಗಳನ್ನು ನಾನು ನಿಮಗೆ ಹೇಳಿಕೊಟ್ಟಿದ್ದೇನೋ, ಉಪದೇಶವನ್ನು ಮಾಡಿದ್ದೇನೋ, ಅದನ್ನು ಭೂಲೋಕದ ಜನರಿಗೆ ನಿಮ್ಮಿಂದ ಸಾರಲ್ಪಡಲಿ. ಇದು ನನ್ನ ಅಂತಿಮವಾದಂತಹ ದರ್ಶನವೆನ್ನುವ ಮೂಲಕವಾಗಿ ಇದು ನನ್ನದಾದಂತಹ ದೇವಲೋಕದಲ್ಲಿ ನನ್ನ ಪರಲೋಕದಲ್ಲಿರುವಂತಹ ತಂದೆಯ ಬದಿಯ ಸ್ಥಾನವೊಂದು ನನಗಾಗಿ ಕಾದಿರಿಸಲ್ಪಟ್ಟಿದೆ. ಆ ಸ್ಥಾನಕ್ಕಾಗಿ ಸೇರಿಕೊಳ್ಳುವಲ್ಲಿ ನಾನು ಮುಂದುವರಿಯುತ್ತೇನೆ. ನಿಮ್ಮದಾದಂತಹ ಬೋಧನೆಯ ಮೂಲಕವಾಗಿ ಲೋಕದ ಜನರಿಗೆ ಸರ್ವತ್ರವೂ ಒಳಿತು ಮಾಡುವಂತಹ ದಾರಿಯನ್ನು ತೋರಿಸಿ ದೇವರ ಸಾಮ್ರಾಜ್ಯ ನಿಮಿತ್ತ ಸ್ಥಾಪನೆ ಆಲಿಸಿದ್ದೇವೆ. ಈ ಮಾಧ್ಯಮದಲ್ಲಿ ಯೇಸುವಿನ ಕಥೆಯನ್ನು ನಾವು ಮುಂದುವರಿಸಿ ನಮ್ಮಿಂದ ಸಾಧ್ಯವಾದಷ್ಟು ನಾವು ಮುಂದುವರಿಸಿದೆ. ಲೋಪದೋಷಗಳನ್ನ ಯಾವುದನ್ನು ಇದ್ದರೂ ಕೂಡ ಅದನ್ನು ಆ ಬದಿಗಿಟ್ಟು ಒಳ್ಳೆಯದನ್ನು ಸ್ವೀಕರಿಸಿ ಸರ್ವರಿಗೆ ಮಂಗಲವಾಗಲಿ ಅಂತ ಹೇಳುತ್ತಾ ಈ ಕಥೆಗೆ ಮಂಗಲಾಚರಣೆ. ನಿಜನೇತ್ರೆಯರು ತೋಚದಿ ನಡೆದರುದವರು ಭೂತರಲಿದು ಮಂದ್ರೋಗ್ಯದಗಿಲ್ದಲ್ಲಿ ಸೇಸೆಯ ತಳೆದರು ಕೀರ್ತಿಸೆ ಮುದದಿಂದ ಮಾಸದ ಕೀರ್ತಿಯ ಪಡೆಯಿರೆನುತ ಸರ್ವೇಶಗಾರತಿ ಬೆಳಗಿದರು ಶೋಭಾನೇ